ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಚಿಂತನ ಶಿಬಿರವನ್ನು ಸಾಕ್ಷೀಕರಿಸುವ ಎಲ್ಲ ಸುಮನಸ ಸಭಾಸದರೇ, ವಿವೇಕಾನಂದ ಅಂದರೆ ವಿವೇಕ ಮತ್ತು ಆನಂದ ಎಂಬ ಎರಡು ಅಮೃತ ಸದೃಶ ಅರ್ಥಗರ್ಭಿತ ಆಪ್ಯಾಯಮಾನವಾದ ಪದಗಳಿಂದ ಉತ್ಪತ್ತಿಯಾದ ಪದಪುಂಜ. ವಿವೇಕಾನಂದ ಎಂಬ ನಾಮಪದ ಅನ್ವರ್ಥ ಪದವಾಗಿ ದೃಢವಾದದ್ದು ಹೇಗೆ ಎನ್ನುವುದಕ್ಕೆ ಬಾಲಕ ನರೇಂದ್ರ ವಿಶ್ವಗುರುವಾಗಿ ಸ್ವಾಮಿ ವಿವೇಕಾನಂದರು ಎಂದು ಜಗದ್ವಂದ್ಯರಾದ ವ್ಯಕ್ತಿತ್ವವೇ ಉತ್ತರ. ಇಂಥ ಧೀಮಂತ ಶ್ರೀಮಂತ ವ್ಯಕ್ತಿತ್ವದ ನಾಮಧೇಯವನ್ನು ಅವರ ಆದರ್ಶದ ಅನುಷ್ಠಾನದ ಧ್ಯೇಯವನ್ನು ಇರಿಸಿಕೊಂಡು ಅಂದಿನ ಪುತ್ತೂರು ಎಜುಕೇಷನ್ ಸೊಸೈಟಿ ಕಾಲಾಂತರದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘವಾಗಿ ಹಿರಿಯರ ಯೋಚನೆಗಳಿಂದ ಮುನ್ನಡೆಯುತ್ತಿದ್ದು, ವರ್ತಮಾನದಲ್ಲಿ 75ಕ್ಕೂ ಮಿಗಿಲಾಗಿ ಶಿಕ್ಷಣಾಲಯಗಳನ್ನು ಮುನ್ನಡೆಸುತ್ತಿರುವಂತಹ ಸಮೃದ್ಧ, ಸಂಪನ್ನ, ಸುದೃಢ ಸಂಸ್ಥೆ ನಿಮ್ಮ ಅಭಿಮಾನದ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಆ ಮುಕುಟದ ಒಂದು ಗರಿ. ಶಿಕ್ಷಣದ ಜೊತೆ ಶಿಕ್ಷಣಾರ್ಥಿಗಳಲ್ಲಿ ಭಾರತೀಯತೆ, ಆಧ್ಯಾತ್ಮಿಕ ಪರಂಪರೆ, ಆಧುನಿಕತೆ, ನಿಸ್ವಾರ್ಥ ಶ್ರದ್ಧಾಪೂರ್ಣ ಓರಣದ ನಡತೆ, ರಾಷ್ಟ್ರ ಸೇವೆಯ ಚೈತನ್ಯವನ್ನು ಉದ್ದೀಪನಗೊಳಿಸುವ ಹಪಹಪಿಕೆ ಮತ್ತು ವಿದ್ಯಾರ್ಥಿಗಳ ಶೀಲ ಸಂವರ್ಧನೆಗೆ ಮಿಡಿತ, ದುಡಿತಗಳೊಂದಿಗೆ ಗುರುತರದಿಂದ ಗುರುತಿಸಲ್ಪಡುತ್ತಿರುವಂತಹ ಸಂಸ್ಥೆ. ದೇಶದ ವರ್ತಮಾನದ ತಲ್ಲಣಗಳಿಗೆ ಸ್ಪಂದಿಸುವ ಮನೋಭಾವವನ್ನು ಯುವ ಜನತೆಯಲ್ಲಿ ಸೃಜಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ಚಿಂತನ ಮಂಥನ ಕಾರ್ಯಕ್ರಮಗಳು ಇಲ್ಲಿ ಹೊಸತಲ್ಲ. ಈ ಮೇಲಿನ ಆಶಯಗಳಿಗೆ ಆಶ್ರಯವಾಗಿ ಪ್ರಸ್ತುತ ಭಾರತದ ಭದ್ರತೆಯನ್ನು ಬಲಪಡಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಸೇನಾ ನೇಮಕಾತಿಯ ವೈಜ್ಞಾನಿಕ ಮತ್ತು ನವೀಕೃತ ಪರಿಕಲ್ಪನೆಯೊಂದಿಗೆ ಜಾರಿಗೆ ತಂದಂತಹ ಅಗ್ನಿಪಥ್ ಯೋಜನೆಯ ಹಿಂದಿರುವ ವಿವೇಕ ಮತ್ತು ಅದರ ಆನಂದದ ತಿಳುವಳಿಕೆ 17ರ ಆಸುಪಾಸಿನಲ್ಲಿರುವಂತಹ ಯುವ ಜನತೆಗೆ ಸಮಕಾಲೀನವಾದುದು. ಆದುದರಿಂದ ಇದೊಂದು ಸಕಾಲಿಕ ಮೌಲಿಕ ಚಿಂತನ ಶಿಬಿರ. ಹಾಗಾಗಿಯೇ ಈ ಕಾರ್ಯಕ್ರಮದ ಹೆಚ್ಚಿನ ಪ್ರಸಾರದ ದೃಷ್ಟಿಯಿಂದ ಪ್ರತಿಷ್ಠಿತ ಸುದ್ದಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರಗೊಳ್ಳುತ್ತಾ ಇದೆ ಮತ್ತು ಮರುಪ್ರಸಾರದ ದೃಷ್ಟಿಯಿಂದ ಕಾಲೇಜಿನ ರೇಡಿಯೋ ಪಾಂಚಜನ್ಯ ಧ್ವನಿಮುದ್ರಣ ಸೇವೆಯನ್ನು ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ನಾನು ಡಾಕ್ಟರ್ ಶ್ರುತಿ ನಿಮ್ಮೆಲ್ಲರನ್ನ ಆಧಾರದಿಂದ ಬರಮಾಡಿಕೊಳ್ಳುತ್ತಾ ಬನ್ನಿ ಅಗ್ನಿಪಥ್ ಅನಾಲಿಸಿಸ್ ಆ್ಯಂಡ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಸಾಕ್ಷೀಕರಿಸೋಣ. ಮೊದಲಿಗೆ ಸಭಾಧ್ಯಕ್ಷರಾದಂತಹ ನಮ್ಮ ಪದವಿ ಪೂರ್ವ ವಿದ್ಯಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರೂ ಆದಂತಹ ಶ್ರೀ ರವೀಂದ್ರ ಪಿ ಇವರು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಅನುಭವವನ್ನು ಹೊಂದಿರುವ ಈ ಕಾರ್ಯಕ್ರಮದ ವಿಷಯದಲ್ಲಿ ಇದಮಿತ್ತಂ ಎಂದು ಅಧಿಕಾರವಾಣಿಯಲ್ಲಿ ಮಾತನಾಡಬಲ್ಲಂತಹ ಶ್ರೀ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರು, ಹಾಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀ ಎಂ ಗೋಪಾಲಕೃಷ್ಣ ಭಟ್ ಇವರು, ಜೊತೆಯಲ್ಲಿ ಸಂಸ್ಥೆಯ ಪ್ರಾಂಶುಪಾಲರು ಶ್ರೀ ಮಹೇಶ್ ನಿಟಿಲಾಪುರ ಇವರು ಸಂಸ್ಥೆಯ ಸಂಪ್ರದಾಯದಂತೆ ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನು ಗೈದು ದೀಪ ಬೆಳಗಿಸಿ ವೇದಿಕೆಗೆ ಆಗಮಿಸಬೇಕಾಗಿ ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪಜ್ಯೋತಿರ್ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪೋ ಹರತು ಮೇ ಪಾಪಂ. ಸಂಧ್ಯಾದೀಪ ನಮೋಸ್ತುತೆ. ದೀಪೋ ಹರತು ಮೇ ಪಾಪಂ. ಸಂಧ್ಯಾದೀಪ ನಮೋಸ್ತುತೆ.
ಕಾರ್ಯಕ್ರಮದ ಯಶಸ್ಸಿಗೆ ವಿಘ್ನ ವಿನಾಶಕ ಗಣಪನ ಪೂಜೆಗೆ ಗಣಪ ಗಾಯನ. ಸಮಾರಂಭದ ಪರಿಕಲ್ಪನೆಯನ್ನು ಪುಷ್ಟೀಕರಿಸುವ ರಾಷ್ಟ್ರ ಚಿಂತನೆಯ ಮುನ್ನುಡಿಯಾಗಿ ರಾಷ್ಟ್ರಕವಿ ಕುವೆಂಪುರವರ ಸಾಹಿತ್ಯದೊಂದಿಗೆ ಭಾರತೀ ನಮನ. ಪರಿಣಾಮಕಾರಿ ಪ್ರಸ್ತುತಿಗೆ ನಮ್ಮ ವಿದ್ಯಾರ್ಥಿಗಳಿಂದ ವಾದ್ಯ ವಾದನದ ತೋರಣ. ಈ ಒಟ್ಟು ವಿಶಿಷ್ಟ ವಿಭಿನ್ನ ಸೃಜನಶೀಲ ಪ್ರಸ್ತುತಿ ಗಣಪ ಗಾಯನ, ಭಾರತೀ ನಮನ, ವಾದನ ತೋರಣ. ಸಾಹಿತ್ಯ, ಚಿತ್ರಣ, ವಿದ್ಯಾರ್ಥಿ ಕಲಾವಿದರ ಪರಿಚಯ ಇತ್ಯಾದಿ ವಿವರಗಳನ್ನು ತಂತ್ರಜ್ಞಾನದ ಪರದೆಯಲ್ಲಿಯೇ ವೀಕ್ಷಿಸೋಣ. ಗಮನಿಸಿ, ನಮ್ಮ ಹಿರಿಯ ವಿದ್ಯಾರ್ಥಿನಿ ಕಳೆದ ಜನವರಿಯಲ್ಲಿ ಹೊಸದಿಲ್ಲಿಯಲ್ಲಿ ನಡೆದ ರಿಪಬ್ಲಿಕ್ ಡೇ ಸಾಂಸ್ಕೃತಿಕ ತಂಡದ ಕಲಾವಿದೆಯಾಗಿ ಪ್ರಧಾನಮಂತ್ರಿ ಪಥಸಂಚಲನದಲ್ಲಿ ಕರ್ನಾಟಕ ಗೋವಾ ಡೈರೆಕ್ಟರೇಟ್ ಪ್ರತಿನಿಧಿಯಾದ ಸೀನಿಯರ್ ಅಂಡರ್ ಆಫೀಸರ್ ಬಹುಮುಖ ಪ್ರತಿಭೆಯ ಕುಮಾರಿ ಹೇಮಸ್ವಾತಿ ಪ್ರಾರ್ಥನೆಯನ್ನು ಗಣಪತಿ ಸ್ತುತಿಯೊಂದಿಗೆ ಆರಂಭಿಸಲಿದ್ದಾರೆ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚಲ್ವತ್ರಿ ಜಗ ವಂದಿತ ನಿಗಾರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಕರದುಳ್ಳು ಪರಶುಪ ಶಾಂಕುಶಾಧಾರಗೆ ಹರುಷದಿ ಭಕುತರ ಪೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಳಿಗೆ ಆರತಿ ಎತ್ತಿರೆ. ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ. ಅಂತರಾತ್ಮದಿ ಭಾವಶುದ್ಧದಿ ತಾಯಿ ಭಾರತಿ ಚರಣ ಕಾನತರಾಗಿ ಬಾಗುತ್ತ ಲೋಕ ನಿದ್ರಿಪ ಕ್ಷಣದಿ ಸೇನೆಯ ನೆರಹಿ ಜತನ ಕಾಯುವ ಸೇನ ಶೂರಗೆ ಕರಶಿರದಿ ವಂದಿಸಿ. ಯುವ ಶಕ್ತಿಯೋ ಬೆಸೆದು ನವಯುಕ್ತಿಯೋ ವಿರಚಿಪ. ಯುವ ಶಕ್ತಿಯೋ ಬೆಸೆದು ನವಯುಕ್ತಿಯೋ ವಿರಚಿಪ. ರಚಿತ ಅಗ್ನಿಪಥದೊಳು ಸಾಗ ಬಯಸಿದ ಯುವಕ ಸಾಗರ ಪ್ರಜ್ಞೆ ಮೆಚ್ಚುತ್ತ ವಿವೇಕ ಗರಿಯನು ಎತ್ತಿ ಪಿಡಿದಿಹ ಸಹಪಠ್ಯ ಸುಮನಸಗೆ. ಸಹಪಠ್ಯ ಸುಮನಸಗೆ ಆಠ್ಯ ಅಭ್ಯಾಗತರ ಗುರುವರ್ಯರಾಡಳಿತ ವರ್ಗಮಂ ನಮಿಸೆ.
ಗುರುವರ್ಯರಾಡಳಿತ ವರ್ಗಮಂ ನಮಿಸಿ ಸುಗಿಪೆನಿ ಸಂಭ್ರಮವ.
ಕುಳಿತವಳೆಂಬ ನಿಂದೆಯ ಸರಿಸಿ ನಿಂದಿರು ಬಲ್ಲೆನು. ಒಂದು ಕೊರತೆಗಳಿಹವು ನಿನ್ನೊಳು ಎಂಬುವಳಲನು ಬಲ್ಲೆನು. ಹಿಂದ ಉಳಿದವಳೆಂಬ ಮಂದೆಯ ಸರಿಸಿ ನೊಂದಿಹೆ ಬಲ್ಲೆನು. ಆದರೊಲಿಯನು ಅನ್ಯರ ಚಿನ್ನ ಒಲಿದಿಹ ಧನ್ಯರ. ಆದರೊಲಿಯನು ಅನ್ಯರ ಚಿನ್ನ ಒಲಿದಿಹ ಧನ್ಯರ. ಕುಂದು ಕೊರತೆಗಳಿರಲಿ ಮಹಿಮಳು ನೀನೆ ಅನ್ಯರನೊಲ್ಲೆನು. ಭಾರತಾಂಬೆ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿ. ನಿನ್ನ ಕಂಗಳ ಪುಣ್ಯ ಕಾಂತಿಯೊಡೆನ್ನ ಕಂಗಳ ತೆರೆವೆನು. ನಿನ್ನ ಅಂಗದ ಮಂಗಳಾಂಗಣದಲ್ಲಿ ನಲಿಯುತ್ತ ಮೆರೆವೆನು. ನಿನ್ನ ಕಂಗಳ ಪುಣ್ಯ ಕಾಂತಿಯೊಡೆನ್ನ ಕಂಗಳ ತೆರೆವೆನು. ನಿನ್ನ ಅಂಗದ ಮಂಗಳಾಂಗಣದಲ್ಲಿ ನಲಿಯುತ್ತ ಮೆರೆವೆನು. ನಿನ್ನ ಮಹಿಮೆ ಅರಿವೆನು. ನಿನ್ನ ಹೆಸರನೆ ಕರೆವೆನು. ನಿನ್ನ ದೇವಿಯೊಳಲಿಹ ಭಾಗ್ಯಕ್ಕೆ ಸಕಲ ಭಾಗ್ಯವ ತೋರೆವೆನು. ಭಾರತಾಂಬೆ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ. ನಿನ್ನ ಪ್ರೇಮದಿ ಬೆಳೆದು ದೇಹವು ಮಾನ್ಯವಾದುದು ತಾಯಿಯೇ. ಭಾರತಾಂಬೆ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ. ಮಾನ್ಯವಾದುದು ತಾಯಿಯೇ. ಧನ್ಯನಾದೆನು ದೇವಿಯೇ. ಇದೀಗ ಇಲ್ಲಿ ಸೇರಿರುವ ಸರ್ವರನ್ನ ಸ್ವಾಗತಿಸಬೇಕು. ಯುವಕರಿದೆಯಲಿ ಸಿಂಹನಾದದ ಆ, 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 ಯುವಕರಿದೆಯಲಿ ಸಿಂಹನಾದದ ಯುವಕರಿದೆಯಲಿ ಸಿಂಹನಾದದ ತವದ ಧ್ವನಿಯನ್ನು ಅರಳೆ ಗರ್ಜಿಸಿ ನವದ ನಾಳೆಯ ದೇಶ ಕೋಶವನು ಸುಳೆ ಮತವನು ಅಗ್ನಿಪಥದೊಳೆ ಹತ್ತೂರ ಪೊರೆವ ಮಹಾಲಿಂಗ ಈಶಗೆ ತಾಯಿ ತನದ ಸೆರಗನೊಡ್ಡಿ ಕಾವ ಭಾರತಾಂಬೆಗೆ ದಿನದಿ ದಿಟದಿ ಇರುಳು ಹಟದಿ ಗಡಿವ ಗಾಯ್ವ ಯೋಧಗೆ ಎನ್ನ ಗೋಡೆ ಬರರು ನುದುಳದಂತೆ ಮಾಡ್ಪ ಛಾಪಿಗೆ 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 ದೇಶ ಹಿತಕ್ಕೆ ಕೊರೆವ ಚಳಿಯ ಹಿಮದ ಹಿಂಸೆಗಾದ ಹುತಾತ್ಮಕ್ಕೆ ಮರಳು ಭೂಮಿ ಗಿರಿಯರಣ್ಯ ಗಣಿಯ ನಾಡ ನೆಲೆವ ಕಠಿಣಕ್ಕೆ ಎದೆಯ ಗಟ್ಟಿಗೊಳಿಸಿ ಭೂಮಿ ರಕ್ಷ ಹಣಿವ ಭೂಸಿಪಾಯಿಗೆ
ಒಡನೆ ಹಾರಿ ರಿಪುವ ತರಿವ ನೌಕಪಡೆಗೆ ಅಸ್ತ್ರಶಸ್ತ್ರದೊಡನೆ ಸಾಗಿ ವಾಯು ನೆಲೆವ ಮಾನದಾರಿಯಾನ ರಕ್ಷೆಗೆ ಕಾಯ ಬಳಿದು ಕೀರ್ತಿ ಉಳಿದು ದೇಶ ಸ್ಫೂರ್ತಿಯಿಂದ ಹಾರುವ ವಾಯು ಸೇನೆಗೆ ಕೇಂದ್ರ ತಾಯಿಯೊಳಗೆ ಗಮನ ಸೆಳೆವ ಸುಗುಣಗೆ ಸೇನೆ ಹೊಂದಿ ಭಾಗ್ಯ ಹೊಂದಿ ಭಾರಿ ಮಂದಿ ಕರೆಯ ನಿತ್ತ ನರೇಂದ್ರಗೆ ಪಠ್ಯದೊಡನೆ ನೀತಿವಂತರಾಗಿ ಧರ್ಮ ಮಾರ್ಗಕ್ಕೆ ರಚಿಪ ಸದನಕ್ಕೆ ಭಾರತೀಯ ಭಾವ ತೋರಿ ರಾಷ್ಟ್ರಪುರಿ ಮನವ ಕಟ್ಟೆ ವಿವೇಕ ನಿಲಯಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಇದೀಗ ಇಲ್ಲಿ ಸೇರಿರುವ ಸರ್ವರನ್ನು ಸ್ವಾಗತಿಸಬೇಕು, ಹಾಗೆ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿ ಅತಿಥಿಗಳನ್ನು ಪರೀಕ್ಷಿಸಬೇಕು ಎಂದು ನಮ್ಮ ಸಂಸ್ಥೆಯ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ದೇವಿಚರಣ್ ರೈ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಯಾವ ಶಕ್ತಿಯ ಉನ್ಮೇಷ ಮಾತ್ರದಿಂದಲೇ ದಿಗ್ದಿಗಂತ ವ್ಯಾಪಿಯಾದ ಪ್ರತಿಧ್ವನಿಯಿಂದ ಜಗತ್ತು ಜಾಗೃತವಾಗುವುದು, ಆ ಶಕ್ತಿಯ ಪೂರ್ಣತ್ವವನ್ನು ಭಾವಿಸು, ಅನುಭವಿಸು. ಈರ್ಷ್ಯೆ ದ್ವೇಷಗಳನ್ನು ದೂರ ಮಾಡಿ ಈ ಮಹಾಯುಗ ಚಕ್ರ ಪರಿವರ್ತನೆಯ ಸಹಾಯಾರ್ಥವಾಗಿ ಹೆಗಲು ಕೊಟ್ಟು ನಿಲ್ಲು, ಟೊಂಕ ಕಟ್ಟಿ ಧೀರನಾಗಿ ನಿಲ್ಲು. ಜಗತ್ತು ಕಂಡ ಶ್ರೇಷ್ಠ ದಾರ್ಶನಿಕ ಸ್ವಾಮಿ ವಿವೇಕಾನಂದರ ನುಡಿಗಳಿವು. ಆ ಮಹಾನ್ ಸಂತನ ಆದರ್ಶವನ್ನು ನಾಮಧೇಯವನ್ನು ಹೊತ್ತ ಈ ಸಂಸ್ಥೆಯಲ್ಲಿ ಇಂದು ಅಗ್ನಿಪಥ ಪರಿಕಲ್ಪನೆ ಮತ್ತು ಅವಕಾಶ ಎಂಬ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ವಿದ್ಯಾರ್ಥಿಗಳ ಸಮೂಹದಲ್ಲಿ ನಿಸ್ವಾರ್ಥ ಶ್ರದ್ಧಾಪೂರ್ಣ ರಾಷ್ಟ್ರಪ್ರೇಮದ ಚೈತನ್ಯವನ್ನು ಜಾಗೃತಿಗೊಳಿಸುವ ನಿರಂತರ ಪ್ರಯತ್ನಗಳು ನಡೆಯುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ನಿಟ್ಟಿನಲ್ಲಿ ಸದಾ ಪ್ರೋತ್ಸಾಹ ದೊರೆಯುತ್ತದೆ. ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳಾದ ಶ್ರೀವತ್ಸ, ನಟೇಶ್, ಶರತ್, ಪ್ರಕಾಶ್ ಇವರುಗಳು ವಾಯುಪಡೆ, ನೌಕಾಪಡೆಗಳಲ್ಲಿ ಸಾರ್ಜೆಂಟ್, ಸ್ಕ್ವಾಡ್ರನ್ ಲೀಡರ್ ಮೊದಲಾದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಈ ವರ್ಷದ ಗಣತಂತ್ರ ದಿವಸದ ಪೆರೇಡ್ನಲ್ಲಿ ಕುಮಾರಿ ಹೇಮಸ್ವಾತಿ ನಮ್ಮ ವಿದ್ಯಾರ್ಥಿನಿ ಭಾಗವಹಿಸಿರುತ್ತಾಳೆ. ಇವರ ಸಾಧನೆ, ಶ್ರಮ ನಮ್ಮ ಸಂಸ್ಥೆಯ ಕಿರೀಟಕ್ಕೆ ಹೊಸ ಗರಿಗಳನ್ನು ಮೂಡಿಸಿರುವುದು ಸುಳ್ಳಲ್ಲ. ಹೊತ್ತನಾಡು ಭಾರತ, ಹೆತ್ತ ತಾಯಿ ಭಾರತಿ, ಜನನಿ ಹಾಗೂ ಜನ್ಮಭೂಮಿಗೆ ಈ ಮಾನವ ಕೋಟಿ ಎನಿತು ಮುಟ್ಟರೂ ಸಾಲದು. ಈ ದೃಷ್ಟಿಯಿಂದ ಈ ನೆಲದ ಋಣವನ್ನು ತೀರಿಸುವ ಅವಕಾಶ, ಸಾಧ್ಯತೆಗಳು ಒದಗಿ ಬಂದಾಗ ಅವುಗಳ ಮಹತ್ವವನ್ನು ಅರಿತು ಅವಕಾಶಗಳೆಡೆ ತೆರೆದುಕೊಳ್ಳುವುದು ಒಳಿತು. ಈ ದೃಷ್ಟಿಯಿಂದ ಪ್ರಧಾನಿ ಮೋದಿಯವರ ಮಹತ್ವಾಕಾಂಕ್ಷೆಯ ಅಗ್ನಿಪಥದಲ್ಲಿ ಅಗ್ನಿವೀರರಾಗಲು ಬೇಕಾಗುವ ಸಾಧ್ಯತೆಗಳನ್ನು ನಿಮ್ಮ ಮುಂದೆ ತೆರೆದಿಡಲು ಈ ಕಾರ್ಯಕ್ರಮಕ್ಕೆ ಸರಿಹೊಂದುವ ವ್ಯಕ್ತಿಯನ್ನು ಆಮಂತ್ರಿಸಿರುತ್ತೇವೆ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕರ್ವಾಶೆಯಲ್ಲಿ ಜನಿಸಿ ಕಾರ್ಕಳದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು 1980ರಲ್ಲಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದರು. ಅದೇ ವರ್ಷ ಭಾರತೀಯ ಸೇನೆಗೆ ಸೇರಿ ದೇಶದ ಈಶಾನ್ಯ ಮತ್ತು ಪಶ್ಚಿಮ ಗಡಿಯಲ್ಲಿ ಕಮಿಷನ್ಡ್ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಸೇನೆಯಲ್ಲಿ ತನ್ನ ಒಪ್ಪಂದದ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ 1988ರಲ್ಲಿ ಸೈನ್ಯದಿಂದ ಕ್ಯಾಪ್ಟನ್ ಆಗಿ ಸ್ವಯಂ ನಿವೃತ್ತಿಯನ್ನು ಪಡೆದರು. ತಮ್ಮ ಬಾಲ್ಯದ ದಿನಗಳಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿದ್ದ ಇವರು ಸಂಘದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ 1980ರಲ್ಲಿ ಲ್ಯಾಮಿನೋ ಗ್ರೂಪ್ ಆಫ್ ಇಂಡಸ್ಟ್ರಿಗೆ ಸೇರಿದರು. ತದನಂತರ
ವಿನಯ್ ಹೆಗ್ಡೆಯವರು ನಡೆಸುತ್ತಿರುವ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದರು. 2006ರಲ್ಲಿ ರಾಜಕೀಯವನ್ನು ಪ್ರವೇಶಿಸಿ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಗಳನ್ನೊಳಗೊಂಡ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದರು. 2012ರಲ್ಲಿ ಬೆಂಗಳೂರು ಆಗ್ನೇಯ ಕ್ಷೇತ್ರವನ್ನು ಪ್ರತಿನಿಧಿಸಿ ಮತ್ತೊಮ್ಮೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕರ್ನಾಟಕದ NRI ಫೋರಂನ ಮಾಜಿ ಉಪಾಧ್ಯಕ್ಷರಾಗಿದ್ದು ಅನಿವಾಸಿ ಕನ್ನಡಿಗರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಮಂಗಳೂರಿನ ಮಂಗಳದೇವಿಯಲ್ಲಿರುವ ರಾಮಕೃಷ್ಣ ಆಶ್ರಮದೊಂದಿಗೆ ಅತ್ಯಂತ ನಿಕಟ ಸಂಪರ್ಕವನ್ನು ಹೊಂದಿರುವ ಇವರು ರಾಮಕೃಷ್ಣ ಮಠ ಹಾಗೂ ರಾಮಕೃಷ್ಣ ಮಿಷನ್ನ ಎಲ್ಲ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಬಂದಿದ್ದಾರೆ. ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ಓರ್ವ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಸ್ವಚ್ಛ ಮಂಗಳೂರು ಫೌಂಡೇಶನ್ ಮಾರ್ಗದರ್ಶಕರಾಗಿ ಈ ಅಭಿಯಾನದ ಕಾರ್ಯಕರ್ತರ ಸ್ಟಾರ್ಟಪ್ ಸಂಸ್ಥೆಯಾದ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿಗಳನ್ನು, ಯುವಕರನ್ನು ಉದ್ದೇಶಿಸಿ ತನ್ನ ಅನುಭವಗಳನ್ನು ಹಂಚುತ್ತಾ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಎಂಬ ಹೆಸರಿಗೆ ಅನ್ವರ್ಥವಾಗಿ ಯುವ ಸಮುದಾಯವನ್ನು ಓರ್ವ ನಾಯಕನಾಗಿ ಮುನ್ನಡೆಸುತ್ತಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉತ್ಸಾಹದ ಚಿಲುಮೆಯೂ ಆಗಿರುವಂತಹ ರವೀಂದ್ರ ಪಿ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಆಡಳಿತ ಮಂಡಳಿಯ ಸಂಚಾಲಕರಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಗೋಪಾಲಕೃಷ್ಣ ಭಟ್ ಇವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮಗೆ ಸದಾ ಹೆಗಲು ಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ನಿಡಿಲಾಪುರ ಇವರಿಗೂ ಆತ್ಮೀಯ ಸ್ವಾಗತ. ಅದೇ ರೀತಿ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಡಾಕ್ಟರ್ ಕೃಷ್ಣ ಪ್ರಸನ್ನ ವಸಲಾರಾಜ್ನಿ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಇವರಿಗೂ ಕೂಡ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಯೋಜನ ಪಡೆಯಲಿರುವ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದಂತಹ ಸ್ವಾಗತ. ಅತಿಥಿಗಳನ್ನು ಹೂಗುಚ್ಛ ನೀಡಿ ಗೌರವದಿಂದ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀ ಎಂ ಗೋಪಾಲಕೃಷ್ಣ ಭಟ್ ಇವರಲ್ಲಿ ವಿನಂತಿ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷರನ್ನು ಹೂ ನೀಡಿ ಗೌರವದಿಂದ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಹಿರಿಯರೂ ಆದಂತಹ ಶ್ರೀಮತಿ ವತ್ಸಲರಾಜ್ಞಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಹಾಸ್ಟೆಲಿನ ಅಧ್ಯಕ್ಷರಾದ ರಮೇಶ್ ಪ್ರಭು ಹಾಗೂ ಇಲ್ಲಿ ಇರುವಂತಹ ಪತ್ರಕರ್ತರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಆಶಯ ಗೀತೆಯ ಮೂಲಕ ಭಗವಂತನ ಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲು ನಮ್ಮ ಜೊತೆ ಸೇರಿಕೊಂಡಿರುವಂತಹ ನಮ್ಮ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಹೇಮಸ್ವಾತಿ ಅವರನ್ನು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಅತಿಥಿಗಳಾದ ಶ್ರೀಯುತ ಗಣೇಶ್ ಕಾರ್ಣಿಕ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಅವಧಿಯಲ್ಲಿ ಅತಿಥಿಗಳಾದ ಶ್ರೀಮಾನ್ ಗಣೇಶ್ ಕಾರ್ಣಿಕ್ ಇವರು ಅಗ್ನಿಪಥ್ ಪರಿಕಲ್ಪನೆ ಮತ್ತು ಅವಕಾಶಗಳ ಬಗ್ಗೆ ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಗಮನಿಸಿ,
ಅತಿಥಿಗಳ ಅವಧಿಯ ನಂತರ ಪ್ರಶ್ನೋತ್ತರ ಅವಧಿ ಇರ್ತದೆ. ಅವಧಿಯ ಮಧ್ಯೆ ತಮ್ಮಲ್ಲಿ ಮೂಡುವ ಸಂಶಯ ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಇಟ್ಕೊಳ್ಬಹುದು. ಸಮಯದ ಇತಿಮಿತಿಯನ್ನು ಅರಿತುಕೊಂಡು ಆಯ್ದ ಪ್ರಶ್ನೆಗಳ ಸಂವಾದಕ್ಕೆ ಅವಕಾಶ ಇರ್ತದೆ ಎಂದು ಹೇಳುತ್ತಾ ಇದೀಗ ಅತಿಥಿಗಳ ಮಾತುಗಳಿಗಾಗಿ ಈ ವೇದಿಕೆ. ಪ್ರಶ್ನೋತ್ತರ ಅಂದರೆ ನಾನು ಪ್ರಶ್ನೆ ಕೇಳೋದಲ್ಲ, ನೀವು ಪ್ರಶ್ನೆ ಕೇಳೋದು. ಓಕೆ, ಆಗ್ಬೋದಲ್ಲ? ಗುಡ್ ಮಾರ್ನಿಂಗ್. ಹೌ ಮೆನಿ ಆಫ್ ಯು, ಕನ್ನಡದಲ್ಲಿ ಮಾತಾಡ್ತೀನಿ, ಮಧ್ಯೆ ಇಂಗ್ಲೀಷ್ ಬಂದರೆ ಕ್ಷಮೆ ಇರಲಿ, ನೀವು ಎಷ್ಟು ವಿದ್ಯಾರ್ಥಿಗಳು ಇಲ್ಲಿನವರೆಗೆ ಅಗ್ನಿಪಥ್ ಯೋಜನೆ ಬರುವವರೆಗೆ ಯಾರಾದರೂ ಮನಸ್ಸಿನಲ್ಲಿ ನಾನು ಸೇನೆಗೆ ಸೇರಬೇಕು ಅಂತ ಆಲೋಚನೆ ಮಾಡಿದ ಒಂದ್ಸಲ ಕೈ ಎತ್ತಿ ನೋಡುವ. ವಾವ್, ದಟ್ಸ್ ವೆರಿ ನೈಸ್. ಅಗ್ನಿಪಥ್ ಯೋಜನೆಯ ಬಗ್ಗೆ ಒಂದಷ್ಟು ಗೂಗಲ್ ಅಜ್ಜಿ ಗೊತ್ತಾ? ಗೂಗಲ್ ಅಜ್ಜಿಯನ್ನು ಸಂಪರ್ಕ ಮಾಡಿದ್ದೇವೆ ಅಂತ ಹೇಳೋರು ಕೈ ಎತ್ತಿ. ಸೊ ಈಗ ನಾನು ನಿಮ್ಮ ಹತ್ರ ಕೇಳಬೇಕು, ಏನೆಲ್ಲ ಮಾಹಿತಿ ಪಡ್ಕೊಂಡಿದ್ದೀರಿ ಅಂತ ಹೇಳಲ್ವಾ? ಮೊಬೈಲ್ ಇಲ್ಲಿ ಇಲ್ಲ ಅಷ್ಟೇ, ಆಮೇಲೆ ಇರುವುದಿಲ್ವಾ? ಮೊಬೈಲ್ ಇಲ್ಲಿ ಮಾತ್ರ ಇಲ್ಲ ಅಲ್ವಾ? ಹೌದು ಅಲ್ವಾ? ಮೊಬೈಲ್ ಹೇಳಿದ್ದಕ್ಕೆ ಒಂದು ಪ್ರಶ್ನೆ ಕೇಳಲ್ಲ? ಯಾರೆಲ್ಲ ಆಂಡ್ರಾಯ್ಡ್ ಫೋನ್ ಉಪಯೋಗ ಮಾಡಿಲ್ಲ ಹೇಳೋರು ಕೈ ಎತ್ತಿ ಒಂದ್ಸರ್ತಿ. ನಿಮ್ಮ ಕಂಪ್ಯೂಟರ್ ಮಾಸ್ಟರ್ ಇಲ್ಲೋದ್ರು ಈಗ ಇದು ಮಾಡಿದ್ರಲ್ಲ? ಓಕೆ, ಎಲ್ಲ ಖುಷಿಯಲ್ಲಿ ನಗಾಡ್ತಾ ಇದ್ದೀರಿ. ಈಗ ನೆಕ್ಸ್ಟ್ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಆಂಡ್ರಾಯ್ಡ್ ಫೋನ್ನ ಒಳಗೆ ಇರುವ ಎಲ್ಲ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ನನಗೆ 100% ಗೊತ್ತಿದೆ ಹೇಳೋರು ಕೈ ಎತ್ತಿ. ನಾನು ನಿಮಗೆ ಮಾತಾಡ್ಲಿಕ್ಕೆ ಹೇಳಿಲ್ಲ, ಗೊತ್ತಿದ್ರೆ ಕೈ ಎತ್ತಿ ಅಂತ. ಓಕೆ, ನಾನು ಕೆಲವು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೇನೆ, ಕೆಲವು ಅಪ್ಲಿಕೇಶನ್ಸ್ ಡೌನ್ಲೋಡ್ ಮಾಡಿದ್ದೇನೆ. ಡೌನ್ಲೋಡ್ ಮಾಡೋದು ಗೊತ್ತಾ? ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೇನೆ. ನಾನು ಉಪಯೋಗಿಸುವ ಕೆಲವು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಮತ್ತು ನಾನು ಡೌನ್ಲೋಡ್ ಮಾಡಿದ ಕೆಲವು ಅಪ್ಲಿಕೇಶನ್ಸ್ 100ಕ್ಕೆ 100 ಗೊತ್ತಿದೆ ನನಗೆ ಉಪಯೋಗ ಮಾಡಲಿಕ್ಕೆ ಹೇಳೋರು ಕೈ ಎತ್ತಿ. ಅರೆ, ಮತ್ತೆ ಆಂಡ್ರಾಯ್ಡ್ ಫೋನ್ ಯಾರ ಹತ್ರ ಇಲ್ಲ ಹೇಳಿದ ಕೂಡ ಎಲ್ಲ ನಗಾಡ್ಲಿಕ್ಕೆ ಶುರು ಮಾಡಿದ್ರಿ. ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆ, ವಿವೇಕಾನಂದ PU ಕಾಲೇಜು, ವಿವೇಕಾನಂದ ಆವರಣ ಕ್ಯಾಂಪಸ್ ಅಲ್ಲ, ವಿವೇಕಾನಂದ ಕ್ಯಾಂಪಸ್, ನೇತಾಜಿ ಸಭಾಂಗಣ ನೋಡಿ, ಎಲ್ಲ ಎಷ್ಟೊಂದು ಪ್ರೇರಣೆ ಕೊಡುವಂಥ ಹೆಸರುಗಳು. ವಿವೇಕಾನಂದರಿಗೆ ತುಂಬ ಖುಷಿ ಕೊಟ್ಟಂಥ ಒಂದು ಮಾತಿದೆ. ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. Every soul is potentially divine. The purpose of life is to manifest that divinity in our day-to-day life. ಅರ್ಥ ಆಗ್ತದ ಇಂಗ್ಲಿಷ್? ನನಗೂ ಸ್ವಲ್ಪ ಬರೋದು, ಪೂರ್ತಿ ಬರೋದಿಲ್ಲ. There is a macrocosmos, ಪರಮಾತ್ಮ ಅಂತ ಕರಿತೇವೆ. There is a microcosmos, ಆತ್ಮ ಅಂತ ಕರಿತೇವೆ. ಫಿಸಿಕ್ಸ್ ಟೀಚರ್ ಹೇಳ್ಕೊಟ್ಟಿದ್ದಾರಾ? ಹೇಳ್ಕೊಟ್ಟಿಲ್ಲ ಇದನ್ನು, ಯಾಕಂದರೆ ಅದು ಸಿಲೆಬಸ್ಸಲ್ಲಿ ಇಲ್ಲ, ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಸೊ ಆ ಮ್ಯಾಕ್ರೋಕಾಸ್ಮಸ್ಸಿಗೆ ಮತ್ತು ಮೈಕ್ರೋಕಾಸ್ಮಸ್ಸಿಗೆ ಏನು ಸಂಬಂಧ? ಜೋಗ ಜಲಪಾತದಲ್ಲಿ ವಿದ್ಯುತ್ ಉತ್ಪಾದನೆ ಆಗತ್ತಾ ಇಲ್ವಾ? ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಗೊತ್ತಿಲ್ಲ. ಅದೇ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿಯಾದರೂ ಇಲೆಕ್ಟ್ರಿಸಿಟಿ ನಿಮಗೆ ಟ್ರಾನ್ಸ್ಫರ್ ಮಾಡಿದರೆ ಇದು 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 ಉರಿತದ? ಉರಿದು ಸುಟ್ಟು ಬೂದಿಯಾಗಿ ಹೋಗ್ತದಲ್ವಾ? ಸೊ ವಿವೇಕಾನಂದ ಹೇಳೋದೇನು ಅಂತ ಹೇಳಿದರೆ, ಪರ್ಫೆಕ್ಟ್ ಫ್ರೀಕ್ವೆನ್ಸಿ ಮ್ಯಾಚಿಂಗ್. ತುಂಬ ಚೆನ್ನಾಗಿ ನಿಮ್ಮ ಆ ತಂಡಕ್ಕೆ ಏನು ಹೇಳ್ತೀರಿ? ನಿಮ್ಮ ಈ ತಂಡಕ್ಕೆ, ಮ್ಯೂಸಿಕ್ ತಂಡಕ್ಕೆ ಏನು ಹೇಳ್ತೀರಿ? ಒಟ್ಟು ಗಾಯನ ತಂಡ, ಆರ್ಕೆಸ್ಟ್ರಾ ಮತ್ತು ಸಿಂಫೋನಿ
ಕೇಳಿದ್ರೆ ಎರಡು ಶಬ್ದ ಏನು ವ್ಯತ್ಯಾಸ ಇದೆ? ನಿಮ್ಮ ಹತ್ರ ಇದು ಹ್ಯಾಂಡ್ ಮೈಕ್ ಇದೆಯಾ? ಇಲ್ಲಿ ಕಟ್ಟಿ ಹಾಕಿದಾಗ ಆಗ್ತದೆ. ಇಲ್ಲಿ ಕ್ಲಾಸ್ ಇದು ಭಾಷಣ ಅಲ್ಲ. ನಾನು ನಿಮ್ಮ ಅಧ್ಯಕ್ಷತೆ ಹೇಳಿದ್ದೆ, ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿದ್ದೇನೆ. ಓಕೆ, ಕ್ಲಾಸ್ ಅದಕ್ಕೆ ಪ್ರಶ್ನೆ ಕೇಳಬೇಕು. ಗೋಪಾಲಕೃಷ್ಣ ಭಟ್ ಸ್ವಲ್ಪ ಅಡ್ಡ ಆದ್ರೆ ಹೇಳಿ ಆಯ್ತಾ? ಕೇಳ್ತದೆ ಇದರಲ್ಲಿ? ಓಕೆ, ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಅವನನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಅಲ್ಲಿ ಒಂದು ಸ್ಯಾಕ್ಸೋಫೋನ್ ಇದೆ, ಒಂದು ವಯಲಿನ್ ಇದೆ, ಮೃದಂಗ ಇದೆ, ತಬಲಾ ಇದೆ, ಮತ್ತೇನಿತ್ತು, ಚೆಂಡೆ ಮತ್ತು ಮದ್ದಳೆ. ಸೆಕೆಂಡ್ PU ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ? ಸೋನೋಮೀಟರ್ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಏನದು? ಟ್ಯೂನಿಂಗ್ ಫೋರ್ಕನ್ನು ಹಿಡಿದು ಟೊಯ್ಯ ಶಬ್ದ ಬರ್ತದಲ್ಲ, ಏನದು? ಏನಾಗೋದು ಅದು? ಫ್ರೀಕ್ವೆನ್ಸಿ ಆಫ್ ದಿ ಟ್ಯೂನಿಂಗ್ ಫೋರ್ಕ್ ಆ್ಯಂಡ್ ದಟ್ ಲೆಂತ್ ಆಫ್ ದ ವೈರ್ ಎಲ್ಲೋ ಒಂದು ಕಡೆ ಹೋದಾಗ ಮಾತ್ರ ಬರ್ತದಲ್ವಾ? ಸೊ ವಿವೇಕಾನಂದನ್ನೇ ಹೇಳಿದ್ದು, ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಒಳಗೆ ಒಂದು ಆತ್ಮ ಇದೆ, ಆ ಪರಮಾತ್ಮನೊಟ್ಟಿಗೆ ಫ್ರೀಕ್ವೆನ್ಸಿ ಮ್ಯಾಚಿಂಗ್ ಮಾಡೋದನ್ನು ಹೇಳಿದ್ದವರು. ಅಗ್ನಿಪಥ ಯೋಜನೆಗೆ ಇದಕ್ಕೆ ಏನು ಸಂಬಂಧ ಅಂತ ಕೇಳ್ಬೋದು ನೀವು. ಆಗ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂತ ಹೇಳಿದರೆ, ಆ್ಯಂಡ್ರಾಯ್ಡ್ ಫೋನ್ನ ಒಳಗೆ ಹೇಗೆ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಏನಿದೆ ಅದು ನನಗೆ ನಿಮಗೆ 100ಕ್ಕೆ 100 ಗೊತ್ತಿಲ್ಲ. ಗೊತ್ತಿದ್ದನ್ನು ಕೂಡ ಪೂರ್ತಿ ಉಪಯೋಗ ಮಾಡಲಿಕ್ಕೆ ಗೊತ್ತಿಲ್ಲ. ಮತ್ತು ಯಾರು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಮತ್ತು ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ಸನ್ನು ಅತ್ಯಂತ ಹೆಚ್ಚು ಉಪಯೋಗ ಮಾಡಬಲ್ಲ, ಅವನು ಈ 15-20 ಸಾವಿರ ರೂಪಾಯಿ ಕೊಟ್ಟ 1 ವರ್ಷ 2 ವರ್ಷ 3 ವರ್ಷ ಬೆಲೆ ಬಾಳುವಂಥ ಒಂದು ಸಣ್ಣ ಎಲೆಕ್ಟ್ರಾನಿಕ್ ಡಿವೈಸನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಬಲ್ಲ. ಹೌದೋ ಅಲ್ವಾ? ಸ್ಮಾರ್ಟ್ ಫೋನ್ ಅಂತ ಯಾಕೆ ಕರೀತಾರೆ ಗೊತ್ತಾ ನಿಮಗೆ? ಎಲ್ಲರೂ ಕರೀತಾರೆ, ನಾವು ಕರೆಯೋದು ಅಂತ. ತಿರುಪತಿ ಬೆಟ್ಟ ಹತ್ತುವಾಗ ಎಲ್ಲರೂ ಗೋವಿಂದ ಹೇಳ್ತಾರೆ, ನಾನು ಸಹ ಗೋವಿಂದ ಹೇಳೋದು. ಹೌದಾ? ಏನೋ ಬೇರೆ ಕಾರಣ ಇದೆಯಾ? ಆ ಸ್ಮಾರ್ಟ್ ಫೋನ್ ಮಾಡಿದ್ದು ಯಾರು? ಯಾರು? ನನ್ನ ಹಾಗೆ ನಿಮ್ಮ ಹಾಗೆ ಯಾರೋ ವ್ಯಕ್ತಿ ಅಲ್ವಾ? ಸೊ ಹೂ ಇಸ್ ಸ್ಮಾರ್ಟ್? ಸೊ ಆ ಸ್ಮಾರ್ಟ್ ಫೋನ್ ಮಾಡಿದ ಸ್ಮಾರ್ಟ್ ಫೋನಿಗಿಂತ ಹೆಚ್ಚು ಸ್ಮಾರ್ಟ್ ಇರುವ ಈ ಸ್ಮಾರ್ಟ್ ಫೋನ್ ಇದೆಯಲ್ಲ, ಇದರ ಒಳಗೆ ಒಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಉಂಟೋ ಇಲ್ವಾ? ಎಷ್ಟು ಜನರಿಗೆ ನಿಮಗೆ ಈ ಸ್ಮಾರ್ಟ್ ಫೋನ್ನ ಒಳಗೆ ಇರುವ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಅರ್ಥ ಆಗಿದೆ? ಅರ್ಥ ಆಗಬೇಕೋ ಬೇಡವಾ? ಶಿಕ್ಷಣ ಅಂತ ಹೇಳಿದರೆ ನನ್ನ ವ್ಯಕ್ತಿತ್ವದ ಒಳಗೆ ಈ ಸ್ಮಾರ್ಟ್ ಫೋನ್ನ ಒಳಗೆ ಏನೆಲ್ಲ ಇನ್ಬಿಲ್ಟ್ ಅಪ್ಲಿಕೇಶನ್ಸನ್ನು ತುಂಬಿ ಭಗವಂತನ ಇಲ್ಲಿ ಕಳಿಸಿದ್ದಾನೆ ಅಂತ ಅರ್ಥ ಮಾಡೋದು. ಕೈ ಎತ್ತಿಸಿದ ನಿಮ್ಮ ಹತ್ರ ಯಾರೆಲ್ಲ ಅಗ್ನಿಪಥ್ ಯೋಜನೆಯ ಮೂಲಕ ಇವತ್ತು ಅಗ್ನಿವೀರರಾಗ್ಲಿಕ್ಕೆ ಹೊರಡ್ತೀರಿ ಅಂತ ಹೇಳಿದಾಗ ಒಂದಷ್ಟು ಜನ ಕೈ ಎತ್ತಿದ್ರಿ. ಈಗ ಇನ್ನೊಂದು ಪ್ರಶ್ನೆ ಕೇಳಲ್ಲ, ಹೌ ಮೆನಿ ಆಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಇಟ್? ಬೆಳಿಗ್ಗೆ ಎದ್ದು ಓಡ್ಲಿಕ್ಕೆ ಶುರು ಮಾಡಿದ್ಯಾ? ಅಥವಾ ಜೋರು ಮಳೆ ಅಂತ ರಜೆ ಕೊಟ್ಟಿದ್ದಾರೆ ಅಂತ ಅದಕ್ಕೂ ರಜೆ ಕೊಟ್ಟಿದ್ಯಾ? ನಿಂಗೊಬ್ಬನಿಗೆ ನಾನು ಎಲ್ರಿಗೂ ಕೇಳ್ತಿರೋದು. ಸೊ ಅಗ್ನಿಪಥ್ ಯೋಜನೆಯ ಬಗ್ಗೆ ಒಂದಷ್ಟು ಸ್ಲೈಡ್ಸ್ ಇದೆ, ನೀವೆಲ್ಲ ನೋಡಿರ್ತೀರ. ಅದನ್ನು ನಿಮಗಾಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಒಂದು 15-20 ನಿಮಿಷ ಕೆಲವು ಮಾಮೂಲಿ ಮಾಹಿತಿಗಳನ್ನ ಹೇಳ್ತೇನೆ. ಆ ಮಾಹಿತಿಗಳೇ ಸಾಕಾಗೋದಿಲ್ಲ ಸೇನೆಗೆ ಸೇರಬೇಕಾದ್ರೆ. ನೀವಿಲ್ಲಿ ಕೈ ಎತ್ತಿದವರು ಎಲ್ಲರೂ ಕೂಡ ನಾನು ಸೇನೆಗೆ ಹೋಗ್ತೇನೆ ಅಂತ ನಾಳೆ ಅಗ್ನಿವೀರರಿಗೆ ಆನ್ಲೈನ್ ಅರ್ಜಿ ಹಾಕಿದರೆ ತಗೊಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಹೌದು ಅಲ್ವಾ? ಎಷ್ಟು ಜನ ಅರ್ಜಿ ಹಾಕಿದ್ದೀರಿ ಬೈ ದ ವೇ ಆನ್ಲೈನ್? ಹೌ ಮೆನಿ ಆಫ್ ಯು ಅಪ್ಲೈಡ್? ಆ ಕೈ ಎತ್ತಿದವ್ರ ಸಂಖ್ಯೆಯಲ್ಲಿ ಬರೀ 3 ಅರ್ಜಿ ಹಾಕಿರೋದು. ಉಳಿದವರು ಏನು ಕಾಯ್ತಾ ಇದ್ದೀರಾ ಯಾರಾದರೂ ಬಂದು ಅರ್ಜಿ ಕೊಡ್ತಾರೆ ಅಂತ? ಏಜ್ ಆಗಿಲ್ಲ, 17 ವರ್ಷ ಆಗಿಲ್ವಾ? ಓಕೆ, ಗುಡ್. ಎಷ್ಟು ವರ್ಷಕ್ಕೆ PUCಗೆ ಬರ್ತಾರೆ ಮಕ್ಕಳು? 17 ಅಲ್ಲ? ಓಕೆ, ಫೈನ್. ಓಕೆ, ಅಗ್ನಿಪಥ್ ಯೋಜನೆ ಹೇಳುವಂಥದ್ದು ಭಾರತೀಯ ಸೇನೆಯ ನೇಮಕಾತಿಯ ನಿಯಮಾವಳಿಗಳಲ್ಲಿ
ಒಳಗೆ ಹೆಜ್ಜೆ ಇಡಲಿಕ್ಕೆ ಬದಲಾದ ಒಂದು ಪರಿಸ್ಥಿತಿ ಬಿಟ್ಟರೆ ಸೇನೆಯ ದೈಹಿಕ ಅವಶ್ಯಕತೆಗಳು, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವಲ್ಲ, ಸೇನೆಯ ವೈದ್ಯಕೀಯ ಅವಕಾಶಗಳು ಅಂತ ಹೇಳಿದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್, ಮತ್ತು ಸ್ವಲ್ಪ ಮಟ್ಟಿಗೆ ಬೌದ್ಧಿಕ ಅವಕಾಶಗಳು, ಒಂದು ಸಣ್ಣ ರಿಟರ್ನ್ ಎಕ್ಸಾಮ್ ಇರುತ್ತೆ ಸೈನಿಕರಾಗಿ ಸೇರೋದಕ್ಕೆ. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಹಿಂದೆ ಸೈನ್ಯಕ್ಕೆ ಸೇರಲಿಕ್ಕೆ ಏನೆಲ್ಲ ದೈಹಿಕ ಅರ್ಹತೆ ಇತ್ತು ಅದೇ ದೈಹಿಕ ಅರ್ಹತೆಯ ಮಾನದಂಡ. ಹಿಂದೆ ಸೇನೆಗೆ ಸೇರಲಿಕ್ಕೆ ಯಾವೆಲ್ಲ ವೈದ್ಯಕೀಯ ಮಾನದಂಡಗಳ ಅವಶ್ಯಕತೆ ಇತ್ತು ಅದೇ ಮಾನದಂಡ. ಉದಾಹರಣೆಗೆ ಫ್ಲ್ಯಾಟ್ ಫುಟ್ ಅಂತ ಹೇಳ್ತೇವೆ, ಕಾಲಿನ ಪಾದ ಫ್ಲ್ಯಾಟ್ ಆಗಿರುವಂಥದ್ದು, ಒಂದು ಸಣ್ಣ ಕರ್ವೇಚರ್ ಇಲ್ಲದೆ ಇರುವಂಥದ್ದು. ನಾಕ್ ನೀ ಅಂತ ಹೇಳ್ತೇವೆ, ಈ ಗಂಟಿರ್ತದಲ್ಲ ಅದು ಒಂದಕ್ಕೊಂದು ತಾಗ್ತದೆ ಕೆಲವರಿಗೆ ನಡೆಯುವಾಗ, ಅದಿಲ್ಲದೆ ಇರುವಂಥದ್ದು. ಅದೇ ರೀತಿ ಪೂರ್ತಿ ಶ್ವಾಸ ತಗೊಂಡು ಶ್ವಾಸ ಬಿಟ್ಟಾಗ ಚೆಸ್ಟ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೇವೆ, ಅದು ಮಿನಿಮಮ್ 5 ಸೆಂಟಿಮೀಟರ್ ಇರುವಂಥದ್ದು. ಕಲರ್ ಬ್ಲೈಂಡ್ನೆಸ್ ಅಂತ ಗೊತ್ತಿರೋದಿಲ್ಲ ನಮಗೆ, ಆದರೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಕೆಲವರಿಗೆ ಕೆಂಪು ಬಣ್ಣವನ್ನು ಗುರುತಿಸ್ಲಿಕ್ಕಾಗೋದಿಲ್ಲ, ಕೆಲವರಿಗೆ ಹಳದಿ ಬಣ್ಣ ಗುರುತಿಸ್ಲಿಕ್ಕಾಗೋದಿಲ್ಲ. ಈ ರೀತಿಯ ಮೂಲಭೂತವಾದ ಸಂಗತಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. SSLC ವರೆಗೆ ಓದಿರುವ ಒಬ್ಬ ವಿದ್ಯಾರ್ಥಿಯಲ್ಲಿ ಇರಬೇಕಾದ ಸಾಮಾನ್ಯ ವಿಜ್ಞಾನ, ಗಣಿತ ಮತ್ತು ಸ್ವಲ್ಪ ಇಂಗ್ಲಿಷ್, ಇದರ ಬಗ್ಗೆ ಒಂದು ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನು ಮೂರನೆಯ ಸಂಗತಿ, ಅಗ್ನಿಪಥ್ ಯೋಜನೆ ಹೇಳುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆ ಹೇಳಿದರೆ ಯಾವುದು, ಭಾರತೀಯ ಸೇನೆ ಹೇಳಿದರೆ ಯಾವುದೆಲ್ಲ ಇದೆ? ನನಗೆ ಸ್ವಲ್ಪ ಇಂಗ್ಲೀಷ್ ಕಡಿಮೆ ಬರ್ತದೆ. ಸೊ ಯಾವುದ್ಯಾವುದು? ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಸೇನೆಗೆ ಸೈನಿಕರಾಗಿ ಸೇರಲಿಕ್ಕೆ ಮಾತ್ರ ಅಗ್ನಿಪಥ್ ಯೋಜನೆ. ಅಧಿಕಾರಿಯಾಗಿ ಸೇರ್ತೀವಿ, ಈಗ ನಾನೀಗ ಮಿಲಿಟರಿನಲ್ಲಿ ಅಧಿಕಾರಿಯಾಗಿ ಸೇರಿದ್ದೆ. ಅಗ್ನಿಪಥ್ ಯೋಜನೆ ಅಧಿಕಾರಿಯಾಗಿ ಸೇರಲಿಕ್ಕೆ ಅನ್ವಯ ಆಗುವುದಿಲ್ಲ. ಇದು ಮಸ್ಟ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಅಗ್ನಿಪಥ್ ಯೋಜನೆ ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಸೇನೆಗೆ ಸೈನಿಕರಾಗಿ ಸೇರಲಿಕ್ಕೆ ಇರುವಂಥ ಒಂದೇ ಒಂದು ಅವಕಾಶ. ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆಗೆ ಸೈನಿಕರಾಗಿ ಸೇರಲಿಕ್ಕೆ ಕೇವಲ ಅಗ್ನಿಪಥ್ ಯೋಜನೆಯ ಮೂಲಕ ಮಾತ್ರ ಸಾಧ್ಯ ಇದೆ. ಹಿಂದಿನ ಯೋಜನೆ ಥರ ರ್ಯಾಲಿ ಆಗುತ್ತೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾರೆ, ಆಗೋದಿಲ್ಲ. ಇನ್ನು ಭಾರತೀಯ ಸೇನೆಯಲ್ಲಿ ಸೈನಿಕರನ್ನು ಸೇರಿಸ್ಕೊಳ್ಬೇಕಾದ್ರೆ ನಾವೊಂದು ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳಿದರೆ, ಭಾರತ ದೇಶದ ಎಲ್ಲ ಪ್ರದೇಶಗಳ ಎಲ್ಲ ವರ್ಗಗಳ ಜನರು ಕೂಡ ಆ ಸೇನೆಯಲ್ಲಿ ಇರಬೇಕು. ಹೌದು ಅಲ್ವಾ? ಎಲ್ಲಿಯಾದರೂ ಕೇವಲ ಒಂದೇ ರಾಜ್ಯದವರು, ಒಂದೇ ಸಮುದಾಯದವರು, ಬೇರೆ ನಾನು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ, ಸೇನೆಗೆ ಸೇರಿದ್ರೆ ಏನಾಗ್ಬೋದು? ಅರ್ಥ ಆಯ್ತಾ ಹೇಳಿದ್ದು? ಅದರ ಜೊತೆಗೆ ವಿಶೇಷವಾಗಿ ಭಾರತೀಯ ಭೂಸೇನೆಯಲ್ಲಿ ಏರಿಯಾ ಸ್ಪೆಸಿಫಿಕ್ ಅಥವಾ ರೀಜನ್ ಸ್ಪೆಸಿಫಿಕ್, ಆಮೇಲೆ ಕಮ್ಯುನಿಟಿ ಸ್ಪೆಸಿಫಿಕ್, ಬೇರೆ ಬೇರೆ ಹೋರಾಡುವ ಕಾರಣಗಳಿಗಾಗಿ. ಉದಾಹರಣೆಗೆ ಪಂಜಾಬ್ ರೆಜಿಮೆಂಟ್ ಅಂತ ಇದೆ. ಪಂಜಾಬ್ ರೆಜಿಮೆಂಟ್ನಲ್ಲಿ ಸೈನಿಕರಾಗಿ ಕೇವಲ ಪಂಜಾಬಿನ ಸೈನಿಕರು ಸೇರ್ಲಿಕ್ಕೆ ಸಾಧ್ಯ ಇದೆ. ಜಾಟ್ ರೆಜಿಮೆಂಟ್ ಅಂತ ಇದೆ. ಜಾಟ್ ರೆಜಿಮೆಂಟಲ್ಲಿ ಹರಿಯಾಣಕ್ಕೆ ಸೇರಿದ ಜಾಟ್ ವರ್ಗದವರು ಮಾತ್ರ ಸೇರ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಗುರ್ಖಾಸ್ ಇದೆ, ಡೋಗ್ರಾಸ್ ಇದೆ, ಕುಮಾವ್ ಇದೆ, ಆಮೇಲೆ ಬಿಹಾರ್ ರೆಜಿಮೆಂಟ್ ಇದೆ, ನಾಗಾ ರೈಫಲ್ಸ್ ಇದೆ, ಅಸ್ಸಾಂ ರೈಫಲ್ಸ್ ಇದೆ, ಮೆಡ್ರಾಸ್ ರೆಜಿಮೆಂಟ್ ಇದೆ, ಮರಾಠಾ ಲೈಟ್ ಇನ್ಫೆಂಟ್ರಿ ಇದೆ, ರಾಜಪುತಾನ ರೈಫಲ್ಸ್ ಇದೆ. ಇದೆಲ್ಲವೂ ಕೂಡ ಆ ಹೆಸರು ಇಂಡಿಕೇಟ್ ಮಾಡುವ ಹಾಗೆಯೇ ಆಯಾಯ ಪ್ರದೇಶಕ್ಕೆ ಸಂಬಂಧಪಟ್ಟಂಥವರಿಗೆ ಮಾತ್ರ ಅವಕಾಶ. ಸಾರಿ, ದಕ್ಷಿಣ ಭಾರತದ ನಾವು ಸೇನೆಗೆ ಅರ್ಜಿ ಹಾಕಿದರೆ, ವಿಶೇಷವಾಗಿ ಇನ್ಫೆಂಟ್ರಿಗೆ, ಭಾರತೀಯ ಭೂಸೇನೆಗೆ ಅರ್ಜಿ ಹಾಕಿದರೆ ನಮ್ಮನ್ನು ಮೆಡ್ರಾಸ್ ರೆಜಿಮೆಂಟಿಗೆ ಕಳಿಸ್ತಾರೆ. ಮೆಡ್ರಾಸ್ ರೆಜಿಮೆಂಟ್ ಸೌತ್ ಇಂಡಿಯನ್ ಟ್ರೂಪ್ಸ್ ಇರ್ತದೆ. ಬೆಳಗಾಂ ಮತ್ತು ಮಹಾರಾಷ್ಟ್ರದವರು ಇದ್ದರೆ ಅವರನ್ನು ಮರಾಠಾ ಲೈಟ್ ಇನ್ಫೆಂಟ್ರಿಗೆ ಕಳಿಸ್ತಾರೆ. ಅಂತ ಹೇಳಿದರೆ ಹೋರಾಡುವ ಕೆಚ್ಚು ಒಂದು ಸಮುದಾಯದ ಹೆಸರಿನೊಂದಿಗೆ, ಒಂದು ಪ್ರದೇಶದ ಹೆಸರಿನೊಂದಿಗೆ ಬಂದಾಗ
ಅದು ನಿಜವಾಗಿ ಯುದ್ಧ ಭೂಮಿಯಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ. ಹಾಗಾಗಿ ಈ ರೀತಿಯ ಪ್ರಾದೇಶಿಕತೆಯನ್ನು ಇಟ್ಟುಕೊಂಡು ಏನು ಸೇನೆಯನ್ನು ಕಟ್ಟಿ ಬೆಳೆಸಿದ್ದೇವೆ ಅದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಓಕೆ, ಇಷ್ಟು ಅರ್ಥ ಆಗ್ತದೆ ಇಷ್ಟು ಹೇಳಿದ್ದು. ಆ ಸ್ಲೈಡು ನೆಕ್ಸ್ಟ್ ಸ್ಲೈಡ್ಗೆ ಹಾಕಿ ನೋಡ. ಎಲ್ರಿಗೆ ಕಾಣ್ತದ ಅದು? ನಿಮ್ಗೆ ಕಾಣೋದಿಲ್ಲ ಅಲ್ವಾ? ಒಂದು ಸ್ವಲ್ಪ ಅದನ್ನು ಆ್ಯಂಗಲ್ ಮಾಡ್ಬೋದು ಅವ್ರಿಗೆ ಕಾಣುವ ಹಾಗೆ. ನಿಮ್ಮ ಸ್ವಲ್ಪ ಮಕ್ಕಳೇ ನೀವೆಲ್ಲ ಮುಂದೆ ಬನ್ನಿ, ಕುರ್ಚಿ ಖಾಲಿದೆ ಬನ್ನಿ. ಆಮೇಲೆ ಹಾಡು ಒಟ್ಟಿಗೆ ಹೇಳುವ ಹಾಡು. ಆಮೇಲೆ ಈ ಮ್ಯೂಸಿಕ್ ಪಾರ್ಟಿಯವರು ನೀವು ಇಲ್ಲಿ ಬಂದುಬೇಡಿ. ಹಾಂ, ಜಾಗ್ರತೆ. ಚಂಡೆಯವರು ಸ್ವಲ್ಪ ಇಲ್ಲಿ ಬಂದು ಕೂತ್ಕೊಳ್ಳಿ, ಬನ್ನಿ. ಆಮೇಲೆ ಮಾತಾಡು. ಕಾಣೋದಿಲ್ಲ ಅಂತ ಹೇಳಿದರೆ ಒಂದು 4 ಕುರ್ಚಿ ಬೇಕಾ? ಹಾಂ, ತುಂಬ ಸಂದರ್ಭಗಳಲ್ಲಿ ಎಲ್ರಿಗೂ ಸ್ವಲ್ಪ ಕಾಣ್ತದಾ? ಹಾಂ, ಮತ್ತೆ ಹೇಳ್ತೀನಿ ನಾನು. ನಮ್ಮ ದೇಶದಲ್ಲಿ ನಮ್ಮ ಅಧ್ಯಕ್ಷ ರವೀಂದ್ರ ಅವ್ರನ್ನ ಕೇಳಿ ಹೇಳ್ತಾರೆ, ಈ ದೇಶದ ಎಲ್ಲ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಒಂದು 2 ವರ್ಷ ಕಂಪಲ್ಸರಿ ಸೇನೆಯಲ್ಲಿ ಕೆಲಸ ಮಾಡಿಸ್ಬೇಕು. ಹೇಳ್ತೀವೋ ಇಲ್ವಾ? ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ದೇಶದ ಯುವಕರಿಗೆ ಕನಿಷ್ಠ 4 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸುವುದರ ಮೂಲಕ ಒಂದು ಸ್ವಲ್ಪ, ನಾನು ಹೇಳಿದೆ ಅಲ್ಲ, ಇನ್ಬಿಲ್ಟ್ ಅಪ್ಲಿಕೇಶನ್ಸ, ನನ್ನಲ್ಲಿ ಎಷ್ಟು ಹೋರಾಡುವ ಕೆಚ್ಚಿದೆ, ನನ್ನಲ್ಲಿ ಎಷ್ಟು ದೈಹಿಕ ಸಾಮರ್ಥ್ಯ ಇದೆ, ನನಗೆ ಗೊತ್ತಿರಲಿಲ್ಲ. ನಂದು ರಿಟರ್ನ್ ಟೆಸ್ಟು ಆಫೀಸರ್ ಆಗಬೇಕಾದ್ರೆ ಸ್ವಲ್ಪ ಉಲ್ಟಾಗಿದೆ. ರಿಟರ್ನ್ ಟೆಸ್ಟ್ ಪಾಸ್ ಆಗಬೇಕು, ಆಮೇಲೆ ಒಂದು 5 ದಿವಸ ಇಂಟರ್ವ್ಯೂ ಆಗುತ್ತೆ. ಎಷ್ಟು ದಿವಸ? 5 ಡೇಸ್ ಇಂಟರ್ವ್ಯೂ. ಅದಾದಮೇಲೆ ಒಂದು 6-7 ದಿವಸ ಮೆಡಿಕಲ್ ಚೆಕಪ್ ಆಗುತ್ತೆ. ಮತ್ತೆ ಮೆರಿಟ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆದರೆ ನಿಮ್ಮನ್ನು ಟ್ರೈನಿಂಗ್ ಕಳಿಸ್ತಾರೆ. ಸೊ ಹಾಗೆ ಸೆಲೆಕ್ಷನ್ ಆಗಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಟ್ರೈನಿಂಗ್ ಹೋದ 3ನೇ ಆದಿತ್ಯವಾರ ಬೆಳಿಗ್ಗೆ, ಆದಿತ್ಯವಾರ ರಜೆ ಅಂತ ಹೇಳಿದರೆ ಬೆಳಿಗ್ಗೆ ವೆಪನ್ ಕ್ಲೀನಿಂಗ್ ಮಾಡಲಿಕ್ಕಿರುತ್ತೆ, ನಮ್ಮ ಪರ್ಸನಲ್ ವೆಪನ್ಸನ್ನು. ಸೊ ಬೆಳಿಗ್ಗೆ ನಾವು ಆರಾಮದಲ್ಲಿ ಮಲಗಿದ್ವಿ, ಇವತ್ತು ಸ್ವಲ್ಪ ಆರಾಮದಲ್ಲಿ 7 ಗಂಟೆಗೆ ವೆಪನ್ ಕ್ಲೀನಿಂಗ್ ಹೋದ್ರಾಯ್ತು ಅಂತ. 5:30 ಗಂಟೆಗೆ ಬಂದು ಎಬ್ಬಿಸಿದ್ರು ನಮ್ಮನ್ನು. ಯಾಕೆ ಎಬ್ಬಿಸಿದ್ರು ಅಂತ ಕೇಳುವಾಗ, ಓಕೆ ಜೆಂಟಲ್ಮೆನ್ ಕ್ಯಾಡೆಟ್ಸ್, ಲೆಟ್ಸ್ ಗೋ ಫಾರ್ ಎ ಕ್ರಾಸ್ ಕಂಟ್ರಿ ಅಂತ. ಆದಿತ್ಯವಾರ ಬೆಳಿಗ್ಗೆ ಕ್ರಾಸ್ ಕಂಟ್ರಿ ನಾನು ಓಡುವ ಅಂತ. ಎಷ್ಟು ಕಿಲೋಮೀಟರ್ ಹೇಳಿರ್ಬೋದು? 3ನೇ ಆದಿತ್ಯವಾರ, 1ನೇ ಸಂಡೇ ನಮಗೆ ಅದು ಎಷ್ಟಿರ್ಬೋದು ಹೇಳಿ? 10 ಕಿಲೋಮೀಟರ್ಸ್, 20. 1ನೇ ಸಂಡೇ 25 ಕಿಲೋಮೀಟರ್. ಭಾಳ ಜಿಮ್ಗೆಲ್ಲ ಮಾಡಿ ಟಫ್ ಬಾಡಿ ಅಂತೆಲ್ಲ ಹೇಳ್ತೇವಲ್ಲ, ಅವರು ಸೇರಿದ ಹಾಗೆ ಒಂದು 4-5 ಕಿಲೋಮೀಟರ್ ಹೋಗೋದ್ರೊಳಗೆ ಎಲ್ಲ ಪ್ಯಾಚ್ ಹಾಕಿದ್ರು. ಆದರೆ 3ನೇ ವಾರ, 3rd ಸಂಡೇ, 4th ಸಂಡೇ, 5th ಸಂಡೇ, 5th ಸಂಡೇನಲ್ಲಿ ವಿ ಆಲ್ ಕುಡ್ ರನ್ 25 ಕಿಲೋಮೀಟರ್ಸ್. 1 ಗಂಟೆ 40 ನಿಮಿಷ ಎಕ್ಸಲೆಂಟ್ ಟೈಮಿಂಗ್ಸ್. ಪಾಸ್ ಆಗಬೇಕು ಹೇಳಿದ್ರೆ ಪಾಸ್ ಆಗಲೇಬೇಕು. 2 ಗಂಟೆ 10 ನಿಮಿಷ. ಅವ್ರು ಹೇಳ್ತಿದ್ರು ನಮಗೆ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಗೆ ಯಾರೆಲ್ಲ ಕ್ಯಾಡೆಟ್ಸ್ ಆಗಿ ಬರ್ತಾರೆ ಟ್ರೈನಿಂಗಿಗೆ, ಅವ್ರು ಯಾರು ಕೂಡ 25 ಕಿಲೋಮೀಟರ್ ಕ್ರಾಸ್ ಕಂಟ್ರಿನಲ್ಲಿ ಫೇಲ್ ಆದರು ಅಂತ ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ ಅಂತ. ಸ್ವಿಮ್ಮಿಂಗ್ ಈಸ್ ಕಂಪಲ್ಸರಿ. ಒಂದು ದಿವಸ ಮಧ್ಯಾಹ್ನ 2:30 ಗಂಟೆಗೆ ಕರ್ಕೊಂಡು ಹೋಗ್ತಾ ಎಲ್ಲರಲ್ಲೂ ಕೂಡ 50 ಮೀಟರ್ ಒಲಿಂಪಿಕ್ ಸ್ಟ್ಯಾಂಡರ್ಡ್ನ ಸ್ವಿಮ್ಮಿಂಗ್ ಪೂಲ್ ಇದೆ. 16 ಲೈನ್ ಇದೆ, 16 ಜನ ನಿಲ್ಲಿಸ್ತಾರೆ. ಎಲ್ಲಿ ನಿಲ್ಲಿಸ್ತಾರೆ? ಶಾಲೋ ಎಂಡಲ್ಲೆಲ್ಲ, ಡೀಪ್ ಎಂಡಲ್ಲಿ. ಕ್ಯಾಡೆಟ್ಸ್ ಜಂಪ್ ಅಂತ ಹೇಳ್ತಾರೆ. ನಿಮಗೆ ಸ್ವಿಮ್ಮಿಂಗ್ ಗೊತ್ತುಂಟಾ ಗೊತ್ತಿಲ್ವಾ ಏನೂ ಕೇಳೋದಿಲ್ಲ. ನಾವು ಅಂದ್ಕೊಳ್ತೀವಿ ನಂಗೆ ಸ್ವಿಮ್ಮಿಂಗ್ ಗೊತ್ತಿತ್ತು, ನಾನು ದಕ್ಷಿಣ ಕನ್ನಡ ಜಿಲ್ಲೆಯವನು. ಎಷ್ಟೋ ವಿದ್ಯಾರ್ಥಿಗಳು ಜಂಪ್ ಮಾಡೋದಿಲ್ಲ ಹೆದರ್ಕೊಂಡು, ಯಾಕೆಂದರೆ ಕೆಡೆಟ್ಸ್ಗೆ ಟ್ರೈನಿಂಗ್ ಇರೋದಿಲ್ಲ, ಗೊತ್ತಿರೋದಿಲ್ಲ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಆ ಕಡೆ ಈ ಕಡೆಗೆ ಬಡಿಗೆ ತೊಗೊಂಡು 4 ಜನ ನಿಂತಿರ್ತಾರೆ. ಅಲ್ಲಿಂದ ಶೌಟ್ ಮಾಡ್ತಾರೆ, ಏಕ್ ಬಿ GC ಅಭಿ ತಕ್ ಈ ಸ್ವಿಮಿಂಗ್ ಪೂಲ್ ಮೇ ಮರಾ ನಹೀ ಹೈ और कोई भी नहीं मरेगा, ಸ್ವಿಮ್ಮಿಂಗ್ ಪತಾ ನಹೀ ಹೈ, ಜಂಪ್ ಕರೋ, ಬಾಕಿ ಸಬ್ ಹಮ್ ದೇಖೆಂಗೆ ಅಂತ. ಅರ್ಥ ಆಗ್ತದೆ ಹಿಂದಿ? ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮೊಳಗೆ ಏನು ಅದ್ಭುತವಾದ ಸಾಮರ್ಥ್ಯ ಇದೆ ಅಂತ ಹೇಳೋದನ್ನು ಆರ್ಮಿಯ ತರಬೇತಿ ಹೊರಗೆ ತರುತ್ತೆ. 10 ಮೈಲ್ ಕ್ರಾಸ್ ಕಂಟ್ರಿ ಅದೇ ಥರನೇ ನಮಗೆ ಒಂದು ಬ್ಯಾಟಲ್
ಪ್ರೊಫಿಷಿಯನ್ಸಿ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ, BPET ಅಂತ ಕರೀತಾರೆ. ಮತ್ತು ಇದೆಲ್ಲವೂ ಬರೀ ಓಡಲಿಕ್ಕಲ್ಲ, ಪಾಸ್ ಆಗಬೇಕಾದೆಲ್ಲ ಕ್ಲಿಯರ್ ಮಾಡಬೇಕು. ನಿಮ್ಮ ಬ್ಯಾಟಲ್ ರಿಗ್ ಹಾಕ್ಕೊಂಡು ಅಂತ ಹೇಳಿದರೆ ಆ ಬೂಟ್ಸು, ಆ ಓವರಾಲ್ ಕಾಂಬಿನೇಷನ್ನು, ಪ್ಯಾಕ್ಸು, ಬ್ಯಾಕ್ ಪ್ಯಾಕ್, ರೈಫಲ್, ಅಮ್ಯುನಿಷನ್, ಸುಮಾರು 20-22 kg ಅಷ್ಟು ಭಾರ ಹೊರಲಿಕ್ಕಿರುತ್ತೆ. ಅದನ್ನು ಹಾಕ್ಕೊಂಡು ನೀವು 10 ಮೈಲಿ ಓಡಬೇಕು. 10 ಮೈಲಿ ಓಡಿ ಬಂದು ರೋಪ್ ಕ್ಲೈಂಬ್ ಮಾಡಬೇಕು 30 ಅಡಿ ಹತ್ರ. ಅದಾದಮೇಲೆ ಒಂದು ಮಂಕಿ ರೋಪ್ ಮಾಡಬೇಕು. ಅದಾದಮೇಲೆ ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ ಅಂತ ಹೇಳ್ತೀವಿ, ಅದನ್ನು ಕ್ಲಿಯರ್ ಮಾಡಬೇಕು. ನಿಮ್ಮ ತೂಕದ ಇನ್ನೊಬ್ಬ ವ್ಯಕ್ತಿಯನ್ನು ಅವನ ರೈಫಲ್ನ ಒಟ್ಟಿಗೆ ಅವನನ್ನು ಹೊತ್ಕೊಳ್ಬೇಕು. ನೀವು ಇಲ್ಲಿಗೆ ಫೈರ್ಮ್ಯಾನ್ ಲಿಫ್ಟ್ ಅಂತ NCCಗೆ ಹೋದ್ರೆ ಸ್ವಲ್ಪ ತೋರಿಸಿರ್ತಾರೆ. ಇಲ್ಲಿ ಆ ಹುಡುಗಿ ಹಾಡು ಹೇಳಿದ್ಲಲ್ಲ, NCC RD ಪರೇಡು, ಹೌದಲ್ಲ? NCC ಬೇರೆ ಯಾರು ಇದ್ದೀರಾ? ಫೈರ್ಮ್ಯಾನ್ ಲಿಫ್ಟ್ ಮಾಡಿಸಿದಾರಾ? ಈ ಹೆಗ್ಲ ಮೇಲೆ ಇನ್ನೊಬ್ಬರು ಹೊತ್ಕೊಂಡು ಹೋಗ್ಲಿಕ್ಕೆ ಮಾಡಿಸಿದಾರಾ? ಇಲ್ವಾ? ಸೊ ಗುಡ್. ಆ ಫೈರ್ಮ್ಯಾನ್ ಲಿಫ್ಟ್ ಎಷ್ಟು? ಒಂದು ಫುಟ್ಬಾಲ್ ಗ್ರೌಂಡಿಗೆ ಆ ಕಡೆಯಿಂದ ಹೋಗಿ ಈ ಕಡೆ ಬಿಡಬೇಕು. ಅದಾದ ಮೇಲೆ ಹೋಗಿ 6 ಬೇರೆ ಬೇರೆ ಪೊಸಿಷನ್ನಲ್ಲಿ ಮಿನಿಮಮ್ 60% ಫೈರ್ ಮಾಡಬೇಕು. ನಿಮ್ಮಲ್ಲಿ ನಮ್ಮ ಮಹೇಶ್ ಅವ್ರ ಮಹೇಶ್ ಅಲ್ವಾ, ಆ ಪ್ರಿನ್ಸಿಪಲ್ ಯಾವುದಾದ್ರೂ ಒಂದು ಪರೀಕ್ಷೆ ಫೇಲ್ ಆದರೆ ಅದನ್ನು ಪೂರ ಬರಿಮಾರೆ ಸಾಕು ಅಂತ ಹೇಳ್ತಾರಲ್ವಾ? ಅಷ್ಟೇ ಅಲ್ವಾ? ಈ 10 ಮೈಲ್ BPETನಲ್ಲಿ ಯಾವುದಾದ್ರೂ ಒಂದರಲ್ಲಿ ಫೇಲ್ ಆದರೆ ಏನು ಮಾಡಬೇಕು? ಮತ್ತೆ ಪೂರ್ತಿ ಮಾಡಬೇಕು ಇನ್ನೊಂದು ಸರ್ತಿ. ಯಾರೂ ಫೇಲ್ ಆಗೋದಿಲ್ಲ, ಯಾರೂ ಫೇಲ್ ಆಗೋದಿಲ್ಲ. ಫಸ್ಟ್ ಸಲವೇ ಪಾಸ್ ಆಗಿಬಿಡುವಂತ ಟ್ರೈ ಮಾಡಿಬಿಡ್ತಾರೆ, ಮತ್ತೆ ತಲೆಬಿಸಿ ಬೇಡ ಅಂತ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನನಗೆ ಗೊತ್ತಿರಲಿಲ್ಲ ನನ್ನಲ್ಲಿ ಈ ಸಾಮರ್ಥ್ಯ ಇದೆ ಅಂತ. ಡಿಫೆನ್ಸ್ ಆರ್ಮಿ ಟ್ರೈನಿಂಗ್ ಬ್ರಿಂಗ್ಸ್ ಔಟ್ ದ ಬೆಸ್ಟ್ ಇನ್ ಯು ಅಂತ. ನೀವು ನೋಡಿ, ನಾವೇನು 6 ಅಡಿ ಹತ್ರ ದಷ್ಟಪುಷ್ಟ ಹಾಗೇನಿಲ್ಲ. ಪ್ರವಾಹ ಬಂದಾಗ, ಏನಾದರೂ ಅನಾಹುತ ಆದಾಗ ನನ್ನ ಹಾಗೆ ನಿಮ್ಮ ಹಾಗೆ ಇರುವಂಥ ಸೈನಿಕರು ಹೋಗಿ ಕೆಲಸ ಮಾಡ್ತಾರಾ ಇಲ್ವಾ ಅಲ್ಲಿ? ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಹೇಳಿದರೆ, ಆ ಒಂದು ಅದ್ಭುತವಾದ ಆತ್ಮವಿಶ್ವಾಸವನ್ನು, ನಮ್ಮೊಳಗಿರುವ ಸಾಮರ್ಥ್ಯವನ್ನು ಹೊರಗೆ ತರುವಂಥ ಒಂದು ಪ್ರಾಮಾಣಿಕತೆಯನ್ನು ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಲಿಕ್ಕೆ ಸೇನೆಯ ತರಬೇತಿ ಸಹಾಯ ಆಗುತ್ತೆ. ಈಗ ಒಂದು 2-3 ಸಂಗತಿ ಹೇಳ್ತೇನೆ, ನಾನು ಸರಿ ಇದೆಯೋ ಇಲ್ವೋ ಅಂತ ಹೇಳಬೇಕು ನೀವು, ಆಯಿತಾ? ನಮ್ಮ ದೇಶ ಕಳೆದ 75 ವರ್ಷದಲ್ಲಿ ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಶ್ರೀಮಂತರು ಬಡವರು, ಗ್ರಾಮಾಂತರದವರು ನಗರದವರು, ಕಲ್ತವರು ಕಲಿದಿದ್ದವರು, ಮುಂದುಳಿದವರು ಹಿಂದುಳಿದವರು, ಬಡವರು ಶ್ರೀಮಂತರು, APL ಕಾರ್ಡು, BPL ಕಾರ್ಡು, ಆ ಪಾರ್ಟಿ ಈ ಪಾರ್ಟಿ ಡಿವೈಡ್ ಆಗಿದೆವಾ ಇಲ್ವಾ? ಆಗಿದೆವಾ ಇಲ್ವಾ? ಒಂದು ವೇಳೆ ಈ ಎಲ್ಲ ಭಾವನೆಗಳಿಂದ ಹೊರಗೆ ಬಂದು ನಮ್ಮೆಲ್ಲರ ಮನಸ್ಸಿನಲ್ಲಿ ನಾನೊಬ್ಬ ಭಾರತೀಯ ಹೇಳುವ ಹೆಮ್ಮೆಯ ಭಾವನೆ ಜಾಗೃತ ಆದರೆ ನಮ್ಮ ದೇಶದ 50% ಸಮಸ್ಯೆ ಪರಿಹಾರ ಆಗತ್ತಾ ಇಲ್ವಾ? ಆಗತ್ತಾ ಇಲ್ವಾ? ಈ ರೀತಿಯ ರಾಷ್ಟ್ರೀಯ ಐಕ್ಯತೆಯ ಭಾವನೆಯನ್ನು, ನಾನೊಬ್ಬ ಭಾರತೀಯ ಹೇಳುವ ಹೆಮ್ಮೆಯ ಭಾವನೆಯನ್ನು ಯಾವುದಾದ್ರೂ ಒಂದು ಸಂಸ್ಥೆ ಜಾಗೃತಗೊಳಿಸುತ್ತೆ ಅಂತ ಹೇಳಿದರೆ ಅದು ಕೇವಲ ಭಾರತೀಯ ಸೇನೆ ಮತ್ತು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಯೂನಿಫಾರ್ಮ್ ಹಾಕೊಂಡಿರುವಂಥ ಬೇರೆ ಬೇರೆ ಸಂಸ್ಥೆಗಳು. ಒಪ್ಕೊಳ್ತೀರಾ ಇದನ್ನು? ಯಾತಕ್ಕೆ ಸೇನೆಯಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿದರೆ, ಹೊರಗೆ ಬರ್ತೀವಲ್ಲ 4 ವರ್ಷನೋ 8 ವರ್ಷನೋ 10 ವರ್ಷನೋ ಮಾಡಿ, ನಮಗಿದೊಂದು ನಮ್ಮ ರಕ್ತದ ಒಂದು ಅವಿಭಾಜ್ಯ ಅಂಗ ಆಗುತ್ತೆ. ಈ ಎಲ್ಲ ಡಿವಿಸಿವ್ ಎಲಿಮೆಂಟ್ಸನ್ನು ಮೀರಿ ರಾಷ್ಟ್ರೀಯವಾಗಿ ಆಲೋಚನೆ ಮಾಡುವಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಗೆ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನೇ ಹೇಳಿಕೊಡೋದು, ನೀನೊಬ್ಬ ಭಾರತೀಯ ಅಂತ. ಇದಾಗಬೇಕೋ ಬೇಡೋ ಇದು? ಯಾಕೆ ಅಗ್ನಿಪಥ ಯೋಜನೆ ಅಂತ ಹೇಳಿದರೆ, ನಾನು ಹೇಳಿದ್ದು ಯಾರಿಗೋ ಕೇಳಲಿಕ್ಕಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಕತ್ತಿಸಿಳ್ತೇವೆ ನಾವು ಈ ದೇಶದಲ್ಲಿ. ದೇಶದ ಒಳಗೆ ಗಡಿಯಾಚೆಯಿಂದ ನುಗ್ಗಿ ಬಂದು ಈ ದೇಶದ ಆಂತರಿಕ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಕು ಹೇಳೋ ದೃಷ್ಟಿನಲ್ಲಿ ಒಂದಷ್ಟು ವಿಧ್ವಂಸಕಾರಿ ಕೃತ್ಯಗಳು ನಡೀತಾ ಇದೆ. ನಾಳೆ ಯುದ್ಧ ಆಯಿತು,
ಗಡಿಯ ಭಾಗದ ಯುದ್ಧವನ್ನು ಸೈನಿಕರು ಹೋರಾಟ ಮಾಡ್ತಾರೆ. ಗಡಿಯ ಒಳಗಿನೂ ಯುದ್ಧ ಮಾಡುವಂಥ ಪರಿಸ್ಥಿತಿ ಬಂದರೆ ನಮ್ಮಲ್ಲಿ ಕನಿಷ್ಠ ಸೇನೆಯ ತರಬೇತಿ ಪಡ್ಕೊಂಡು ಬಂದಿರುವಂಥ ಬಂದೂಕನ್ನು, ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ತಕ್ಕ ಮಟ್ಟಿಗೆ ಉಪಯೋಗ ಮಾಡಬಲ್ಲಂಥ ಒಂದು ಯುವಜನತೆ ಅವಶ್ಯಕತೆ ಉಂಟಾ ಇಲ್ವಾ? ಕನಿಷ್ಠ ನಮ್ಮ ಮನೆ ಮೇಲೆ ದಾಳಿಯಾದಾಗ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ಸ್ವಲ್ಪ ತರಬೇತಿ ಬೇಕೋ ಬೇಡವಾ? ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಅವ್ರು ಈ ಥರ ಆಲೋಚನೆ ಮಾಡಿದ್ದಾರೆ. 2 ವರ್ಷ ಕಡ್ಡಾಯ ಸೇನೆಯಲ್ಲಿ ಕೆಲಸ ಮಾಡಬೇಕು, 4 ವರ್ಷ ಕಡ್ಡಾಯ ಕೆಲಸ ಮಾಡಬೇಕು, ವಾಲಂಟರಿಯಾಗಿ 2 ವರ್ಷ ಮಾಡಬೇಕು, ಏನೇನೋ ರೀತಿಯ ತಮ್ಮ ದೇಶದ ರಕ್ಷಣೆಗಾಗಿ, ತಮ್ಮ ದೇಶದ ಅಂತರಂಗದ ರಕ್ಷಣೆಗಾಗಿ, ತಮ್ಮ ದೇಶದ ಯುವಕ ಯುವತಿಯರಿಗೆ ಸೇನೆಯ ತರಬೇತಿ ಕೊಡಬೇಕು ಅನ್ನುವ ಕಾರಣಕ್ಕಾಗಿ 75 ವರ್ಷ ಆದ ಮೇಲಾದರೂ ನಮಗೆ ಬುದ್ಧಿ ಬಂತಲ್ಲ ಅಂತ ಖುಷಿ ಪಡೋದು ಬಿಟ್ಟು, ಈ ದೇಶದ ಒಂದು ದೊಡ್ಡ ವಿಕೃತ ಮನಸ್ಸಿನ ವರ್ಗ ಅಗ್ನಿಪಥ್ ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿದ್ರೆ ಏನು ಮಾಡ್ತಾರೆ? ರೈಲ್ ಸುಡ್ತಾರೆ ಹೋಗಿ. ಅವರ ಅಪ್ಪನ ಮನೆಯನ್ನು ಸುಡಲಿಲ್ಲ ಯಾರು ಸಹ, ಅವ್ರ ಸ್ವಂತ ಮನೆಯನ್ನು ಸುಡಲಿಲ್ಲ. ಯಾರಾದರೂ ಒಬ್ಬ ಪ್ರತಿಭಟನೆ ಮಾಡಿದ ತನ್ನ ಮನೆ ಕಲ್ಲು ಹೊಡೆದಿದ್ದಾನ, ತನ್ನ ಮನೆಯ ಬೈಕ್ ಸುಟ್ಟಿದ್ದಾನ, ತನ್ನ ಮನೆಯ ಕಾರ್ ಸುಟ್ಟಿದ್ದಾನ, ತನ್ನ ಮನೆಯ ತಿಜೋರಿ ಲೂಟಿ ಮಾಡಿದ್ದಾನ? ಯಾರದ್ದು ಲೂಟಿ ಮಾಡಿದ್ದವನು? ನನ್ನೂ ನಿಮ್ಮ ಆಸ್ತಿಯನ್ನು. ಆ ಯಾವ ಪ್ರತಿಭಟನೆ ಮಾಡಿದವು ರಾಜಕೀಯ ಪಕ್ಷಗಳು ಸೇರಿದ ಹಾಗೆ ಅವರು ಈ ದೇಶವನ್ನು ಪ್ರೀತಿಸುವುದಿಲ್ಲ. ಅವರು ಈ ದೇಶವನ್ನು ಪ್ರೀತಿಸುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ ಅವರು ದೇಶದ್ರೋಹಿಗಳವರು. 7.5 ಲಕ್ಷ ಜನಕ್ಕಿಂತ ಹೆಚ್ಚು ಜನ ಇವತ್ತು ಅಗ್ನಿಪಥ್ ಯೋಜನೆಗೆ ಅರ್ಜಿ ಹಾಕಿದ್ದಾರೆ. ಅವರ ಮನಸ್ಸಲ್ಲಿ ಗೊಂದಲ ಇಲ್ಲ. ಅವರ ಮನಸ್ಸಿನಲ್ಲಿ ದೇಶಭಕ್ತಿ, ರಾಷ್ಟ್ರ ಪ್ರೇಮದ ಬಗ್ಗೆ ಪ್ರಶ್ನೆಯೇ ಇಲ್ಲ. ಅವ್ರ ಮನೆಯಲ್ಲಿ ಅವನು ಒಬ್ಬನೇ ಮಗಾಗಿ ಹುಟ್ಟಿದ್ರು ಕೂಡ, ನಾನು ಮೊನ್ನೆ ಉಳ್ಳಾಲದಲ್ಲಿ ಇದೇ ಥರದ ಒಂದು ತರಬೇತಿ ಕಾರ್ಯಾಗಾರ ಅಂತ ಇಟ್ಕೊಂಡಿದ್ರು. ಪ್ರಾರಂಭದಲ್ಲಿ ಉದ್ಘಾಟನೆ ಮಾಡಿ ಹೋಗ್ಬೇಕು ನೋಡ್ತೇನೆ, ಅಮ್ಮ ಹೇಳಿದ ಆಶ್ಚರ್ಯ ಆಯಿತು ನನಗೆ. ನಾನು ಸೇನೆಗೆ ಸೇರಬೇಕಾದ್ರೆ ನಮ್ಮ ಅಮ್ಮ ಹೇಳಿದರು, ನನ್ನ ಅಣ್ಣ ಆಲ್ರೆಡಿ ಸೇನೆಯಲ್ಲಿದ್ದ, ಅವನು ಹಿ ರಿಟೈರ್ಡ್ ಆಸ್ ಏರ್ ವೈಸ್ ಮಾರ್ಷಲ್, ಒಬ್ಬ ಇದಾನಲ್ಲ ನೀನು ಯಾಕೆ ಹೋಗ್ತೀನಿ ಅಂತ ಕೇಳಿದರು. ಆ ಮೊನ್ನೆಯ ತರಬೇತಿ ಕಾರ್ಯಕ್ರಮಕ್ಕೆ ಒಂದು ಅಟ್ಲೀಸ್ಟ್ 12 ಜನ ತಾಯಂದ್ರು ತಮ್ಮ ಮಕ್ಕಳನ್ನು ಕರ್ಕೊಂಡ್ಬಂದು ಕೂತ್ಕೊಂಡಿದ್ದಾರೆ. ನನ್ನ ಮಗ ಸೇನೆಗೆ ಸೇರಲಿ, ಅಗ್ನಿಪಥ್ ಯೋಜನೆಯ ಮೂಲಕ ಅಗ್ನಿವೀರ ಆಗಲಿ ಅಂತೇಳಿ. ನಾನು ಹೇಳಿದೆ, ಫಸ್ಟಿಗೆ ಈ ಮೈಕನ್ನು ನಿಮ್ಮ ಕಾಲನ್ನು ತಿಳ್ಕೊಂಡು ನಿಮ್ಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತೇನೆ, ಯಾಕೆಂದರೆ ಈ ರೀತಿಯ ತಾಯಂದ್ರು ಬೇಕು ನಮ್ಮ ದೇಶದಲ್ಲಿ ಅಂತೇಳಿ. ಆ ತಾಯಿಗೆ ಅನಿಸಿದೆ, ನನ್ನ ಮಗ ಅಗ್ನಿವೀರ ಆಗಿ ದೇಶ ಸೇವೆ ಮಾಡಿದರೆ ಅವನಲ್ಲಿ ಆತ್ಮವಿಶ್ವಾಸ, ಕಾದುವ ಕೆಚ್ಚು, ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸ್ವಭಾವ, ಮನೋವೃತ್ತಿ, ತಾನು ಮಾಡುವ ಎಲ್ಲ ಕೆಲಸದಲ್ಲಿ ದೇಶ ಕಣ್ಣ ಮುಂದೆ ಇದೆ ಹೇಳುವಂಥ ಭಾವನೆ ಜಾಗೃತ ಆಗುತ್ತೆ ಅಂತ. ಇವತ್ತಿಲ್ಲಿ ಕೂತ್ಕೊಂಡಿರುವಂಥ ಒಂದು 200-250 ಜನ ಇದ್ದಾರೆ. ಒಂದು 250 ಜನ ನೀವು ವಿದ್ಯಾರ್ಥಿಗಳು ಇವತ್ತು ನೀವು ನಿರ್ಣಯ ಮಾಡಿ, ಅಗ್ನಿವೀರ ಆಗ್ಲಿಕ್ಕೆ ನಿರ್ಣಯ ಮಾಡಿ ಅಂತ ಹೇಳ್ತಿಲ್ಲ ನಾನು. ನಾನೊಬ್ಬ ವಿದ್ಯಾರ್ಥಿ, ನನ್ನ ಆದ್ಯ ಕರ್ತವ್ಯ ಒಳ್ಳೆಯ ವಿದ್ಯಾರ್ಥಿ ಆಗೋದು. ಒಳ್ಳೆಯ ವಿದ್ಯಾರ್ಥಿ ಯಾರು ಅಂತ ನಾನು ಹೇಳಬೇಕಾ? ಒಳ್ಳೆಯ ವಿದ್ಯಾರ್ಥಿ ಯಾರು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಹೇಳೋ ಒಂದ್ಸಲ ಕೈ ಎತ್ತಿ. ಒಳ್ಳೆಯ ವಿದ್ಯಾರ್ಥಿನಿಯೂ ಸೇರಿದ ಹಾಗೆ ಗೊತ್ತಿದೆಯೋ ಇಲ್ವಾ? ನಾನೊಬ್ಬ ಒಳ್ಳೆಯ ವಿದ್ಯಾರ್ಥಿ, ನನಗೆ ನಾನು 100ಕ್ಕೆ 100 ಮಾರ್ಕ್ ಕೊಡ್ತೇನೆ ಹೇಳೋರು ಕೈ ಎತ್ತಿ. ರವೀಂದ್ರ ಅವರು ಸುಳ್ಳು ಹೇಳಿದ್ದ ನನಗೆ. ಅವ್ರು ಬರುವಾಗ ಹೇಳಿದ್ರು, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳು, ನೋಡಿ ಒಬ್ಬರು ಕೈ ಎತ್ತಾ ಇಲ್ಲ. ಮಕ್ಕಳೇ, ಇದು ಸ್ವಲ್ಪ ಆಫ್ ದಿ ಕಫ್ ಹೋಗ್ತದೆ ಅಗ್ನಿಪಥದಿಂದ. ಒಳ್ಳೆಯ ವಿದ್ಯಾರ್ಥಿಗಳು ನೀವಾಗುವ ಪ್ರಯತ್ನ ಮಾಡಿದರೆ ಯಾರಿಗೆ ಲಾಭ ಆಗತ್ತೆ? ವ್ಯಾಪಾರದಲ್ಲಿ ಲಾಸ್ ಮಾಡಿಕೊಳ್ಳೋದು ಒಳ್ಳೆಯದಾ? ಈಗ ಮತ್ತೇನು ಮಾಡುವ ಹಾಗಾದರೆ? ಏನು ಮಾಡುವ? ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನಂದೇನು ಜವಾಬ್ದಾರಿ ಅಂತ ಆಲೋಚನೆ ಮಾಡಿದರೆ, ಈಗ ನನ್ನ ಜವಾಬ್ದಾರಿ ಅಂತ ಹೇಳಿದರೆ ನಾನೊಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗೋದು. ಆಗ್ತೀರಾ? ಯಾವಾಗಿಂದ? ಗೊತ್ತಿದೆ ಏನಾಗೋದು ಒಳ್ಳೆಯ ವಿದ್ಯಾರ್ಥಿ ಆಗೋದು ಹೇಳಿದ್ರಲ್ವಾ? ಐ ಲುಕ್ಡ್ ಅಟ್ ದೋಸ್ 2 NCC cadets who were piloting me.
ಆ ಇಬ್ಬರು NCC ವಿದ್ಯಾರ್ಥಿಗಳು ನಾನು ಬರಬೇಕಾದ್ರೆ ಕರ್ಕೊಂಡು ಬರ್ತಾಯಿದ್ರು. ಫಸ್ಟಿಗೆ ನನಗೆ ನೆನಪಾದದ್ದು ನನ್ನ NCC ಡೇಸ್. ನಾನು ಕಾರ್ಕಳದ PU ಕಾಲೇಜಿನಲ್ಲಿ NCC ಕ್ಯಾಂಪ್ ಆದಾಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರೊಫೆಸರ್ KD ಕಿಣಿ ಅಂತ. ಈಗ ಉಂಟಾ ಕಿಣಿ ಎನ್ ರಾವ್ ಕೆಮಿಸ್ಟ್ರಿ ಪುಸ್ತಕ ಉಂಟಾ? ಈಗ ಇರಲಿಕ್ಕಿಲ್ಲ. ಕಿಣಿ ಎನ್ ರಾವ್ ಅಂತ ಒಂದು ಕೆಮಿಸ್ಟ್ರಿ ಪುಸ್ತಕ ಇತ್ತಾಗ ನಮಗೆ ಫಸ್ಟ್ PUC ಸೆಕೆಂಡ್ PUCನಲ್ಲಿ. ಅವರಿಗೆ ನಾನು ಪೈಲಟ್ ಮಾಡಿದ್ದೆ. ಇದೇ ಥರ ಕಾರ್ಕಳದ ಹತ್ತೂರು ಹೈಸ್ಕೂಲಲ್ಲಿ ಕ್ಯಾಂಪ್ ಇತ್ತು. ಹೀಗೆ ಕರ್ಕೊಂಡು ಬಂದು ಮತ್ತೆ ಕರ್ಕೊಂಡು ಹೋಗಿ ಕಾರಿಗೆ ಬಿಡ್ಲಿಕ್ಕೆ ಇರ್ತದಲ್ಲ, ಆಗ ಮಾಡಿ ಸೆಲ್ಯೂಟ್ ಹೊಡಿತೇವಲ್ಲ ಸ್ಟೈಲಾಗಿ. ಆಗ ನಂತರ ಕೇಳಿದ್ರು ಅವರು, ಏನು ಕೇಳಿದ್ರು ಅಂದರೆ, ಇಟ್ ಈಸ್ ನಾಟ್ ಜಸ್ಟ್ ಇನಫ್ ಟು ಬಿ ಎ ಪೈಲಟ್. ಈಗ ನಾವು ಹುಡುಗಿರ ಹತ್ರ ಕೇಳಿದೆ, ಯಾರ ಹತ್ರ, ನಿಮ್ಮ RD ಪರೇಡಿಗೆ ಹೋಗಿದ್ರಲ್ಲ, ಮಿಲಿಟ್ರಿಗೆ ಸೇರ್ತೀಯಾ ಅಂತ. ಹಾಗೆ ನನಗೆ ಒಂದು ಮಾತು ಕೇಳಿದರು, ವಿಲ್ ಯು ಜಾಯಿನ್ ಆರ್ಮಿ ಅಂತ ಹೇಳಿ. ಐ ಸೆಡ್ ಎಸ್ ಸರ್. NCC ಹೇಳ್ಕೊಡ್ತಾರೆ, ಹೇಗೆ ಹೇಳ್ತಾರೆ? ಎಸ್ ಸರ್ ಅಂತ ಜೋರಾಗಿ ಹೇಳ್ಕೊಡ್ತಾರೆ ಇಲ್ವಾ, ಉಳಿದವರಿಗಿಂತ ಭಿನ್ನವಾಗಿ. ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಸೊ ಹಾಗೆ ಹೇಳಿದ್ದೆ. ನನ್ನ ಮನಸ್ಸಿನಲ್ಲಿ ಅವತ್ತು ಒಂದು ರೀತಿ, ನನ್ನ ಅಣ್ಣ ಆಲ್ರೆಡಿ ಸೇರಿದ್ರು 69, 71 ಯುದ್ಧದ ಟೈಮಲ್ಲಿ. ಅವನು ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಯೂನಿಫಾರ್ಮ್ ನೋಡ್ತಾ ಇದ್ದೆ, ಟ್ರೈನಿಂಗ್ನ ಫೋಟೋಸ್ ನೋಡ್ತಾ ಇದ್ದೆ. ತುಂಬ ಮನಸ್ಸಲ್ಲಿ ಕೂತಿರುವಂಥದ್ದು ಒಂದು ವೇಗವಾಗಿ ಹರಿತಿರುವಂಥ ಹೊಳೆ. ಆ ಹೊಳೆಗೆ ಹಗ್ಗ ಕಟ್ಟಿದ್ದಾರೆ, ಅದರಲ್ಲಿ ಕೆಡೆಟ್ಸ್ ಆಗಿ ನೀವು ಅದನ್ನು ದಾಟ್ಕೊಂಡು ಬರ್ತಿರುವಂಥದ್ದು ಹಗ್ಗ ಹಿಡಿದುಕೊಂಡು. ಅದೆಲ್ಲ ತುಂಬ ಅಡ್ವೆಂಚರಸ್ ಅಂತ ಅನಿಸಿತ್ತು ನನಗೆ ಆಗ. ಸೊ ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದರೆ, ಯುವಕ ಯುವತಿಯರಲ್ಲಿ ಈ ವಯಸ್ಸಿನಲ್ಲಿ ನಾನೇನಾದರೂ ಅದ್ಭುತವಾದ ಸಾಧನೆ ಮಾಡಬೇಕು ಹೇಳೋ ಭಾವನೆ ಇರುತ್ತಾ ಇಲ್ವಾ? ಏನಾದರೂ ಅಡ್ವೆಂಚರಸ್ ಮಾಡಬೇಕು ಅಂತ ಇರ್ತದಾ ಇಲ್ವಾ ಹೇಳಿ? ನಿಮಗೆ ನಿಮ್ಮ ಬದುಕಿನಲ್ಲಿ ಬೇರೆ ಎಲ್ಲಿಯೂ ಅವಕಾಶ ಸಿಗುವುದಿಲ್ಲ ಈ ರೀತಿಯ ಅವಕಾಶ. ಸೇನೆಯಲ್ಲಿ ಸಿಕ್ಕಿದ ಹಾಗೆ ನಾನಲ್ಲಿ ನೋಡ್ತಾ ಇದ್ದೆ, ನಿಮ್ಮದು ನೋಡಬೇಕಾದ್ರೆ ಆ ಲೇ ಲದ್ದಾಖ್ನ ಹಿಮಾಚ್ಛಾದಿತ ಹಿಮಾಲಯದ ಶಿಖರದ ಸುಂದರವಾದ ಚಿತ್ರ ತೋರಿಸ್ತಾ ಇದ್ರು. ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಎಂಥ ಅನುಭವ ಇರಬೇಕು ಹೇಳಿ ಅಲ್ವಾ? ಅಲ್ಲಿ ಬದುಕುವುದೇ ಒಂದು ಸಾಹಸ ಅದು. ಸೊ ಅಲ್ಲಿ ಹೋಗಿ ದೇಶ ರಕ್ಷಣೆ ಮಾಡ್ತೀನಿ ನಾನು, 24 ಗಂಟೆ ಪಹರೆ ಕೊಡ್ತೇನೆ ಹೇಳಿದರೆ ಅದು ಎಂಥ ಖುಷಿ ಕೊಡುವಂಥ ಸಂಗತಿ ಆಗಿರಬೇಕು. ಈಗ ನೋಡಿ, ನನಗೆ ಇವತ್ತು ಎಟ್ ಮೈ ಏಜ್, ಈವನ್ ನಾವು ಐ ಆಮ್ ಗೆಟಿಂಗ್ ಚಾರ್ಜ್ಡ್. ಒಂದು 4 ತಿಂಗಳ ಹಿಂದೆ ನಾನು ಯೂನಿಟಿಗೆ ಹೋಗಿದ್ದೆ. ನಾನು ಕೆಲಸ ಮಾಡಿದಂಥ ಝಾನ್ಸಿಯಲ್ಲಿದೆ. ಹಿಂದೆ ನಾವು ಫೀಲ್ಡ್ ಗನ್ ಫೈರ್ ಮಾಡ್ತಾಯಿದ್ವು ಆರ್ಟಿಲರಿನಲ್ಲಿ. ಈಗ ಆ ಫೀಲ್ಡ್ ಗನ್ನನ್ನು ಟ್ಯಾಂಕಿನ ಮೇಲೆ ಮೌಂಟ್ ಮಾಡಿ ಒಂದು L&T ಕಂಪನಿಯವರು ಸೌತ್ ಕೊರಿಯನ್ ಕಂಪನಿಯ ಸಹಭಾಗಿತ್ವದಲ್ಲಿ K9 ವಜ್ರ ಹೇಳುವಂಥ ಒಂದು ಟ್ಯಾಂಕನ್ನು ಆರ್ಟಿಲರಿ ಯೂನಿಟ್ಗಳಿಗೆ ಕೊಟ್ಟಿದ್ದಾರೆ. ಅಂತಹ 5 ಯೂನಿಟಲ್ಲಿ ನಾನು ಕೆಲಸ ಮಾಡಿದ ಯೂನಿಟ್ ಒಂದು. ಮೊನ್ನೆ ಹೋಗಿದ್ದೆ. ಹೋದಾಗ ನಾನೀಗ ಸಿವಿಲಿಯನ್, ಈಗ ನಮ್ಮ ಕಮಾಂಡಿಂಗ್ ಆಫೀಸರ್ನ ಕೇಳಿದೆ, ಕ್ಯಾನ್ ಐ ಡ್ರೈವ್ ದ ಟ್ಯಾಂಕ್ ಅಂತ. ಆಫ್ ಕೋರ್ಸ್ ಯು ಕ್ಯಾನ್ ಡ್ರೈವ್ ಅಂತ ಹೇಳಿದರು. ನಂತರ ಚಿತ್ರ ಇದೆ, ಬೇಕಾ ತೋರಿಸ್ತೀನಿ. ಆ ಟ್ಯಾಂಕನ್ನು ಬಿಟ್ಟೆ, ಫೈರ್ ಮಾಡಲಿಕ್ಕಾಗಿಲ್ಲ, ಯಾಕೆಂದರೆ ಅದು ರೇಂಜ್ಗೆ ಹೋಗಬೇಕು, ಅಲ್ಲೇ ಫೈರ್ ಮಾಡಲಿಕ್ಕಾಗೋದಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತೀನಿ, ಕ್ಯಾಂಪ್ ಆಗುವಾಗ ಫೈರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತಿಗೂ ಆಲ್ ಸೋಲ್ಜರ್ ಈಸ್ ವೆರಿ ಮಚ್ ಎಲೈವ್ ಇನ್ ಮೀ. ದೇವರಾಣೆಗೆ ಹೇಳ್ತೇನೆ, ನಾಳೆ ಯುದ್ಧ ಆದರೆ ಫಸ್ಟಿಗೆ ಅರ್ಜಿ ಹಾಕ್ತೀನಿ, ಐ ಕ್ಯಾನ್ ಡೂ ಸರ್ಟನ್ ಅಮೌಂಟ್ ಆಫ್ ವರ್ಕ್, ಐ ವಿಲ್ ಕಮ್ ಅಂತೇಳಿ. ಈ ರೀತಿಯ ಭಾವನೆ ಜಾಗೃತ ಆಗಬೇಕಾದ್ರೆ ಒಂದು ಕನಿಷ್ಠ 4 ವರ್ಷ, 6 ವರ್ಷ, 8 ವರ್ಷ ಸೇನೆಯಲ್ಲಿ ಕೆಲಸ ಮಾಡಬೇಕು. ಅದಕ್ಕಾಗಿ ಅಗ್ನಿಪಥ್ ಯೋಜನೆ. ಒಂದಷ್ಟು ಮೂರ್ಖರು ವಾದ ಮಾಡ್ತಾರೆ, ಪರ್ಮನೆಂಟ್ ಕೊಡೋದಿಲ್ಲ ಅಂತ. ಅರೆ ಸ್ವಾಮಿ, ಸರ್ಕಾರಿ ಕೆಲಸಕ್ಕೆ ಸೇರಿದರೆ ಪ್ರೊಬೇಷನ್ ಡಿಕ್ಲೇರ್ ಆಗದಿದ್ದರೆ ನಿಮ್ಮ ಕೆಲಸ ಕನ್ಫರ್ಮ್ ಆಗೋದಿಲ್ಲ. ಏನು ಸರ್, ಹೌದೋ ಅಲ್ವಾ? ಪರೀಕ್ಷೆ ಬರೆದು ಇಂಟರ್ವ್ಯೂ ಮಾಡು, ಲಂಚ ಗಿಂಚ ಕೊಟ್ಟು ಏನೋ ಮಾಡಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ರು ರವೀಂದ್ರ ಅವರೇ. 2 ವರ್ಷ ಪ್ರೊಬೇಷನರಿ ಕಂಪಲ್ಸರಿ. ಗೊತ್ತಿದೆಯೋ ನಿಮಗೆ? ಆದರೆ ಸರ್ಕಾರಿ ಕೆಲಸಕ್ಕೆ ಸೇರಿ ಹೊರಗಡೆ ಬಂದ ಜನ ಏನು ಹೇಳ್ತಾರೆ ಸರ್ಕಾರಿ ಕೆಲಸದ ಬಗ್ಗೆ? ಎಲ್ಲ ಟೇಬಲ್ ಕೆಳಗೆ ವ್ಯವಹಾರ ಅಂತ ಹೇಳ್ತಾರೆ ಇಲ್ವಾ? ಮಕ್ಕಳೇ, ಪ್ರಾಮಾಣಿಕವಾಗಿ ಇಡೀ ದೇಶದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಗೌರವ ಸಿಗುವಂಥ ಏನಾದರೂ ಒಂದು ನೌಕರಿ ಇದ್ದರೆ ಅದು ಯಾವುದು ಹೇಳಿ? ಅತ್ಯಂತ ಹೆಚ್ಚು. ನನಗೆ ಶಾಸಕ ಆಗಿ 2 ಬಾರಿ ಇಡೀ ಸದನದಲ್ಲಿರುವಂಥ 300 ಜನ ಶಾಸಕರಲ್ಲಿ ಹೆಚ್ಚು ಗೌರವ ಸಿಕ್ಕಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನಾನೇನು ಭಾರಿ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅನ್ನೋ ಕಾರಣಕ್ಕಾಗಿ ಅಲ್ಲ, ನಾನೊಬ್ಬ ಮಾಜಿ ಸೈನಿಕ ಅನ್ನೋ ಕಾರಣಕ್ಕಾಗಿ. ಇವತ್ತಿಲ್ಲಿ ನಾನು ಮಾತಾಡೋ ಬದಲಿಗೆ ಇನ್ಯಾರೋ ಬಂದಿದ್ದೇನೆ ಹೇಳ್ತಿದ್ದೀನಿ, ನೀವು ಯಾವನೊಬ್ಬ ಭಾಷಣ ಮಾಡ್ತಾನೆ ಅಂತ. ಇವ್ರು ಯಾರೋ ಕ್ಯಾಪ್ಟನ್ ಬಂದಿದ್ದಾರೆ ಹೇಳಿದ ಕೂಡಲೇ ಭಾವನೆ ಬದಲಾಗ್ತದಾ ಇಲ್ವಾ? ನನಗೆ ನಿಮ್ಮೊಟ್ಟಿಗೆ ಕರ್ಕೊಂಬರ್ಲಿಕ್ಕಾಗಿಲ್ಲ. ನಾನು ಮೊನ್ನೆ ಯೂನಿಟಿಗೆ ಹೋದಾಗ ನಮ್ಮದು ಯೂನಿಟಿನ ಒಂದು ಫ್ಲ್ಯಾಗ್ ಇದೆ, ಅದು ಪ್ರತಿ ಯೂನಿಟಿಗೆ ಬೇರೆ ಬೇರೆ.
ನಾನಾಗೇನು ಹೇಳಿದ್ದೆ ನಿಮಗೆ ನಮ್ಮ ಯೂನಿಟ್ನ ಡೈಲಾಗ್, ಅಹಂ ವಜ್ರಂ ಯುದ್ಧ ಅಂತ ನಮ್ಮ ಯೂನಿಟ್ ಇದ್ದು ಧ್ಯೇಯವಾಕ್ಯ ಏನು? ಅಹಂ ವಜ್ರ ಯುದ್ಧಂ, ನಾನು ಯುದ್ಧದಲ್ಲಿ ವಜ್ರ. ಅದು ಮಾಡಿದ ಒಂದು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ಅದನ್ನು ಕೇಳಿದ್ದೆ, ನನಗೊಂದು ಬೇಕಿದು ಅಂಥೇಳಿ. ನೋಡಿ, ನಾನು ಮಿಲಿಟ್ರಿ ಬಿಟ್ಟ ಮೇಲೆ ಅಥವಾ ಬಿಟ್ಟ ವರ್ಷ ಹುಟ್ಟಿದ ಒಬ್ಬ ಸೈನಿಕ ನಮ್ಮ ಕರ್ನಾಟಕದವನು, ನಾನು ಕೇಳಿದೆ ಅನ್ನುವ ಕಾರಣಕ್ಕಾಗಿ ಝಾನ್ಸಿಯಿಂದ ಅವನು ಬೆಳಗಾಂನಂತ ರಾಯಭಾಗ್ನವನು ರಜೆಗೆ ಹೋಗುವಂಥವನನ್ನು ಅಲ್ಲಿಯ ಕಮಾಂಡಿಂಗ್ ಆಫೀಸರ್ ಆ ಫ್ಲ್ಯಾಗ್ ಕೊಟ್ಟು, ನೀನು ಮಂಗಳೂರಿಗೆ ಹೋಗಿ ಕ್ಯಾಪ್ಟನ್ ಕಾರ್ಣಿಕ್ ಅವರಿಗೆ ಆ ಫ್ಲ್ಯಾಗ್ ಕೊಟ್ಟು ಆ ಫೋಟೋ ತೆಗೆದು ಆಮೇಲೆ ನೀನು ರಜೆಗೆ ಹೋಗಿ ಮನೆಗೆ ಅಂತ ಕಳಿಸಿದ್ದಾರೆ. ಸಾಧ್ಯ ಉಂಟು ಬೇರೆ ಎಲ್ಲಿಯಾದರೂ ಕೂಡ? ಅವನೆಲ್ಲಿ ಮಂಗಳೂರು ಬಂದು ಕಾಯ್ತಾ ಇದ್ದಾನೆ. ಈಗ ಇವ್ರು ಬೆಳಗ್ಗೆ ಬಾ ಅಂತ ಹೇಳಿದೆ, ಅವ್ನು ಬರುವಾಗ ಸ್ವಲ್ಪ ಲೇಟ್ ಆಯಿತು, ಟ್ರೈನ್ ಕರ್ಕೊಂಬರ್ಲಿಕ್ಕೆ, ಇಲ್ಲ ಕರ್ಕೊಂಬರುವ ಅಂತ ಇದ್ದೆ ಇಲ್ಲಿಗೆ. ಸೊ ಸೇನೆಯಲ್ಲಿ ಈ ರೀತಿಯ ಅದ್ಭುತವಾದ ಎಸೆನ್ಸ್ ಆಫ್ ಬಿಲಾಂಗಿಂಗ್, ಈ ಮಣ್ಣಿನೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುವಂಥ, ಮತ್ತು ನಾವು ನಮ್ಮ ತರಬೇತಿ ಮುಗಿಸಿದ ಮೇಲೆ ಸೈನಿಕರ ಹತ್ರ ಒಂದು ಪ್ರಮಾಣ ವಚನ ಮಾಡಿಸ್ತೇವೆ. ಅದೇನು ಪ್ರಮಾಣ ವಚನ ಅಂತ ಹೇಳಿದರೆ, ಶಾಸಕನಾಗಿ 2 ಬಾರಿ ಮಾಡಿದ್ದೀನಿ ನಾನು. ಕ್ಯಾಬಿನೆಟ್ ರ್ಯಾಂಕ್ ಬಂದಾಗ ಒಂದು ಸಲ ಮಾಡಿದ್ದೇನೆ. ಅದರಲ್ಲಿ ಆ ವಾಕ್ಯ ಇರಲಿಲ್ಲ. ಅದೇನು ವಾಕ್ಯ ಅಂತ ಹೇಳಿದರೆ, ದೇಶ ರಕ್ಷಣೆಯ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ನಾನು ಸದಾ ಸರ್ವೋಚ್ಚ ಬಲಿದಾನಕ್ಕೆ ಸಿದ್ಧನಾಗಿರ್ತೇನೆ ಅಂತ ಹೇಳಿ. ನಮ್ಗೆ ಯಾರಾದರೂ ಹೇಳಿಕೊಡ್ತಾರೆ ಈ ಮಾತನ್ನು ಮಕ್ಕಳೇ? ನಾನು, ನನ್ನ ಹೆಂಡತಿ, ನನ್ನ ಸಂಸಾರ, ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಕಾರು, ನನ್ನ ಬಂಗಲೆ, ಏನಾದರೂ ಸ್ವಲ್ಪ ವಿಶಾಲವಾದ ಮನಸ್ಸಿದ್ರೆ ಒಂದಷ್ಟು ಸುತ್ತಮುತ್ತಿನ ಸಮಾಜದ ಬಗ್ಗೆ ಆಲೋಚನೆ ಮಾಡ್ತೀನಿ. ದೇಶದ ಬಗ್ಗೆ ಏನಾದರೂ ಸಾರ್ವಜನಿಕವಾಗಿ ಪ್ರತಿಭಟನೆ ಅಥವಾ ಈ ರೀತಿಯ ಸಂಗತಿಗಳಾದರೆ ಹೇಳ್ತೀವಿ, ನೀನು ಹೋಗಬೇಡ, ಅದಕ್ಕೆ ಬೇರೆ ಜನ ಇದ್ದಾರೆ ಅಂತ. ಸೈನಿಕ ಒಳ್ಳೆಯದು, ಸೈನಿಕನ ಕೆಲಸ ತುಂಬ ಗೌರವದ್ದು, ಸೈನ್ಯದ ಬಗ್ಗೆ ತುಂಬ ಹೆಮ್ಮೆ ಇದೆ, ನಮಗೆ ಗೌರವ ಇದೆ. ಆದರೆ ಸೈನಿಕ ಎಲ್ಲಿ ಹುಟ್ಟಬೇಕು ಕೇಳಿದರೆ ಹೇಳ್ತೇವೆ, ಪಕ್ಕದ ಮನೆಯಲ್ಲಿ ಹುಟ್ಟಬೇಕು ಅಂತ ಹೇಳ್ತೇವೆ. ಅಗ್ನಿಪಥ ಯೋಜನೆ ಹೇಳುವಂಥದ್ದು ಈ ರೀತಿ ಒಂದು ರಾಷ್ಟ್ರೀಯ ಭಾವನೆಯನ್ನು ಉದ್ದೀಪನಗೊಳಿಸಲಿಕ್ಕೆ. ನಾನು ಪ್ರಾರಂಭದಲ್ಲಿ ಹೇಳಿದ ಜಾತಿ, ಮತ, ಭಾಷೆ ಮುಂತಾದ ನಮ್ಮನ್ನು ವಿಭಜನೆ ಮಾಡುವ ಸಂಗತಿಗಳಿಂದ ಮೀರಿ ನಾನೊಬ್ಬ ಭಾರತೀಯ ಹೇಳುವ ಹೆಮ್ಮೆಯ ಭಾವನೆ ಜಾಗೃತ ಆಗಲಿಕ್ಕೆ, ಇಡೀ ಸಮಾಜದಲ್ಲಿರುವಂಥ ಎಲ್ಲ ವ್ಯಕ್ತಿಗಳಲ್ಲಿ ನನ್ನ ಸಹೋದರನ ಕಾಣಲಿಕ್ಕೆ, ಮತ್ತು ದೇಶದ ಪ್ರಶ್ನೆ ಮುಂದೆ ಬಂದಾಗ ಎಲ್ಲ ತ್ಯಾಗ ಬಲಿದಾನಕ್ಕೂ ಸಿದ್ಧನಾಗಿರಲಿಕ್ಕೆ, ರಾಷ್ಟ್ರ ಮೊದಲು ಹೇಳುವ ಭಾವನೆಯೊಂದಿಗೆ ನನ್ನನ್ನು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕೆ, ಮತ್ತು ದೇಶದ ಅಂತರಂಗದ ಒಳಗೆ ನಮ್ಮ ದೇಶವನ್ನು ವಿಚ್ಛಿದ್ರಗೊಳಿಸುವಂಥ ಅನೇಕ ಸಂಗತಿಗಳೇ ನಡೀತಾ ಇದೆ. ಅದರ ವಿರುದ್ಧ ನಾನು ನೀವು ಒಂದಾಗಿ ಎದ್ದು ನಿಲ್ಲಲಿಕ್ಕೆ. ಈ ದೇಶದಲ್ಲಿ 80% ಜನ ಇವತ್ತು ಒಂದಾಗಿ ಆಲೋಚನೆ ಮಾಡಿದರೆ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ರಥೋತ್ಸವಕ್ಕೆಲ್ಲ ಹೋಗಿದ್ದೀರಾ ಮಕ್ಕಳೇ? ಬ್ರಹ್ಮರಥೋತ್ಸವ ದೊಡ್ಡ ರಥ ಅಲ್ವಾ? ಹಗ್ಗಕ್ಕೆ ಕೈ ಹಾಕಲಿಕ್ಕೆ ಚಾನ್ಸ್ ಸಿಕ್ಕಿತ್ತ? ರಥದ ಹಗ್ಗಕ್ಕೆ ಯಾಕೆ ಮಕ್ಕಳಿಗೆ ಬಿಡೋದಿಲ್ವಾ? ಅದು ತುಂಬ ರಶ್ ಇರ್ತದ? ಆ ರಥೋತ್ಸವದ ದಿವಸ ಅಲಂಕಾರ ಮಾಡಲಿಕ್ಕಿಂತ ಮುಂಚೆ 1 ವರ್ಷ ಕೊಟ್ಟಿಗೆಯಲ್ಲಿ ಇರ್ತದಲ್ಲ, ಆ ಕೊಟ್ಟಿಗೆಯಿಂದ ರಥ ಹೊರಗೆ ತರಬೇಕಾದ್ರೆ ಒಂದು 10-20 ಹುಡುಗರು ಬಹಳ ಕಷ್ಟಪಟ್ಟು ಕೆಲಸ ಹೊರಗೆ ಮಾಡ್ತಾರಲ್ವ, ಮೈಯೆಲ್ಲ ಬೆವ್ತು ಹೋಗಿರ್ತದೆ. ರಥೋತ್ಸವದ ದಿವಸ ದೇವರ ರಥಾರೋಹಣ ಆದಮೇಲೆ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಹೇಳಿದ ಹಾಗೆ ರಥದ ಹಗ್ಗಕ್ಕೆ ಕೈ ಹಾಕಲಿಕ್ಕೆ ಚಾನ್ಸೇ ಸಿಗೋದಿಲ್ಲ. ನೀವು ರಥದ ಹಗ್ಗಕ್ಕೆ ಕೊಟ್ಟಿದ್ದೀರಾ? ನೀವು ಕೊಟ್ಟಿದ್ದೀರಾ ರಥದ ಹಗ್ಗಕ್ಕೆ? ನೀವು ಕೈ ಹೊಡೆದಿದ್ದೀರಾ? ಯಾರೆಲ್ಲ ನೀವು ಇಲ್ಲ? ಯಾರಾದರೂ ರಥೋತ್ಸವದ ದಿವಸ ರಥದ ಹಗ್ಗಕ್ಕೆ ಕೈ ಕೊಟ್ಟವರು ನೀವು ಪೂರ್ಣ ಪ್ರಮಾಣದ ಶ್ರಮ ಹಾಕಿ ಅಯಸ್ಸ ಅಂತ ಎಳ್ದಿದ್ದೀರಾ? ರಥವನ್ನು ಎಳ್ದಿದ್ದೀರಾ? ಹಗ್ಗ ಕೈ ಕೊಟ್ಟರೆ ಪುಣ್ಯ ಅಲ್ವಾ? ಇನ್ನೂ ಅದು ಜೋರಾಗಿ ವೇಗವಾಗಿ ಹೋಗಬಾರ್ದು ಅಂಥೇಳಿ 4 ಜನ ದಷ್ಟಪಟ್ಟ ಯುವಕರು ಬಡಿಗೆ ಹಿಡ್ಕೊಂಡು ನಿಲ್ತಾರೆ ಬ್ರೇಕ್ ಹಾಕಲಿಕ್ಕೆ. ಈಗೆಲ್ಲ ಸ್ವಲ್ಪ ಬ್ರೇಕ್ ಎಲ್ಲ ಬಂದಿದೆ ಹೊಸ ರಥಗಳಲ್ಲಿ, ಮುಂಚೆ ಇರಲಿಲ್ಲ. ಮಕ್ಕಳು ಯಾಕೆ ಅಂತ ಕಲ್ಪನೆ ಇದೆಯಾ ಹಾಗಾಗ್ತದೆ ಅಂತ?
ಒಂದು ಮಾತಿದೆ, ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಮ್ ಅಂತ. ಯಾವಾಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕುವಂಥ ಸಾಮಾನ್ಯ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ರಥ ತನ್ನಿಂತಾನಾಗಿ ಮುಂದೆ ಬರುತ್ತೆ. ರಾಷ್ಟ್ರರಥ ಮುಂದೆ ಬರಬೇಕಾದರೂ ಕೂಡ ಇಡೀ ದೇಶದ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕ್ತಾ ಭಾರತ ವಿಶ್ವವಂದ್ಯ ಆಗಬೇಕು, ಭಾರತ ವಿಶ್ವಗುರು ಆಗಬೇಕು, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ಮೊದಲು ಹೇಳುವಂಥ ಭಾವನೆ ಜಾಗೃತ ಆಗಬೇಕು. ಈಗ ನಾನು ವಿದ್ಯಾರ್ಥಿ, ನನ್ನ ಕರ್ತವ್ಯ ಒಳ್ಳೆಯ ವಿದ್ಯಾರ್ಥಿ ಆಗೋದು. ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನಂದೇನು ಪಾತ್ರ ಅಂದರೆ ನಾನೊಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗೋದು. ಇವತ್ತು ಮನೆಗೆ ಹೋಗಿ ಬರೆದುಬಿಡಿ ಒಳ್ಳೆಯ ವಿದ್ಯಾರ್ಥಿ ಯಾರು ಅಂತ. ನೀವು ಕೂಡ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ಅದ್ಭುತವಾದ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಯೋಜನೆ ಅಗ್ನಿಪಥ. ಗುರಿಯ ಸ್ಪಷ್ಟತೆ ಇದ್ದಾಗ, ಜೀವನದಲ್ಲಿ ಗುರಿಯ ಸ್ಪಷ್ಟತೆ ಇದ್ದಾಗ ನಾವು ಕ್ರಮಿಸುವಂಥ ದಾರಿನಲ್ಲಿ ಬರುವಂಥ ಸಣ್ಣ ಪುಟ್ಟ ಎಡರು ತೊಡರುಗಳು, ಆಬ್ಸ್ಟಿಕಲ್ಸ್ ದ್ಯಾಟ್ ವಿ ಮೇ ಕಮ್ ಅಕ್ರಾಸ್, ಹರ್ಡಲ್ಸ್ ದ್ಯಾಟ್ ವಿ ಮೇ ಎನ್ಕೌಂಟರ್ ಆರ್ ವೆರಿ ಈಸಿಲಿ ನೆಗೋಷಿಯಬಲ್. Understood? When you have a definite goal, when you have a defined purpose, when your aim is well clear, you will be focused. And if there is any distraction, ಅದಕ್ಕೆ ಮೊಬೈಲ್ ತರಬೇಡಿ ಕಾಲೇಜಿಗೆ ಅಂತ ಹೇಳೋದು. ಇಲ್ಲಾಂದ್ರೆ ಇಲ್ಲಿ ಕೂತ್ಕೊಂಡು ನೀವೆಲ್ಲ ಈಗ ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಬಂತು ನೋಡ್ತಾ ಇದ್ರಿ, ಇಲ್ಲ ಒಂದು ಸೆಲ್ಫಿ ತೊಗೊಂಡು ಕಳಿಸ್ಬೇಕು ಫ್ರೆಂಡಿಗೆ ಅಂತ ಕಳಿಸ್ತಿದ್ರಿ. your mind would have drifted. ಅಗ್ನಿಪಥ ಯೋಜನೆ ಏನು ಅಂತ ಹೇಳಿದರೆ ನಿಮಗೆ ಇವತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ, ನೋಡಿ ಇದೆಲ್ಲ ಮಾಡ್ಬೋದು ನೀವು ಅಂತ ಹೇಳಿ. ಓದ್ಕೊಂಡು ಹೋಗ್ಬೇಕಾ? ನಾನು ಹೇಳಿದ್ದೆ ನೋಡಿ, ಸೇನೆಯಲ್ಲಿ ಅಗ್ನಿವೀರರಾಗಿ ರಾಷ್ಟ್ರ ಸೇವೆ ಮಾಡುವಂಥ ಅವಕಾಶ ಕರೆಕ್ಟಾ? ಕನಸಿರ್ತದೆ ನಮಗೆಲ್ಲ, ನಾನು ಸೇನೆಗೆ ಹೋಗಬೇಕು ಅಂತ, ಒಂದು ಒಳ್ಳೆಯ ಅವಕಾಶ ಇದೆ. ಇನ್ನು ಮುಂದೆ ಹೇಳಿದ್ದೀನಿ, ಭಾರತೀಯ ಭೂಸೇನೆ, ವಾಯುಸೇನೆ, ನೌಕಾಸೇನೆಗೆ ಕೇವಲ ಅಗ್ನಿಪಥ ಯೋಜನೆಯ ಮೂಲಕ ಸೈನಿಕರಾಗಿ ಸೇರಲಿಕ್ಕೆ ಅವಕಾಶ. ಅರ್ಹತೆಯ ಆಧಾರದಲ್ಲಿ ರಾಷ್ಟ್ರದ ಎಲ್ಲ ಭಾಗಗಳಿಂದ, ಎಲ್ಲ ವರ್ಗಗಳಿಂದ ಆಯ್ಕೆ, ಎಲ್ಲೋ ಒಂದು ಕಡೆಯಿಂದ ಮಾತ್ರ ಅಂತಿಲ್ಲ. ಇನ್ನು ಅಗ್ನಿವೀರಾಗಿ 4 ವರ್ಷ ನಾವೆಲ್ಲ ಕನಸು ಕಂಡ ಸೈನಿಕನಾಗಿ ಕೆಲಸ ಮಾಡುವಂಥ ಅವಕಾಶ. ಆಕರ್ಷಣೀಯ ವೇತನ ಹಾಗೂ ಸೇವೆಯ ನಂತರದ ಸೇವಾ ನಿಧಿ. ನನ್ನ ಕಡೆಗೊಂದು ಶ್ರೀವತ್ಸ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಒಂದು ಪಟ್ಟಿ ತೋರಿಸ್ಲಿಕ್ಕೆ. ಒಬ್ಬ ಅಗ್ನಿವೀರ ಆಗಿ SSLC PUC ಆದವನು ಸೇರಿದರೆ ಅವನಿಗೆ ಎಷ್ಟು ಸಂಪಾದನೆ ಆಗ್ತದೆ, ಎಂಜಿನಿಯರಿಂಗ್ ಡಿಗ್ರಿ ಮಾಡಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿದರೆ ಎಷ್ಟು ಸಂಪಾದನೆ ಆಗ್ತದೆ ಅಂತೇಳಿ ಆಮೇಲೆ ಕಡೆಗೆ ಎಂಡಿಗೆ ತೋರಿಸ್ತೇನೆ. ಓಕೆ, ಚೆನ್ನಾಗಿದೆ. ನಾನು ಸೇನೆಯಲ್ಲಿ ಅಧಿಕಾರಿಯಾಗಿ ನನಗೆ ಮೊದಲನೇ ತಿಂಗಳು ಸಿಕ್ಕಿದ ಸಂಬಳ ಎಷ್ಟು ಗೊತ್ತಾ ನಿಮಗೆ? ಕ್ಲಾಸ್ 1 ಗೆಜೆಟೆಡ್ ಆಫೀಸರ್ ಇಂಡಿಯನ್ ಆರ್ಮಿ. ಎಷ್ಟು ಸಂಬಳ ಸಿಕ್ಕಿರ್ಬೋದು? 70,000. ನನಗೆ ಸಿಕ್ಕಿದ್ದು 7,000, 1,100 ರೂಪಾಯಿ. ಎಷ್ಟು? ಈಗ ದಿವಸಕ್ಕೆ ಕೆಲವರಿಗೆ ಅಷ್ಟು ಸಂಬಳ ಸಿಗ್ತದಲ್ವಾ? ಬಟ್ ಇವತ್ತು ನೀವು ಅಗ್ನಿವೀರರಾಗಿ ಕೆಲಸಕ್ಕೆ ಸೇರಿದರೆ ನಿಮಗೆ ಸ್ಟೇಟವೇ 30,000 ರೂಪಾಯಿ ಸಂಬಳ ಕೊಡ್ತಾರೆ. ಯಾರಾದರೂ PUC ಆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 1 ತಿಂಗಳು ರಜೆ ಕೊಟ್ಟು ಊಟ ತಿಂಡಿ ವಸತಿ ನಿಮ್ಮ ಟ್ರಾನ್ಸ್ಪೋರ್ಟು ವೈದ್ಯಕೀಯ ಎಲ್ಲ ಕೊಟ್ಟು 30,000 ಸಂಬಳ ಕೊಡುವಂಥ ಇನ್ನೊಂದು ವ್ಯವಸ್ಥೆ ತೋರಿಸಿ ನನಗೆ. ಇದೆಯಾ? ನನಗೆ ಗೊತ್ತಿಲ್ಲ. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಎಂಜಿನಿಯರ್ಗಳಿಗೆ ಇವತ್ತು ಹೊರಗೆ ಹೋದ ತಕ್ಷಣ ಎಷ್ಟು ಸಂಬಳ ಕೊಡ್ತಾರೆ? ಅವರಿಗೆ ಸಿಗೋದಿಲ್ಲ. ನಾನು ಹೇಳಿದ್ದು ಕರೆಕ್ಟ್ ಇದೆಯೋ ಇಲ್ವಾ? ಸೊ ಮೊದಲನೇ ವರ್ಷ ಸುಮಾರೊಂದು ಟೋಟಲ್ ಪ್ಯಾಕೇಜ್ ಇಸ್ ಅಬೌಟ್ 4.76 ಕಡೆಗೆ ತೋರಿಸ್ತೇನೆ, ಅದು ಒಳ್ಳೆಯ ಇದಿದೆ. ಆಮೇಲೆ 4 ವರ್ಷ ಮಾಡಿದ ಮೇಲೆ ಯಾವುದೋ ಕಾರಣಕ್ಕೆ ನಿಮಗೆ ಮುಂದುವರಿಸಲಿಕ್ಕಾಗಿಲ್ಲ ಅಥವಾ ಅವರು ಆಯ್ಕೆ ಮಾಡಲಿಲ್ಲ ಹೇಳಿ ಹೊರಗೆ ಬಂದರೆ ಒಂದು 11-11.5 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಡ್ತಾರೆ, ಸೇವಾ ನಿಧಿ ಅಂತೇಳಿ. ಅದರ ಮೇಲೆ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ. ಇನ್ನು 4 ವರ್ಷಗಳ ನಂತರ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೀವು ಸೇನೆಗೆ ಫಿಟ್ ಇದ್ದೀರಿ, ನಿಮ್ಮ ತರಬೇತಿ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದರೆ 25% ಜನ ಮತ್ತೆ ಅರ್ಜಿ ಹಾಕಿ ಸೇರಲಿಕ್ಕೆ ಅವಕಾಶ ಇದೆ. ಓಕೆ, ನೆಕ್ಸ್ಟ್. ನಂದು 15-20 ನಿಮಿಷ ಆಯಿತು, ಇದು ಬೇಗ ಮುಗಿಸ್ಬಿಡ್ತೇನೆ.
ಇದು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲಗಳ ಪರಿಹಾರ ಮಾಡೋ ದೃಷ್ಟಿಯಲ್ಲಿ, ಒಂದು ಸೇನೆಯ ಎವರೇಜ್ ವಯಸ್ಸು, ಸರಾಸರಿ ವಯಸ್ಸು ಅದು ಜಾಸ್ತಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಈಗ ಸೇನೆಯಲ್ಲಿ ಸಂಬಳ ಮತ್ತು ಸವಲತ್ತುಗಳು ತುಂಬ ಚೆನ್ನಾಗಿದೆ ಹೊರಗಿನ ಜಗತ್ತಿಗಿಂತ. ಹಾಗೆ ಒಂದು ಸಲ ಸೇರಿದವರು ಬಿಟ್ಟು ಬರೋದಿಲ್ಲ. ನಮ್ಮ ಸೇನೆಯ ಸ್ಟ್ರಕ್ಚರ್ ಹೇಗಿದೆ ಹೇಳಿದರೆ ಅದನ್ನು ನಾವು ಬ್ರಾಡ್ ಬೇಸ್ಡ್ ಪಿರಮಿಡ್ ಅಂತ ಹೇಳ್ತೇವೆ. ಪಿರಮಿಡ್ನ ಬೇಸ್ ಏನಿದೆ ಅದು ತುಂಬ ವಿಶಾಲವಾಗಿರುತ್ತೆ. ತುಂಬ ದೊಡ್ಡ ಸಂಖ್ಯೆಯಲ್ಲಿ ಯಂಗ್ ಸೋಲ್ಜರ್ಸ್ ಬೇಕು, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಯಂಗ್ ಆಫೀಸರ್ಸ್ ಬೇಕು. ಆದರೆ ಮೇಲೆ ಹೋಗ್ತಾ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಆದರೆ ಕೆಳಗೆ ಸೇರಿದವರೆಲ್ಲರೂ ಸೈನಿಕರಾಗಿ ಸೇರಿದವರು ಬಿಟ್ಟೇ ಹೋಗೋದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ? ಒಂದು ದಿವಸ ಇದು ಟಾಪ್ ಹೆವಿ ಆಗಲಿಕ್ಕೆ ಸಾಧ್ಯ ಇದೆ. ಅದಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಜಗತ್ತಿನ ಎಲ್ಲ ಸೇನೆಗಳಲ್ಲಿ ಈ ರೀತಿಯ ಒಂದು ಅವಕಾಶ, ಮತ್ತು ಸೇನೆಗೆ ಸೇರಿದ ಎಲ್ರಿಗೂ ಕೂಡ ನಾನು ರಿಟೈರ್ಮೆಂಟ್ ಆಗೋರಿಗೆ ಕೆಲಸ ಮಾಡಬೇಕು ಅಂತ ಮನೋಭಾವ ಇರುವುದಿಲ್ಲ. ಈಗ 70ನೇ ಇಸ್ವಿಯವರೆಗೆ 7 ವರ್ಷ ಇತ್ತು ಕಲರ್ಫುಲ್ ಸರ್ವಿಸ್, ಆಮೇಲೆ ಅವರು ವಾಪಸ್ ಬರ್ತಾಯಿದ್ರು. 71ರ ಯುದ್ಧದ ನಂತರ ಬೇರೆ ಬೇರೆ ಕಾರಣಕ್ಕೆ ಅದನ್ನು 15 ವರ್ಷ ಮಿನಿಮಮ್ ಸರ್ವಿಸ್ ಅಂತ ಮಾಡಿದರು. ಇವತ್ತಿನವರೆಗೆ ಅಗ್ನಿಪಥ್ ಯೋಜನೆ ಬರುವವರೆಗೆ ಸೈನ್ಯದಲ್ಲಿ ಸೈನಿಕರು ಕನಿಷ್ಠ 15 ವರ್ಷ ಸೇವೆ ಮಾಡಿ ಪೆನ್ಷನ್ ತಗೊಂಡು ಬರಲಿಕ್ಕಿತ್ತು. ಈಗ ಅದನ್ನು ತೆಗೆದುಬಿಟ್ಟು 4 ವರ್ಷ ಅಂತ ಮಾಡಿದ್ದಾರೆ. ಸೇನೆಯ ಅಧಿಕಾರಿ ವರ್ಗದಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಲೇ ಇದೆ. ನಾನು ಮಾಡುವಾಗ 5 ವರ್ಷ ಪ್ಲಸ್ 5 ವರ್ಷ ಅಂತ ಇತ್ತು. ಈಗ 10 years ಪ್ಲಸ್ 4 years ಅಂತ ಮಾಡಿದ್ದಾರೆ. ನೀವು ಸೇರಿದರೆ 10 ವರ್ಷ ಕಡ್ಡಾಯ ಮಾಡಬೇಕು, ಆಮೇಲೆ ಬೇಕಾದರೆ ಬಿಟ್ಟು ಬರ್ಬೋದು. ಓಕೆ, ಸೊ ಹಾಗಾಗಿ ಸೇನೆಯ ಸರಾಸರಿ ವಯಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಇದನ್ನು ತಂದಿದ್ದಾರೆ. ಇನ್ನು ಎರಡನೇದ್ದು, ನನ್ನ ಅಮ್ಮ ನಿಮ್ಮನ್ನು ಕೇಳ್ತೇನೆ, ಮೇಡಮ್ ನೀವು ಮೊಬೈಲ್ ಯೂಸ್ ಮಾಡ್ತೀರಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಮೊಮ್ಮಗಿದಾನ, ಮೊಮ್ಮಗಳು ಅಥವಾ ಮಗ, ಅವರು ಉಪಯೋಗ ಮಾಡಿದ ಫಾಸ್ಟಾಗಿ ನಮಗೂ ಉಪಯೋಗ ಮಾಡಲಿಕ್ಕೆ ಆಗ್ತದಾ? ರವೀಂದ್ರ ನಮ್ಮ ಮಕ್ಕಳು ಉಪಯೋಗ ಮಾಡಿದಾಗ ರವೀಂದ್ರ ಉಪಯೋಗ ಬರ್ತದಾ? ಅರ್ಥ ಆಯ್ತು ಹೇಳಿದ್ದು ನಾನು. ನೀವುಗಳು ಮೊಬೈಲ್ ಉಪಯೋಗ ಮಾಡಿದಾಗ ನನಗೂ ಉಪಯೋಗ ಮಾಡಲಿಕ್ಕೆ ಬರ್ತದಾ? ಗೊತ್ತಿಲ್ಲ. ಉಪಯೋಗ ಮಾಡ್ತೀರಾ ದುರುಪಯೋಗ ಮಾಡ್ತೀರಾ ಗೊತ್ತಿಲ್ಲ ನನಗೆ. ಏನು ಮಾಡ್ತೀರಿ? ಫುಲ್ ಉಪಯೋಗ, ನೋ ದುರುಪಯೋಗ. ಸತ್ಯ ಹೇಳ್ತೀರಾ? ದಿವಸಕ್ಕೆ ಎಷ್ಟು ಗಂಟೆ ಮೊಬೈಲ್ ಕೈಗೆ ಬಂದ ಮೇಲೆ ವಾಟ್ಸಪ್ಪಲ್ಲಿ ಕಳೆದು ಹೋಗ್ತೀರಿ? ಒಂದು 2 ಗಂಟೆ, 2 to 3 hours. ಏನಾದರೂ ಲಾಭ ಆಗಿದೆ? ಸತ್ಯ ಹೇಳಿ. ವಾಟ್ಸಪ್ಪಲ್ಲಿ ದಿವಸಕ್ಕೆ 2-3 ಗಂಟೆ ಕಳೆದು ಏನಾದರೂ ಲಾಭ ಮಾಡ್ಕೊಂಡಿದ್ದೀರಿ? ಯಾರಾದರೂ ಬಿಸ್ನೆಸ್ ಮಾಡಿದರೆ ಒಪ್ಕೊಳ್ತೀನಿ ನಾನು. ತಂತ್ರಜ್ಞಾನದ ಬಳಕೆ ಮಾಡೋದ್ರಲ್ಲಿ ಯುವ ಜನರು ನಮಗಿಂತ ಹೆಚ್ಚು ಫಾಸ್ಟ್ ಇದ್ದಾರೆ, ಒಪ್ಕೊಳ್ತೀರಾ? ಯುಕ್ರೇನ್ ಮತ್ತು ರಷ್ಯಾಕ್ಕೆ ಯುದ್ಧ ಆಗ್ತಾ ಉಂಟು. ಸ್ವಲ್ಪ ಟಿ ವಿಯಲ್ಲಿ ನೋಡಿದ್ದೀರಾ? ಎಲ್ಲಿಯಾದರೂ ಬಂದೂಕು ಎತ್ಕೊಂಡು ಸೈನಿಕರು ಹಿಂದೆ ಮುಂದೆ ಗುಂಡಾಟ ಮಾಡಿ ನೋಡಿದ್ದೀರಾ? ಬರೀ ರಾಕೆಟ್ ಹಾರ್ತಾ ಇದೆ, ವಿಮಾನಗಳು ಹೋಗ್ತಾ ಇದ್ದಾವೆ, ಕ್ಷಿಪಣಿ ಲಾಂಚ್ ಆಗ್ತಾ ಇದೆ. ಹೌದಾ ಅಲ್ವಾ? ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಅಂತ ಒಂದು ಟ್ರಕ್ಕಿನ ಬಾಡಿಯ ಮೇಲೆ ಒಂದು 60 ಬ್ಯಾರಲ್ ಇಟ್ಟು ದಾಡ್ ಅಂತ ಹೋಗ್ತಾ ಇದೆ. ನೋಡಿದ್ರೆ ಇಲ್ವಾ? ಅದು ತಂತ್ರಜ್ಞಾನದ ಬಳಕೆ ಅತೀವ ಜಾಸ್ತಿ ಆಗಿಬಿಟ್ಟಿದೆ. ಸೈನಿಕರಿಗೆ ಕೊನೆಗೆ ಹೋಗಿ ಏನಾದರೂ ಉಳಿದಿದ್ದರೆ ಅವರನ್ನು ಸಾಯಿಸೋದಷ್ಟೇ ಕೆಲಸ. ಹಾಗಾಗಿ ತಂತ್ರಜ್ಞಾನವನ್ನು ಹೆಚ್ಚು ಸಮರ್ಪಕವಾಗಿ ಬಳಸಬಲ್ಲಂಥ ಯಾರು? ಯುವಕರಿಗೆ ಹೆಚ್ಚು ಅವಕಾಶ ಬೇಕು. ಮೊನ್ನೆ ಒಂದು ಇಸ್ರೋದವರು ಒಂದು ವಿಮಾನ ಟೆಸ್ಟ್ ಮಾಡಿದ್ದಾರೆ, ನೋಡಿದ್ದೀರಾ? ಪೈಲಟ್ಲೆಸ್ ಏರ್ಕ್ರಾಫ್ಟ್. ನೋಡಿದ್ರಾ ಇಲ್ವಾ? ಪೈಲಟ್ ಅವಶ್ಯಕತೆಯೇ ಇಲ್ಲ, ಸಂಪೂರ್ಣವಾಗಿ ರಿಮೋಟ್ ಕಂಟ್ರೋಲ್, ಹೋಗಿಬಿಟ್ಟು ಕರೆಕ್ಟಾಗಿ ಬಾಂಬ್ ಹಾಕಿ ವಾಪಸ್ ಬರುತ್ತೆ. ಅಂಥದ್ದು ಇರಬೇಕಾದ್ರೆ ಯಾರಿರ್ಬೇಕು? ನಾನು ಇರಬೇಕಾ, ನೀವು ಇರಬೇಕಾ? ನಾನು ಬೇಡವಾಗಾದ್ರೆ ಆಗಲಿಕ್ಕಿಲ್ಲಲ್ವಾ? ಸೊ ಆ ರೀತಿಯಲ್ಲಿ ಬದಲಾದ ಯುದ್ಧ ಭೂಮಿಯ ಪರಿಸ್ಥಿತಿ, ತಂತ್ರಜ್ಞಾನದ ಬಳಕೆ, ಅದನ್ನು ಸಮರ್ಥವಾಗಿ ಉಪಯೋಗ ಮಾಡಿಬಲ್ಲಂಥ ಯುವ ಮನಸ್ಸುಗಳು ಅವಶ್ಯಕತೆ ಇರೋದ್ರಿಂದ ಅಗ್ನಿಪಥ್ ಯೋಜನೆಯನ್ನು ತಂದಿದ್ದಾರೆ ಇವತ್ತು. ಓಕೆ, ಮತ್ತು ಇದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಹೇಳಿದ್ದೀನಿ ನಿಮಗೆ. ಭಾರತೀಯ ಸೇನೆಯ ಯುದ್ಧ ಸನ್ನದ್ಧತೆಯಲ್ಲಿ ಸುಧಾರಣೆ, ತಂತ್ರಜ್ಞಾನದ ಬಳಕೆ, ಇದೆಲ್ಲ ನೆಕ್ಸ್ಟ್. ಇದು ಆಗ ಹೇಳಿದ್ದೀನಿ, ರಾಷ್ಟ್ರಕ್ಕೆ ಲಾಭ ಆಗ್ತದೆ ಅಂತ. ಸೇನೆ ಅಂದರೆ ಶಿಸ್ತು ಅಲ್ವಾ? ಏನು ಶಿಸ್ತು ಹೇಳಿದರೆ ಏನು? You're all in second PUC, first PUC now. Supposing someone asks you, define discipline. How will you define? Who will define?
ವಾಟ್ ಈಸ್ ಡಿಸಿಪ್ಲಿನ್? ಮಿಲಿಟರಿ ಹೇಳ್ಕೊಡ್ತಾ ಇರುತ್ತೆ ಡಿಸಿಪ್ಲಿನ್ ಡಿಫೈನ್ ಮಾಡಬೇಕಾದ್ರೆ ಸಿಸ್ಟಮ್ಯಾಟಿಕ್ ವೇ ಆಫ್ ಫಂಕ್ಷನಿಂಗ್. ಏನು ಈಗ ಇವತ್ತಿನ ಕಾರ್ಯಕ್ರಮ ಯಾರು ರೂಪಿಸಿದ್ದಾರೆ, ತುಂಬ ಚೆನ್ನಾಗಿ ರೂಪಿಸಿದ್ದಾರೆ. ಬರಬೇಕು, ಹಿರಿಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕು, ದೀಪ ಪ್ರಜ್ವಲನ ಮಾಡಬೇಕು, ಒಂದಷ್ಟು ಗಾಯನ, ಒಂದಷ್ಟು ಸ್ವಾಗತ, ಒಂದಷ್ಟು ಟೈಮ್ ಎಲ್ಲ ಮಾಡ್ಕೊಂಡಿದ್ದಾರಾ ಇಲ್ವಾ? ಯು ಹ್ಯಾವ್ ಪ್ರೋಗ್ರಾಮ್ಡ್ ಇಟ್, ಯು ಹ್ಯಾವ್ ಆ್ಯಕ್ಚುಲಿ ಸಿಸ್ಟಮ್ಯಾಟಿಕಲಿ ಡಿಸೈನ್ಡ್ ಇಟ್ ಆ್ಯಂಡ್ ಸ್ಟಿಕ್ಕಿಂಗ್ ಟು ದ್ಯಾಟ್. ನನಗೆ ವೈಯಕ್ತಿಕ ಡಿಸಿಪ್ಲಿನ್ ಬೇಕೋ ಬೇಡವಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು, ಬೆಳಿಗ್ಗೆ ಎಷ್ಟು ಗಂಟೆ ಓದಬೇಕು, ದಿನ ಸ್ನಾನ ಮಾಡಬೇಕೋ ಬೇಡವಾ? ಇಲ್ಲ, ಕೋವಿಡ್ ಬರುತ್ತೆ. ನಮ್ಮ ದೇಶದ ದುರಾದೃಷ್ಟ ನೋಡಿ, ಮಕ್ಕಳಿಗೆ ಕೆಲವು ಕೆಲಸ ಮಾಡಿದ ಮೇಲೆ ಕೈ ತೊಳಿಬೇಕು ಅಂತ ಹೇಳ್ಕೊಡ್ಬೇಕಾದ್ರೆ 70 ವರ್ಷ ಬೇಕಾಯಿತು. ನಿಮ್ಗೆ ನೆನಪಿದೆಯಾ? ಒಂದು 3 ವರ್ಷದ ಕೆಳಗೆ ಶಾಲೆಯಲ್ಲಿ ಮಕ್ಕಳಿಗೆ ಕೈ ತೊಳಿಲಿಕ್ಕೆ ಹೇಳ್ಕೊಟ್ಟು ನೆನಪಿದೆಯಾ? ಯಾಕೆ? ನಮ್ಗೆ ಹೇಳ್ಕೊಟ್ಟಿರಲಿಲ್ಲ. ಅದು ಹೇಳ್ಬೋದಾ? ಸತ್ಯ ಹೇಳ್ತೇನೆ, ಟಾಯ್ಲೆಟ್ ಹೇಗೆ ಬಳಕೆ ಮಾಡಬೇಕು ಅಂತ ನಮ್ಗೆ ಯಾರಾದ್ರು ಹೇಳ್ಕೊಟ್ಟಿದ್ದಾರಾ ಮನೆಯಲ್ಲಾಗಲಿ ಶಾಲೆಯಲ್ಲಿ? ಅದಕ್ಕೆ ನಮ್ಮ ಶೌಚಾಲಯ ಹೋದರೆ ಕೊಳತು ನಾರ್ತಾ ಇರುತ್ತೆ, ನಮ್ಗೆ ಗೊತ್ತಿಲ್ಲ ಹೇಗೆ ಉಪಯೋಗ ಮಾಡಬೇಕಂತ. ಐ ಆಮ್ ಸಾರಿ ಟು ಸೇ ದಿಸ್. ಒಂದು 28 ಜಗತ್ತಿನ ಭೇಟಿ ಮಾಡಿದ್ದೀನಿ ನಾನು. ನಮ್ಮಂಥ ಗಲೀಜು ರಾಷ್ಟ್ರ ನೋಡಿಲ್ಲ ನಾನು, ಎಸ್ಪೆಷಲಿ ವಿತ್ ರಿಗಾರ್ಡ್ ಟು ಟಾಯ್ಲೆಟ್. ನಾನು ಉಪಯೋಗ ಮಾಡೋ ಟಾಯ್ಲೆಟ್ ಚೆನ್ನಾಗಿರಬೇಕು, ಆದರೆ ಉಪಯೋಗ ಮಾಡಿದ್ಮೇಲೆ ಹೇಗಿಡ್ಬೇಕು ಅದನ್ನು? ನಾನು ಒಂದು ಸಲ ದುಬೈಯಿಂದ ಮಂಗಳೂರಿಗೆ ಏರ್ ಇಂಡಿಯಾದಲ್ಲಿ ಬಂದುಬಿಟ್ಟೆ ನಾನು. ಒಂದೇ ಒಂದು ಸರ್ತಿ ಅವತ್ತು ಶಪಥ ಮಾಡಿದೆ, ದೇವರಾಣೆಗೆ ಇನ್ಮೇಲೆ ನಾನು ಏರ್ ಇಂಡಿಯಾ ಹತ್ತೋದಿಲ್ಲ ಅಂತ. ದಿಸ್ ಇಸ್ ಹೌ ಕಲ್ಚರ್ಡ್ ವಿ ಆರ್. ದಿಸ್ ಇಸ್ ಡಿಸಿಪ್ಲಿನ್, ಸಿಸ್ಟಮ್ಯಾಟಿಕ್ ವೇ ಆಫ್ ಫಂಕ್ಷನಿಂಗ್. ನಾನು ನನ್ನ ಬದುಕಿಗೊಂದು ಚೌಕಟ್ಟು ಹಾಕ್ಕೊಂಡು ಒಂದು ಸುಂದರವಾದ ನನ್ನ ಬದುಕನ್ನು, ಸುತ್ತಮುತ್ತಲಿನ ಬದುಕನ್ನು ನಿರ್ಮಾಣ ಮಾಡ್ತೀನ. ಸ್ವಚ್ಛ ಭಾರತ ನನಗೆ ಯಾಕೆ ಇಷ್ಟ ಆಯಿತು ಅಂತ ಕೇಳಿದರೆ ಈ ಕಾರಣಕ್ಕಾಗಿ. ಅಟ್ಲೀಸ್ಟ್ 68 ವರ್ಷ ಆದಮೇಲೆ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಬಂದಿದ್ದಾರೆ. ನಮ್ಮಲ್ಲಿ ಸೌಂದರ್ಯ ಪ್ರಜ್ಞೆ ಜಾಗೃತ ಆಗಬೇಕು, ನಮ್ಮ ಊರು ಕೂಡ ಸ್ವಚ್ಛವಾಗಿರಬೇಕು ಅಂತ ಕನಸಾದರೂ ಕಾಣ್ತಾ ಇದ್ದಾರಲ್ಲ ನಮ್ಮಲ್ಲಿ. ಹೌದು ಅಲ್ವಾ? ಏನಾಗಿದೆ ನಮ್ಮ ದೇಶಕ್ಕೆ? ರಾತ್ರಿ 6, 7, 8 ಗಂಟೆಗೆ ಮನೆಗೆ ಹೋಗಿ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೊರಗೆ ಬರುವವರೆಗೆ ನಮಗೆ ಈ ರೋಗ ನಮ್ಮನ್ನು ಕಾಡೋದಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಮನೆಯಿಂದ ಹೊರಗೆ ಕಾಲಿಟ್ಟೆ ಅಂತ ಹೇಳಿದರೆ ಸಿಕ್ಕಿದಲ್ಲಿ ಉಗುಳುವ ರೋಗ ಶುರುವಾಗಿಬಿಡ್ತದೆ. ಅದೇನಂತ ಗೊತ್ತಿಲ್ಲ ನನಗೆ. ಬೈಕ್ ಹತ್ತಿದ್ರೆ ಬೈಕಲ್ಲಿ ಉಗುಳೋದು, ಕಾರಲ್ಲಿ ಕೂತ್ಕೊಂಡ್ರೆ ಕಾರಲ್ಲಿ ಉಗುಳೋದು, ರಸ್ತೆಯಲ್ಲಿ ಹೋಗ್ಬೇಕು ರಸ್ತೆಯಲ್ಲಿ ಉಗುಳೋದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಮೆಟ್ಲತ್ತಿ ಹೋಗ್ತೀವಲ್ಲ ಬಿಲ್ಡಿಂಗ್, ನಮ್ಮೂರಲ್ಲಿ ಕಡಿಮೆ, ಸ್ವಲ್ಪ ಉತ್ತರ ಭಾರತಕ್ಕೆಲ್ಲ ಹೋದರೆ ಅಲ್ಲಿ ಉಗುಳಬಾರದು ಅಂತ ನೀವು ಮೆಟ್ಲಿನ ಪಕ್ಕದಲ್ಲಿ ದೇವ್ರ ಫೋಟೋ ಹಾಕಿಟ್ಟಿರ್ತಾರೆ. ರಸ್ತೆ ಬದಿಯಲ್ಲಿ ಯೂರಿನಲ್ಸ್ ಮಾಡಬಾರ್ದು ಅನ್ನೋದಕ್ಕೆ ರಸ್ತೆ ಬದಿಯ ಗೋಡೆಗೆ ದೇವರ ಫೋಟೋ ಅಂಟಿಸಿಡುವಂಥ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ದೇಶದಲ್ಲಿ. ಸೊ ಶಿಸ್ತು ಅಂತ ಹೇಳಿದರೆ ಒಂದು ಇಡೀ ಸಮಾಜ ಒಂದು ಸಮರ್ಪಕವಾದ ರೀತಿಯಲ್ಲಿ ಹೇಗೆ ತನ್ನ ತೊಡಗಿಸ್ಕೊಳ್ಬೇಕು, ಈ ಭಾವನೆ ಜಾಗೃತ ಆಗುತ್ತೆ ನಮ್ಮಲ್ಲಿ. ಸಿಗರೆಟ್ ಸೇದಿ ಅಲ್ಲಿ ಬಿಸಾಡೋದಿಲ್ಲ, ಎಲ್ಲಂದ್ರೆ ಬೇಕಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ ನಿಲ್ಲಿಸಿ ಮೂತ್ರ ಮಾಡೋದಿಲ್ಲ, ಪಾನ್ ತಿಂದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಉಗುಳೋದಿಲ್ಲ ರಸ್ತೆಯಲ್ಲಿ. ನನಗೇನಾದರೂ ಚೀನಾ ದೇಶಕ್ಕೆ ಹೋಗಿದ್ದೆ ಪ್ರವಾಸಕ್ಕೆ, 3 ಸಲ ಹೋಗಿದ್ದೀನಿ ನಾನು. ಅಲ್ಲಿ ಸಿಟಿ ಬಸ್ಸಿಗೆ ಹತ್ತಿದ್ರೆ ಆ ಡ್ರೈವರ್ ಒಂದು ಸಣ್ಣ ಪ್ಲಾಸ್ಟಿಕ್ ಬಕೆಟ್ ಇಟ್ಕೊಂಡಿರ್ತಾನೆ. ಅವನಿಗೆ ಉಗುಳಬೇಕು ಅಂತ ಅನಿಸಿದೆ ಯಾವುದೋ ಕಾರಣಕ್ಕೆ, ಅದನ್ನು ಇಟ್ಕೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಹಾಕ್ಕೊಂಡು ಬಸ್ ನಿಂತ ಮೇಲೆ ಕೆಳಗೆ ತೊಗೊಂಡೋಗಿ ಎಲ್ಲಿ ಹಾಕಬೇಕು ಅಲ್ಲಿ ಹಾಕ್ತಾನೆ. ಒಬ್ಬ ಡ್ರೈವರ್ ತೋರಿಸಿ ನನಗೆ ಇಡೀ ದೇಶದಲ್ಲಿ 50 ಲಕ್ಷ ರೂಪಾಯಿದ ಮರ್ಸಿಡೀಸ್ ಕಾರ್ ತೊಗೊಂಡು ಕಾರ್ ಬಿಟ್ಕೊಂಡು ಹೋಗೋವನು ಗ್ಲಾಸ್ ಡೌನ್ ಮಾಡಿದ, ಹ್ಯಾ ಮಾಡಿ ಉಗುಳಿದ ರಸ್ತೆಯಲ್ಲಿ. ಬಾಳೆಹಣ್ಣು ಸಿಪ್ಪೆ ತಗೊಂಡು ಹಾಕಿದ, ರಸ್ತೆಗೆ ಹಾಕಿದ. ನೀರು ಕುಡಿದ ಬಾಟ್ಲು ರಪ್ ಅಂತ ಎಸ್ತಾಗ ಹಿಂದ್ಗಡೆ ರಸ್ತೆಯಲ್ಲಿ. ಮಾಡ್ತೀವೋ ಇಲ್ವಾ? ನಾಚಿಕೆ ಆಗಬೇಕು ಮಾಡು ನಮಗೆ. ಇದು ತಾಯಿ ಭಾರತಿ ಅಂತ ಪೂಜೆ ಮಾಡ್ತೇವೆ, ಅದನ್ನು ಅಷ್ಟು ಅಸಹ್ಯವಾಗಿ ಇಟ್ಕೊಳ್ತೀವಿ. ಅದನ್ನು ನಮ್ಗೆ ಯಾರಿಗೇನು ಅನಿಸೋದೇ ಇಲ್ಲ. ಈ ಶಿಸ್ತು ಬರುತ್ತೆ. ಮಾಡಲಿಲ್ಲ ಅಂದರೆ ಪನಿಷ್ಮೆಂಟ್ ಕೊಡ್ತೀವಿ ಆರ್ಮಿನಲ್ಲಿ. ನೀನು ಹೇಳಿದಾಗ ಕೇಳಲಿಲ್ಲ ಅಂದರೆ ಪನಿಷ್ಮೆಂಟ್ ಕೂಡ ಇದೆ. ನೆಕ್ಸ್ಟ್ ಹಾಂ, ಇದು ನಿಮ್ಗೆ ಅನ್ವಯ ಆಗೋದು. ಒಂದು, ನಾನು ಆಗ ಹೇಳಿದ ಹಾಗೆಯೇ ನಾನೊಬ್ಬ ಸೈನಿಕ. ಈಗ ನಾನೀಗ ರಿಟೈರ್ ಆಗಿ ಬಂದಿದ್ದೇನೆ. ಇವತ್ತಿಗೂ ಐ ಆಮ್ ಎ ಸೋಲ್ಜರ್. ಒನ್ಸ್ ಎ ಸೋಲ್ಜರ್ ಆಲ್ವೇಸ್ ಎ ಸೋಲ್ಜರ್. ಅದೇ ಫೈಟಿಂಗ್ ಸ್ಪಿರಿಟಿಂದ ಮಾತಾಡ್ತೇನೆ ನಿಮ್ಮ ಹತ್ರ ನಾನು. ನಮಗೆ ಕೆಲವು ಸಹಿಸ್ಲಿಕ್ಕೆ ಆಗೋದಿಲ್ಲ. ನನಗೆ ಯಾರಾದರೂ ರಸ್ತೆಯಲ್ಲಿ ಈ ಥರ ಗಲೀಜು ಮಾಡಿ ಸಿಟ್ಟು ಬರ್ತದೆ, ನಾನು ಕೂಡಲೇ ಹೋಗಿ ಗಲಾಟೆ ಮಾಡ್ತೀನಿ ನಾನು.
ಇವತ್ತಿಗೆ ಕೂಡ ಹಾಳಾಗಿ ಹೋಗಲಿ ನನಗೆ ಯಾಕೆ ಸುಮ್ಮನೆ ಅಂತ ಕೂತ್ಕೊಳ್ಳೋದಿಲ್ಲ ಸುಮ್ಮನೆ. ಸೊ ಆ ರೀತಿಯ ನಾನೊಬ್ಬ ಸೈನಿಕ ಹೇಳುವಂಥ ಭಾವನೆ. ಇನ್ನು ತರಬೇತಿಯ ಮೂಲಕ ನಿಮಗೆ ಗೊತ್ತಿಲ್ಲದ ಹಾಗೆ, ನಾನು ಆಗ ಹೇಳಿದ ಹಾಗೆ ಒಂದಷ್ಟು ನಿಮ್ಮ ಒಳಗಿರುವ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ನಿಮಗೆ. ಇನ್ನು ಅಗ್ನಿವೀರರಾಗಿ ಹೊರಗೆ ಬಂದವರಿಗೆ ಒಂದಷ್ಟು ಸವಲತ್ತು ಕೊಡ್ತಾರೆ. ಉದಾಹರಣೆಗೆ 10% ಪ್ಯಾರಾಮಿಲಿಟರಿ ಫೋರ್ಸಸಲ್ಲಿ ಅಂತ ಹೇಳಿದಾರಲ್ಲ. ಪ್ಯಾರಾಮಿಲಿಟರಿ ಫೋರ್ಸ್ ಹೇಳಿದ್ರೆ ಏನು? ಯಾವುದೆಲ್ಲ ಇದೆ? ಹೇಳಿ, ಜೋರಾಗಿ ಹೇಳಿ. ಅರೆ ಸೈನಿಕ ಪಡೆ ಅಂತ ಕರಿತೀವಿ. ಯಾವುದು ರಕ್ಷಣಾ ಪಡೆಗೆ ಸಂಬಂಧಪಟ್ಟದ್ದಲ್ಲ. ಭಾರತೀಯ ಸೇನೆ ರಕ್ಷಣಾ ಪಡೆ ಅಂತ ಹೇಳಿದರೆ ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಸೇನೆ ಮತ್ತು 1998ನ ನಂತರ ಕೋಸ್ಟಲ್ ಗಾರ್ಡ್, ಈ 4 ಮಾತ್ರ ಭಾರತೀಯ ಸೇನೆಯ ಅಂಗಗಳು. ಮತ್ತೆಲ್ಲವೂ ಕೂಡ ಅರೆ ಸೈನಿಕ ಪಡೆ, ಪ್ಯಾರಾಮಿಲಿಟರಿ ಫೋರ್ಸ್. ಅರೆ ಸೈನಿಕ ಪಡೆ ಬರುವಂಥದ್ದು ಗೃಹ ಮಂತ್ರಾಲಯದ ಕೆಳಗೆ. ಓಕೆ, ಸೇನೆ ಬರುವಂಥದ್ದು ರಕ್ಷಣಾ ಮಂತ್ರಾಲಯದ ಕೆಳಗೆ. ಯಾರು ರಕ್ಷಣಾ ಮಂತ್ರಿ ನಮ್ಮ ದೇಶದೀಗ? ರಾಜನಾಥ್ ಸಿಂಗ್ ಅವರು. ಗೃಹ ಮಂತ್ರಿಗಳು ಅಮಿತ್ ಶಾ ಅವರು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್, ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್, ಹೆಸರು ಕೇಳಿದ್ದೀರಾ? ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ CRPF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಅಸ್ಸಾಂ ರೈಫಲ್ಸ್, ಅಸ್ಸಾಂ ರೆಜಿಮೆಂಟ್ ಅಲ್ಲ, ಅಸ್ಸಾಂ ರೈಫಲ್ಸ್. ಅದಾದಮೇಲೆ ಸೀಮಾ ಸುರಕ್ಷಾ ದಲ್. ಓಕೆ, ಈ ಎಲ್ಲ ಸಂಗತಿಗಳು ಇವರೆಲ್ಲವೂ ಕೂಡ ಅರೆ ಸೈನಿಕ ಪಡೆ, ಪ್ಯಾರಾಮಿಲಿಟರಿ ಫೋರ್ಸ್. ಇವರಿಗೆ ಯುದ್ಧ ಮಾಡುವ ತರಬೇತಿ ಇರುವುದಿಲ್ಲ. ಇವರಿಗೆ ಒಂದು ಸ್ವಲ್ಪ ಪೀಸ್ ಟೈಮಲ್ಲಿ ಗನ್ ಹೇಗೆ ಉಪಯೋಗ ಮಾಡಬೇಕು, ರೈಫಲ್ ಹೇಗೆ ಉಪಯೋಗ ಮಾಡಬೇಕು, ಪೀಸ್ ಟೈಮಲ್ಲಿ ಏನು ಮಾಡಬೇಕು, ಇದರ ಬಗ್ಗೆ ತರಬೇತಿ ಇರುತ್ತೆ. ಇವರಿಗೆ ಯುದ್ಧದ ತರಬೇತಿ ಇರುವುದಿಲ್ಲ ಇವರಿಗೆ. ಹಾಗಾಗಿ ಈ ಸೈನಿಕರಾಗಿ ಸೇರಿಕೊಳ್ಳಲಿಕ್ಕೆ, ಸೇನೆಗೆ ಸೇರಲಿಕ್ಕೆ ಅಥವಾ ಮಿಲಿಟರಿ ಫೋರ್ಸಿಗೆ ಸೇರಲಿಕ್ಕೆ ಮಾತ್ರ ಇರುವ ಯೋಜನೆ ಅಗ್ನಿಪಥ್ ಯೋಜನೆ ಪ್ಯಾರಾಮಿಲಿಟರಿ ಫೋರ್ಸಿಗೆ ಅನ್ವಯ ಆಗುವುದಿಲ್ಲ. ಓಕೆ, BSFಗೆ ಅನ್ವಯ ಆಗೋದಿಲ್ಲ, CISF ಇದು ಅನ್ವಯ ಆಗೋದಿಲ್ಲ, CRPF ಅದಕ್ಕೆ ಅನ್ವಯ ಆಗೋದಿಲ್ಲ. ಇದು ಕ್ಲಾರಿಟಿ ಬೇಕು. ಒಂದಷ್ಟು ಕೌಶಲ್ಯದ ಬಗ್ಗೆ ಹೇಳ್ತೇನೆ. ಸೇನೆಯಲ್ಲಿ ಸೈನಿಕ ಅಂತ ಹೇಳಿದ್ರೆ ಏನೆಲ್ಲ ಕೆಲಸ ಮಾಡ್ಬೋದು? ಗನ್ ತಗೊಂಡು ಫೈರ್ ಮಾಡೋದು ಅಲ್ವಾ, ಯುದ್ಧ ಮಾಡೋದು ಅಷ್ಟೇಯಾ? ಸೇನೆ ಹೇಳೋದು ತುಂಬ ತಾಂತ್ರಿಕವಾದ ಒಂದು ವಿಭಾಗ. ಯು ಕ್ಯಾನ್ ಬಿಕಮ್ ಎ ಕಮ್ಯುನಿಕೇಷನ್ ಎಕ್ಸ್ಪರ್ಟ್, ಯು ಕ್ಯಾನ್ ಬಿಕಮ್ ಎ ಮೇಂಟೆನೆನ್ಸ್ ಎಕ್ಸ್ಪರ್ಟ್, ಯು ಕ್ಯಾನ್ ಬಿ ಎ ಇಲೆಕ್ಟ್ರಾನಿಕ್ಸ್ ಎಕ್ಸ್ಪರ್ಟ್, ಯು ಕ್ಯಾನ್ ಬಿಕಮ್ ಎ ಡ್ರೈವರ್ ಅಲ್ವಾ, ಯು ಕ್ಯಾನ್ ಬಿಕಮ್ ಎ ಸಿಗ್ನಲ್ ಮ್ಯಾನ್, ಯು ಕ್ಯಾನ್ ಬಿಕಮ್ ಎ ಗನ್ನರ್. ಸೊ ವಾಯುಸೇನೆಗೆ ಸೇರಿದರೆ ರಡಾರ್ ಟೆಕ್ನಿಷಿಯನ್ ಆಗ್ಬೋದು, ಅದಾದಮೇಲೆ ಮಿಸೈಲ್ ಲಾಂಚಿಂಗ್ ಟೆಕ್ನಿಷಿಯನ್ ಆಗ್ಬೋದು. ಸೊ ತಂತ್ರಜ್ಞಾನದ ಬಳಕೆ ಮತ್ತು ಅದನ್ನು ಕಲ್ತ್ಕೊಳ್ಳಲಿಕ್ಕೆ ವಿಪುಲ ಅವಕಾಶ ಇರುವಂಥದ್ದು. ಹಾಗಾಗಿ ನೀವು ಸೇನೆಯಲ್ಲಿ ಕೆಲಸ ಮಾಡಿ ಹೊರಗೆ ಬಂದ ಕೂಡಲೇ ಇಲ್ಲಿ ನಮಗೆ ಗನ್ ಕೊಡೋದಿಲ್ಲ, ನಮಗೆ ತರಬೇತಿ ಕೊಟ್ಟದ್ದು ಬರೀ ಫೈರ್ ಮಾಡಲಿಕ್ಕೆ, ನನಗೇನು ಕೆಲಸ ಅಂತ ಪ್ರಶ್ನೆ ಬರ್ಬೋದು. ಸೇನೆ ಹಾಗಿಲ್ಲ. ಸೇನೆಯಲ್ಲಿ ಪ್ರತಿ ವಿಭಾಗದಲ್ಲಿಯೂ ಕೂಡ ಅನೇಕ ತಾಂತ್ರಿಕವಾದ ಕೌಶಲ್ಯ ಸಿಗುವಂಥ ಅವಕಾಶಗಳಿದೆ ಮತ್ತು ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ಹೊರಗಡೆ ಕೂಡ ಉಪಯೋಗ ಆಗುತ್ತೆ. ನಮ್ಮಲ್ಲಿ ಯೋಗ ಶಿಕ್ಷಕರಿದ್ದಾರೆ, ನಮ್ಮಲ್ಲಿ PT ಫಿಸಿಕಲ್ ಎಜುಕೇಷನ್ ಟ್ರೈನಿಂಗ್ ಮಾಡಿದಂಥ ಸ್ಪೆಷಲ್ ಸ್ಕಿಲ್ ಇರುವಂಥ ಯುವಕರಿದ್ದಾರೆ, ನಮ್ಮಲ್ಲಿ ಉತ್ತಮವಾದ ರೇಡಿಯೋ ಆಪ್ರೇಟರ್ಸ್ ಇದ್ದಾರೆ, ನಮ್ಮಲ್ಲಿ ಉತ್ತಮವಾದ ಇಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಂಥ ಕಮ್ಯುನಿಕೇಷನ್ ಎಕ್ಸ್ಪರ್ಟ್ಸ್ ಇದ್ದಾರೆ, ನಮ್ಮಲ್ಲಿ ವಿಮಾನಗಳನ್ನು ಮೇಂಟೈನ್ ಮಾಡುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ, ನಮ್ಮಲ್ಲಿ ಎಲ್ಲ ವಿಧದ ವಾಹನಗಳ ರಿಪೇರಿ ಮೇಂಟೆನೆನ್ಸ್ ಮಾಡುವಂಥ ತಾಂತ್ರಿಕಜ್ಞರಿದ್ದಾರೆ. ನೀವೆಲ್ಲ ಸೇನೆಗೆ ಸೇರಿದರೆ ನಿಮಗೆ ಈ ಬೇರೆ 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 ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗತ್ತೆ. PUC ಮಾಡಿ ನೀವು ಆರ್ಮಿ ಮಿಲಿಟ್ರಿ ಕೋರಿಗೆ ಸೇರಿದರೆ, ಆ ಮೆಡಿಕಲ್ ಕೋರಿಗೆ ಸೇರಿದರೆ, ಆ ಮೆಡಿಕಲ್ ಕೋರಲ್ಲಿ ಏನೆಲ್ಲ ತಾಂತ್ರಿಕತೆ ಇದೆ ಆ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಇದೆ. ಯು ಕ್ಯಾನ್ ಬಿಕಮ್ ಎ ಸೋನೋಗ್ರಫಿ ಅಂತ ಹೇಳ್ತೀವಿ, ಸೋನೋಗ್ರಫರ್ ಆಗ್ಬೋದು, ನೀವೊಬ್ಬ ಡಯಾಲಿಸಿಸ್ ಮೆಷಿನ್ ಆಪ್ರೇಟ್ ಮಾಡುವ ಟೆಕ್ನಿಷಿಯನ್ ಆಗ್ಬೋದು, ನೀವೊಬ್ಬ ಎಕ್ಸ್ರೇ ಮೆಷಿನ್ ಆಪ್ರೇಟ್ ಮಾಡುವಂಥ ಟೆಕ್ನಿಷಿಯನ್ ಆಗ್ಬೋದು, ನೀವೊಬ್ಬ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಆಗ್ಬೋದು, ನೀವೊಬ್ಬ ನರ್ಸಿಂಗ್ ಕೋರ್ಸ್ ಮಾಡ್ಕೊಂಡು ನರ್ಸ್ ಆಗ್ಬೋದು.
ತುಂಬ ವಿಭಾಗ ಇದೆ. ಸೇನೆಯಲ್ಲಿ ಕೆಲಸ ಹಿಡಿದ ಕೂಡಲೇ ರೈಫಲ್ ತಗೊಂಡು ಫೈರ್ ಮಾಡೋದು ಮಾತ್ರ ಅಲ್ಲ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಹೇಳಿದರೆ, ನೀವು ಯಾವ ವಿಭಾಗದಲ್ಲಿ 4 ವರ್ಷಗಳ ಕಾಲ ಯಾವ ಕೌಶಲ್ಯವನ್ನು ಪಡ್ಕೊಂಡಿರ್ತೀರಿ, ಆ ಕೌಶಲ್ಯದ ಆಧಾರದ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಧಾರದಲ್ಲಿ, ಅದರ ಆಧಾರದಲ್ಲಿ ನೀವು ಮುಂದೆ ಹೊರಗಡೆ ಬಂದು ಇನ್ನು ಮುಂದೆ ಕೋರ್ಸ್ ಮುಂದುವರಿಸಲಿಕ್ಕೆ, ಆ ಕ್ರೆಡಿಟ್ಸ್ ತಗೊಳ್ಳಿಕ್ಕೂ ಅದರಲ್ಲಿ ಅವಕಾಶ ಇದೆ. ಸೇನೆಯಿಂದ ಬರೀ ಯುದ್ಧ ಮಾಡೋದು ಅಂತ ಇಟ್ಕೊಳ್ಬೇಡಿ. ಓಕೆ, ಅಗ್ನಿವೀರರಿಗೆ ನೀಡುವ ನೆಕ್ಸ್ಟ್ ಇದೆಲ್ಲ ಹೇಳಿದ್ದೀನಿ ನಾನು. ನೋಡೋದು ಇದು ಉಲ್ಲೇಖ ಮಾಡಿದ್ದೀನಿ ಏನೆಲ್ಲ ನಿಮಗೆ ಅವಕಾಶ ಇದೆ ಅಂತ. 4 ವರ್ಷಗಳ ಸೇನೆಯ ಅನುಭವ, ತರಬೇತಿ ಪಡೆದ ಕೌಶಲ್ಯ, ಮೈಗೂಡಿಸಿಕೊಂಡ ಶಿಸ್ತು ಹಾಗೂ ಸೇನೆಯ ಸಂಯಮ ಅಗ್ನಿವೀರರನ್ನು ಉತ್ತಮ ಮತ್ತು ಜವಾಬ್ದಾರಿಯುತ ಪ್ರಜೆಗಳನ್ನಾಗಿಸುವುದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್. ಹೌ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಬೈ ಬಿಕಮಿಂಗ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್. ಓಕೆ, ರೈಟ್. ಆಯ್ತು, ನೆಕ್ಸ್ಟ್ ಯಾವುದು ಲಾಸ್ಟ್? ಅದು ಹಾಂ, ಇದು ಫಸ್ಟ್ ಇಯರ್ 4.76, ಲಾಸ್ಟ್ 4th ಇಯರ್ 6.92 lakhs. ಆಮೇಲೆ ಇದು ಬೇರೆ ಎಲ್ಲಿಯೂ ಸಿಗೋದಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ಡೆಲ್ಲಿ ವಿಸಿಟ್ ಮಾಡಿದ್ದೀರಿ? ಡೆಲ್ಲಿಗೆ ಹೋದವ್ರು ಎಷ್ಟು ಜನ ಇದ್ದೀರಿ? ಒಬ್ಬರೇ, ಇಬ್ಬರು. ಅಸ್ಸಾಂಗೆ, ಲೇ ಲದಾಖ್, ಸಿಕ್ಕಿಂ ಹೋಗಿದೆಯಾ? ವೆರಿ ನೈಸ್. ಹೇಗೆ? ನಿಮ್ಮ ತಂದೆ ಡಿಫೆನ್ಸಲ್ಲಿದ್ದಾರಾ? ಮತ್ತೆ ಹಾಂ, ಹಾಗೋದದ್ದು ಅಲ್ವಾ? ಇಲ್ಲಂದ್ರೆ ಹೋಗ್ತಿರ್ಲಿಲ್ಲ. ಸೇನೆಯಲ್ಲಿ ಕೆಲಸ ಮಾಡಿದರೆ ಇಡೀ ದೇಶ ತಿರುಗುವಂಥ ಅವಕಾಶ ಸಿಗತ್ತೆ. ಈಗ ನೋಡಿ, ಕಳೆದ ಒಂದು 3-4 ತಿಂಗಳಲ್ಲಿ ನಾನು ಝಾನ್ಸಿಗೆ ಹೋಗಿದ್ದೇನೆ, ಅಯೋಧ್ಯೆಗೆ ಹೋಗಿದ್ದೇನೆ, ವಾರಾಣಸಿಗೆ ಹೋಗಿದ್ದೇನೆ, ಪ್ರಯಾಗ್ರಾಜಿಗೆ ಹೋಗಿದ್ದೇನೆ, ಆಮೇಲೆ ಇದು ಯಾವುದು ಅಲಹಾಬಾದ್, ಪ್ರಯಾಗ್ರಾಜ್. ಒಂದು ವಾರದ ಹಿಂದೆ ಅಲ್ಲ, ಇವತ್ತು ಬೆಳಿಗ್ಗೆ ಬಂದದ್ದು ನಾನು. ಐ ವೆಂಟ್ ಟು ಮಧುರೈ, ತಂಜಾವೂರ್, ಆಮೇಲೆ ಕಾರೈಕುಡಿ ಮತ್ತು ಶ್ರೀರಂಗಂ. ನಾನು ಎಲ್ಲೋ ಕೆಲಸ ಮಾಡಿದ ಅನುಭವದಿಂದ ಇವತ್ತು ಇಷ್ಟೆಲ್ಲ ತಿರುಗಾಡೋ ಅವಕಾಶ ಇದೆ. ಹಾಗೆ ಸೇನೆಯಲ್ಲಿ ಇಡೀ ದೇಶ ನೋಡಬೇಕು ಅಂತ ಉಂಟೇನೋ ನಿಮ್ಮ ಮನಸ್ಸಲ್ಲಿ? ಶ್ರೀವತ್ಸನಿಗೆ ಸಹ ಹೋಗೋ ಅಂತ ಆಗ್ತಾ ಉಂಟಲ್ವಾ? ನಾನು ರಾಜಕೀಯಕ್ಕೆ ಸೇರದೇ ಇದ್ದಿದ್ರೆ ರವೀಂದ್ರ ಅವರೇ, ಪ್ರತಿ ವರ್ಷ ಹಿಮಾಲಯದಲ್ಲಿ ಟ್ರೆಕ್ ಮಾಡಲಿಕ್ಕೆ ಹೋಗ್ತಿದ್ದೆ. ಪ್ರತಿ ವರ್ಷ ಒಂದು 4-6 ದಿವಸ ಹಿಮಾಲಯದ ಬೇರೆ ಬೇರೆ ಗುಡ್ಡ ಹತ್ತೋದು ಬರೋದು, ಅಷ್ಟೇ, ಮತ್ತೇನು ಮಾಡಲಿಕ್ಕಿಲ್ಲ. ಸೊ ಈ ರೀತಿಯ ಅದ್ಭುತವಾದ ಅವಕಾಶಗಳು ಸೇನೆಯಲ್ಲಿ ಸಿಗುತ್ತೆ, ಬೇರೆ ಎಲ್ಲಿಯೂ ಸಿಗೋದಿಲ್ಲ ನಿಮಗೆ. ಓಕೆ, ಉಂಟಾ ಇಲ್ಲ ಮನಸ್ಸಲ್ಲಿ ನೋಡಬೇಕು, ಇಡೀ ದೇಶ ಸುತ್ತಬೇಕಂತೇಳಿ ಒಳ್ಳೆ ಅವಕಾಶ ಸಿಗ್ತದೆ. ಮತ್ತೇನಿದಲ್ಲಿ ಇದು ಸೇವಾನಿಧಿ, ಇನ್ಕಮ್ ಟ್ಯಾಕ್ಸ್ ಫ್ರೀ, 11.71 lakh ದುಡ್ಡು 21.5 ವರ್ಷ ಆಗಿ ಹೊರಗೆ ಬರಬೇಕಾದ್ರೆ ಬೇರೆ ಎಲ್ಲರೂ ಕೊಡ್ತಾರಾ? ಸೇನೆಯ 4 ವರ್ಷ ಕೆಲಸ ಮಾಡಬೇಕಾದ್ರೆ 48 ಲಕ್ಷ ರೂಪಾಯಿ ನೀವು ಪ್ರೀಮಿಯಂ ಕಟ್ಟಬೇಕಂತಿಲ್ಲ, ಅವರೇ ಕಟ್ತಾರೆ. ಲೈಫ್ ಇನ್ಶೂರೆನ್ಸ್ ಏನಾದ್ರು ಆದರೆ ಅಕಸ್ಮಾತ್ ಹುತಾತ್ಮ ಆಗ್ತೇನೆ ಅಂತ ಇಟ್ಕೊಳ್ಳಿ, ಇದರೊಟ್ಟಿಗೆ ಒಂದು 44 ಲಕ್ಷ ಒನ್ ಟೈಮ್ ಗ್ರ್ಯಾಂಟ್, 1 ಕೋಟಿ ರೂಪಾಯಿ ಸಿಗದಾಗ ಆಗ್ತದೆ. ಓಕೆ, ನೆಕ್ಸ್ಟ್. ನಾವು ಸ್ವಲ್ಪ ನೇರ ಮಾತಾಡ್ತೀವಿ. ಸೇನೆ ಅಂತ ಹೇಳಿದರೆ ಅದು ಉದ್ಯೋಗ ಅಲ್ಲ. ಸೇನೆಗೆ ಭರ್ತಿ ಆದೆ ಅಂತ ಹೇಳಿದರೆ ಎನಿ ಟೈಮ್ ಐ ಆಮ್ ಪ್ರಿಪೇರ್ಡ್ ಟು ಲೇ ಡೌನ್ ಮೈ ಲೈಫ್ ಅಂತ ಹೇಳಬೇಕು. ಒಪ್ಕೊಳ್ತೀರಾ ಇಲ್ವಾ? ಬೈಕಲ್ಲಿ ಲೈಸೆನ್ಸ್ ಇಲ್ಲದೆ, ಹೆಲ್ಮೆಟ್ ಹಾಕ್ಕೊಳ್ಳದೆ ಬೈಕ್ ತೊಗೊಂಡು ಬರಬೇಕಾದ್ರೆ ಹಿಂದೆ ಹೋಗ್ತೇವೆ ಅಂತ ಗ್ಯಾರಂಟಿ ಇದೆಯಾ? ನಿನ್ನೆ ಮಾವಿನಕಟ್ಟೆ ನಿಟ್ಟೆಯಲ್ಲಿ ಅವನಿಗೆ ಮುಂದಿನ ಸೋಮವಾರ ಹುಟ್ಟಿದ ಹಬ್ಬ ಅಂತೆ, ಅಣ್ಣ ತಮ್ಮ ಹೋಗಿದ್ದಾರೆ, ವಾಪಸ್ ಬರಲಿಲ್ಲ ಇಬ್ಬರು ಸಹ. ಯಾವುದು ಒಳ್ಳೆಯದು? ಇಲ್ಲಿಯೂ ಗ್ಯಾರಂಟಿ ಇಲ್ಲ, ಹೌದು ಅಲ್ವಾ? ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡಲಿಕ್ಕಿಲ್ಲ. ಒಂದು ಸರ್ತಿ ನೀವು ಸೇನೆಗೆ ಸೇರುವಾಗ ಐ ಆಮ್ ರೆಡಿ ಅಂತ ಡಿಸೈಡ್ ಮಾಡಿಬಿಟ್ರೆ ಹೆದರಿಕೆಯೇ ಇರುವುದಿಲ್ಲ ಜೀವನದಲ್ಲಿ. ಓಕೆ, ಸೊ ಆ ದೃಷ್ಟಿಯಲ್ಲಿ. ಆಮೇಲೆ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆಯಿತು, ಏನೋ ಸಮಸ್ಯೆ ಆಯಿತು, ಅಂಗವಿಕಲರಾದು, 100% ಇನ್ಕೆಪಾಸಿಟೇಷನ್ ಆದರೆ ಎಷ್ಟು, 75% ಆದರೆ ಎಷ್ಟು, 50 ಅದಕ್ಕೆ ಒಂದಷ್ಟಿದೆ. ಮತ್ತು 4 ವರ್ಷದ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿದೆ. ಮತ್ತು ರಿಸರ್ವೇಷನ್ಸ್ ಇದೆ ಕೆಲಸದಲ್ಲಿ. ನಾನು ಹೇಳಿದಲ್ಲ, ಪ್ಯಾರಾಮಿಲಿಟರಿ ಫೋರ್ಸಲ್ಲಿ ಎಲ್ಲ ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಡಿಸೈಡ್ ಮಾಡಿದ್ದಾರೆ 10% ಹೇಳಿದರೆ, ಆ 10% ಅಗ್ನಿವೀರರಿಗೆ ಕೆಲಸ ಡಿಫೈನ್ ಆದರೆ ಅವರ ಟೋಟಲ್ ಇಂಟೇಕ್ ಇದೆಯಲ್ಲ 10% ಅದರ ತಗೊಂಡ್ರೆ ನೀವು ಹೊರಗೆ ಬರುವ ಸಂಖ್ಯೆಗಿಂತ ಜಾಸ್ತಿ ಇದೆ. ಅರ್ಥ ಆಯ್ತಾ?
46,000 ಜನ ಮೊದಲನೇ ವರ್ಷ ಸೇರಿದರೆ ಸುಮಾರೊಂದು 36,000 ಜನ ಕೆಲಸ ಇರೋದಿಲ್ಲ. 25% ಮಾತ್ರ ಕೆಲಸ ಸಿಗೋದು ಇಟ್ಕೊಳ್ಳಿ. ವರ್ಷಕ್ಕೆ 36,000ಕ್ಕಿಂತ ಜಾಸ್ತಿ ಜನ, 36 10% ಹೇಳ್ತಿರೋದು ನಾನು, ಜಾಸ್ತಿ ಜನ ಪ್ಯಾರಾಮಿಲಿಟರಿ ಫೋರ್ಸಲ್ಲಿ ನಿಮಗೆ ರಿಸರ್ವೇಷನ್ ಉಂಟು. ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ನಿಮಗೆ ರಿಸರ್ವೇಷನ್ ಉಂಟು ಅಗ್ನಿವೀರರಾಗಿ ಬಂದರೆ. ಓಕೆ, ಸೊ ಹಾಗೆ ಆಗ್ಲಿ ಕೆಲಸ ತಿಕ್ಕುಜಿ ಬುಗ ಗ್ಯಾರಂಟಿ ಉಂಡ, ಪೆನ್ಷನ್ ಉಂಡ ಎಲ್ಲ ಪ್ರಶ್ನೆ ಕೇಳ್ತಾರಲ್ಲ, ಯಾವ ಚಿಂತೆ ಮಾಡಬೇಕಂತಿಲ್ಲ. ಯಾರಿಗೆ ಸಾಮರ್ಥ್ಯ ಇದೆ, ಯಾರಿಗೆ ಕೌಶಲ್ಯ ಇದೆ, ಯಾರಲ್ಲಿ ಆತ್ಮವಿಶ್ವಾಸ ಇದೆ ಅಂಥ ಯುವಕರ ಕೊರತೆ ಇದೆ, ಅವರಿಗೆ ಕೆಲಸದ ಕೊರತೆ ಇಲ್ಲ. ಯಾರು ಯಾವುದಕ್ಕೂ ಪ್ರಯೋಜನ ಇಲ್ಲ, ಅವ್ರಿಗೆ ಕೆಲಸ ಸಿಗೋದಿಲ್ಲ ಅಷ್ಟೇ. ಓಕೆ, ರೈಟ್. ಮತ್ತೆ ಇದೆ, ನಾನು ಹೇಳಿದ್ದೇನೆ ಸೇಮ್, ಬೇರೆ ಬೇರೆ ಇದು ಫೈನ್. ಇದಿಷ್ಟು ಮಾಹಿತಿ 15 ನಿಮಿಷ ಹೇಳಬೇಕಿದ್ದು 1 ಗಂಟೆ ಆಯಿತು ಅಂತ ಕಾಣ್ತದೆ, ಕ್ಷಮೆ ಇರಲಿ. ಬೇರೆ ಯಾವ್ದು ಪ್ರಶ್ನೆ ಕೇಳಿದ್ರೆ ಕೇಳಬೇಕು ಇವಾಗ. ಕೇಳಿ, ಬೇರೆ ಥರ ಮಾಡ್ತೀರಾ? ಯಾರೂ ಪ್ರಶ್ನೆ ಕೇಳಲಿಲ್ಲ ಅಂದರೆ ಏನು ಹೋಗಲಿಲ್ಲ ಒಳಗೆ, ಅಥವಾ ಎಲ್ಲ ಒಳಗೆ ಹೋಗಿದೆ ಅಂತ ನಾನು ಏನು ತಿಳ್ಕೋಬೇಕು? ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬುವ ಮಾತುಗಳನ್ನಾಡಿದ ಶ್ರೀಯುತ ಗಣೇಶ್ ಕಾರ್ಣಿಕ್ ಇವರಿಗೆ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮ. ಗುಡ್. ಐಮ್ ಕೆಡೆಟ್ ತನುಷಾ. ಎಂತ ಅಂದರೆ ಈಗ ಅಗ್ನಿವೀರಾಗಿ ಹೋಗ್ತಾರಲ್ಲ ಕೆಡೆಟ್ಸ್, ಕ್ಯಾಂಡಿಡೇಟ್, ಅವರದ್ದು ಎಜುಕೇಶನ್ ಏನಾದರೂ ಎಫೆಕ್ಟ್ ಆಗ್ತದೆ ಅದಕ್ಕೆ? ನೋ, ಐ ಡಿಡ್ಂಟ್ ಗೆಟ್ ಯುವರ್ ಪಾಯಿಂಟ್. ಎಜುಕೇಶನ್ ಎಫೆಕ್ಟ್ ಆಗ್ತದೆ ಹೇಳಿದರೆ? ಬಿಕಾಸ್ ಅವರು ಕಾಲೇಜ್ ಬಿಟ್ಟು ಹೋಗ್ತಾರಲ್ಲ, ಅದಾದ್ಮೇಲೆ ಮುಂದಿನ ಫ್ಯೂಚರ್ಗೆ ಅವರಿಗೆ ಸ್ಟಡೀಸ್ ಬೇಕಲ್ಲ. ಓಕೆ, ಫೈನ್ ಫೈನ್, ಓಕೆ, ಐ ಅಂಡರ್ಸ್ಟುಡ್. ಅವ್ರು ಕೇಳ್ತಿರೋ ಪ್ರಶ್ನೆ ನಾನು ಅರ್ಥ ಮಾಡಿಕೊಂಡ ಹಾಗೆ ಏನು ಅಂತ ಹೇಳಿದರೆ, ನಾನೀಗ ಫಸ್ಟ್ PUC, ಸೆಕೆಂಡ್ PUC ಅಥವಾ ಫಸ್ಟ್ ಇಯರ್ ಡಿಗ್ರಿನಲ್ಲಿದ್ದೇನೆ. ನಾನು ಸೇನೆಗೆ ಸೇರ್ತೀನಿ ಅಗ್ನಿವೀರರಾಗಿ. 4 ವರ್ಷ ಆದಮೇಲೆ, ಅನುಷಾ ಯು ಆರ್ ಲಿಸ್ನಿಂಗ್ನಾ? ನಾನು 4 ವರ್ಷ ಆದಮೇಲೆ ಬಿಟ್ಟು ಬರ್ತೇನೆ. ನನ್ನ ಭವಿಷ್ಯ ಏನಾಗುತ್ತೆ? ಕ್ಯಾನ್ ಐ ಕಂಟಿನ್ಯೂ ಮೈ ಸ್ಟಡೀಸ್ ಅಲ್ವಾ? ಡೂ ಐ ಗೆಟ್ ಸಮ್ ಪ್ರಿಫರೆನ್ಸ್ ಫಾರ್ ಮೈ ಸ್ಟಡೀಸ್? ಈಗ ಹೊಸ ಶಿಕ್ಷಣ ನೀತಿನಲ್ಲಿ ನೀವು 4 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ನಿಮಗೊಂದಷ್ಟು ಕ್ರೆಡಿಟ್ಸ್ ಕೊಡ್ತಾರೆ, ವಿಚ್ ವಿಲ್ ಬಿ ಮುಂದಿನ ದಿನಗಳಲ್ಲಿ ಡಿಗ್ರಿ ಕಾಲೇಜ್ನಲ್ಲಿ ಇಟ್ ಈಸ್ ನಾಟ್ 3 years, 4 years, 5 years, ಇಟ್ ಈಸ್ ನಂಬರ್ ಆಫ್ ಕ್ರೆಡಿಟ್ಸ್ ದ್ಯಾಟ್ ಯು ಆರ್ ಸಪೋಸ್ ಟು ಡೂ. ನಾನು ಓದಿದಂಥ ಕಾಲೇಜ್ನಲ್ಲಿ ಆಗ ಸೆಮೆಸ್ಟರ್ ಸಿಸ್ಟಮ್ ಇರಲಿಲ್ಲ, ಟ್ರೈಮಿಸ್ಟರ್ ಅಂತ ಇತ್ತು. ನಮಗೆ ಕ್ರೆಡಿಟ್ ಸಿಸ್ಟಮ್ ಆಗಲೇ ಇತ್ತು. ನಾನು 3 ವರ್ಷ ಮಾಡಿ ಒಂದಷ್ಟು ಕ್ರೆಡಿಟ್ ಮುಗಿಸಿದ ಮೇಲೆ 1 ವರ್ಷ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದರೆ, 2 ವರ್ಷ ಮಾಡಲಿಕ್ಕಾಗಿಲ್ಲ ಹೇಳಿದರೆ, ನಾನು ವಾಪಸ್ ಬಂದು ಬಾಕಿ ಕ್ರೆಡಿಟ್ಸ್ ಮಾಡುವಂಥ ಅವಕಾಶ ನನಗಿತ್ತು ಆ ಕಾಲೇಜಲ್ಲಿ, ಆಗಲೇ ಇತ್ತು. ಈಗ ಅದು ಬಂದಿದೆ. ಹಾಗೆ ನೀವು ಸೇನೆಯಲ್ಲಿ ಮಾಡಿದ 4 ವರ್ಷದ ಸರ್ವಿಸಿಗೆ ಕ್ರೆಡಿಟ್ಸ್ ಕೊಡ್ತಾರೆ, ಒಂದು. ಎರಡನೇದ್ದು, ನೀವಲ್ಲಿ ನಾನು ಉಲ್ಲೇಖ ಮಾಡಿದೆ, ನೀವು ಅಲ್ಲಿ ಸೇವೆ ಮಾಡಿದ್ದನ್ನು ಪರಿಗಣಿಸಿಕೊಂಡು 4 ವರ್ಷಗಳ ಅವಧಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಕೌಶಲ್ಯ ಪಡ್ಕೊಂಡಿದ್ದೀರಿ ಅನ್ನುವ ಕಾರಣಕ್ಕೆ ನಿಮಗೆ ಆ ಕೌಶಲ್ಯ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾರೆ. ಓಕೆ. ಮತ್ತು ಖಾಸಗಿ ಸಂಸ್ಥೆಗಳು ಸೇರಿದ ಹಾಗೆ, ಖಾಸಗಿ ಸಂಸ್ಥೆಗಳು ಹೇಳಿದರೆ ಕಾರ್ಪೊರೇಟ್ ಅಂತೆ, ಪ್ರೈವೇಟ್ ಕಾರ್ಪೊರೇಟ್ಸ್, ಅಲ್ಲಿಯೂ ಕೂಡ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಕೆಲವು ಒಳ್ಳೆಯ ಕಂಪನಿಯವರು ಈಗಲೇ ಉಲ್ಲೇಖ ಮಾಡಿದ್ದಾರೆ, ಬಿಟ್ವೀನ್ ಅನ್ ಆರ್ಡಿನರಿ ಸಿವಿಲಿಯನ್ ಆ್ಯಂಡ್ ಅನ್ ಅಗ್ನಿವೀರ್ ವಿ ವುಡ್ ಪ್ರಿಫರ್ ಅಗ್ನಿವೀರ್ಸ್ ಅಂತ. ಓಕೆ. ಸೊ ಯುವರ್ ಫ್ಯೂಚರ್ ವಿಲ್ ಬಿ ಟೇಕನ್ ಕೇರ್ ಆಫ್. ಆಲ್ ರೈಟ್. ಇನ್ನು ಒಂದು ಅಂಶ ಏನು ಅಂತ ಹೇಳಿದರೆ, ಅಕಸ್ಮಾತ್ ನೀವು ತುಂಬ ಒಳ್ಳೆಯ ಪರ್ಫಾರ್ಮ್ ಮಾಡ್ತೀರಿ, ಆಗ ನೀವು ಸೇನೆಯಲ್ಲೇ ಕಂಟಿನ್ಯೂ ಆದರೆ ನಿಮಗೆ ಸೇನೆಯಲ್ಲಿ ಕೂಡ ಮತ್ತೆ ಓದಲಿಕ್ಕೆ ಅವಕಾಶ ಇದೆ. ಆರ್ಮಿನಲ್ಲಿ ಅಥವಾ ಆರ್ಮ್ಡ್ ಫೋರ್ಸಸ್ಸಲ್ಲಿ ಆರ್ಮಿ ಎಜುಕೇಷನ್ ಕೋರ್ ಅಂತಲೇ ಒಂದು ವಿಭಾಗ ಇದೆ. ಏನು? ಆರ್ಮಿ ಎಜುಕೇಷನ್ ಕೋರ್. ಅದು ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಸೈನಿಕರಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಸಂಸ್ಥೆ ಅದು. ಆಲ್ ರೈಟ್. ಓಕೆ. ಬೇರೆ ನಾನು ಅಂದ್ಕೊಂಡೆ ಲೇಡೀಸಿಗೆ ಅಗ್ನಿವೀರಾಗಲಿಕ್ಕೆ ಅವಕಾಶ ಉಂಟಾ ಅಂತ ಕೇಳ್ತೀರಾ ಅಂತ ಕಾಯ್ತು. ನಾನು ಇದನ್ನು ಹೇಳಲಿಲ್ಲ, ನೀವೇ ಯಾರಾದರೂ ಕೇಳ್ತೀರಾ ಅಂತ ಸುಮ್ಮನೆ ಕಾಯ್ತಾ ಇದ್ದೆ. ಕೇಳ್ತೀರಾ? ಸೇನೆಯಲ್ಲಿ ಈಗ ವಾಯುಸೇನೆ ಮತ್ತು ನೌಕಾಸೇನೆಯಲ್ಲಿ ಕೆಲವು ವಿಭಾಗದಲ್ಲಿ ಮಾತ್ರ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ. ಅಧಿಕಾರಿಯಾಗಿ 3 ವಿಭಾಗದಲ್ಲಿ ಅವಕಾಶ ಇದೆ. ಆದರೆ ಸೈನಿಕರಾಗಿ ಕೆಲವು ಟೆಕ್ನಿಕಲ್ ಮೇಂಟೆನೆನ್ಸ್ ವಿಭಾಗದಲ್ಲಿ ವಾಯುಸೇನೆ ಮತ್ತು ನೌಕಾಸೇನೆ ಅವಕಾಶ ಕೊಡ್ತಾರೆ. ಭೂಸೇನೆಯಲ್ಲಿ ಇಲ್ಲಿಯವರೆಗೆ ಮಹಿಳೆಯರಿಗೆ ಯುದ್ಧ ಭೂಮಿಯ ಕಂಡೀಷನ್ ಮನಸ್ಸಲ್ಲಿಟ್ಟುಕೊಂಡು
ಭಾರತೀಯ ಪರಂಪರೆಯನ್ನು ಗೌರವಿಸಿ ಇಲ್ಲಿಯವರೆಗೆ ನಾವು ಸ್ತ್ರೀಯರಿಗೆ ಅವಕಾಶ ಕೊಟ್ಟಿಲ್ಲ. ಯಾಕೆಂತ ಹೇಳಿದರೆ ಯುದ್ಧ ಆಗುವಂಥದ್ದು ಶತ್ರು ರಾಷ್ಟ್ರದಲ್ಲಿ. ಅಲ್ಲಿಯ ಶತ್ರು ತಾಯಂದ್ರೊಟ್ಟಿಗೆ ಹೇಗೆ ವರ್ತಿಸ್ತಾನೆ ಹೇಳೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಆ ದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟ್ನ ಬಗ್ಗೆ ಉಲ್ಲೇಖ ಮಾಡಬಾರ್ದು, ನಿಂದನೆ ಆಗ್ತದೆ. ಅಲ್ಲಿ ಕೂತ ಕೆಲವರಿಗೆ ತಾವೇನು ಮಾತಾಡ್ತೇವೆ ಅಂತಲೇ ಗೊತ್ತಿರೋದಿಲ್ಲ. ದೊಡ್ಡ ಹುದ್ದೆ, ಅಲ್ಲಿ ಅವರು ಯುದ್ಧ ಭೂಮಿ ಅಂದರೆ ಜೀವನದಲ್ಲಿ ನೋಡಿರೋದಿಲ್ಲ. ಆದರೂ ಅವ್ರು ಹೇಳ್ತಿದ್ದಾರೆ ಕೊಡಬೇಕು, ಎಲ್ರಿಗೂ ಕೊಡಬೇಕು ಅಂತ. ಸೇನೆ ಇದರ ಬಗ್ಗೆ ನಿರ್ಣಯ ಮಾಡಿಲ್ಲ. ಸೊ ವಾಯುಸೇನೆ ಮತ್ತು ನೌಕಾಸೇನೆಯಲ್ಲಿ ಮಹಿಳೆಯರಿಗೆ ಅವಕಾಶ ಇದೆ. ಈ ಬಾರಿ ಮಾಡಿರುವಂಥ ಅಗ್ನಿಪಥ ಯೋಜನೆಯಲ್ಲಿ ಮಹಿಳೆಯರಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇಲ್ಲ. ಓಕೆ, ನೀವೆಲ್ಲ ನೇರವಾಗಿ ಅಧಿಕಾರಿಯಾಗಿ ಬರ್ಬೋದು ಲೇಡೀಸ್. ಆಲ್ ರೈಟ್. ಮೊನ್ನೆ ಒಬ್ಬರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಯುದ್ಧ ವಿಮಾನ ನಡೆಸುವಂಥ ಪೈಲಟ್ ಆಗಿ ಸೇರಿದ್ದಾರೆ. ಪತ್ರಿಕೆಯಲ್ಲಿ ಬಂದಿತ್ತಲ್ಲ, ದಿನಪತ್ರಿಕೆಯಲ್ಲಿ ನೋಡಿದಿರಾ ಇಲ್ವಾ? ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ ಅವರಿಗೆ. ರೈಟ್. ಮತ್ತೆ ಜೈ ಹಿಂದ್ ಸರ್. ಜೈ ಹಿಂದ್. Myself Ayush Ray. Ayush Ray. Ayush Ray. I have a question that can we continue our education as a cadet in Agnipath? As a cadet or as a trainee or as a soldier, what army trains you, you can continue, but you will not be able to pursue education because ಅಲ್ಲಿ ಹೋದಾಗ ನನಗೆ ಎಕ್ಸಾಮ್ ಇದೆ, ನನಗೆ ಸೆಮಿಸ್ಟರ್ ಎಕ್ಸಾಮ್ ಇದೆ, ನನಗೆ ಹೋಮ್ವರ್ಕ್ ಇದೆ. ನೋ, ಪ್ರಯಾರಿಟಿ ಇಸ್ ಆರ್ಮಿ. ಬಟ್ ಆರ್ಮಿ ವಿಲ್ ಗಿವ್ ಯು ದ ಕ್ರೆಡಿಟ್ಸ್ ಫಾರ್ ಹ್ಯಾವಿಂಗ್ ವರ್ಕ್ ಇನ್ ದ ಆರ್ಮಿ. ಓಕೆ, ಅಲ್ಲಿ ಅವರೇ ನಿಮಗೆ ತರಬೇತಿ ಕೊಡ್ತಾರೆ ಬೇರೆ ಸಂಗತಿಗಳಿಗೆ. ನಾನು ಫಸ್ಟ್ PUC ಮಾಡಿದ್ದೀನಿ, ಸೆಕೆಂಡ್ PUC ಅಲ್ಲಿ ಕಂಟಿನ್ಯೂ ಮಾಡ್ತೇನೆ, ಕಷ್ಟ ಆಗುತ್ತೆ, ಬಂದ ಮೇಲೆ ಮಾಡಬೇಕಾಗತ್ತೆ. ಸರ್ ಈಗ ಹಾಗೆ ಕೋರ್ಸ್ ಇದ್ರೆ ಈಗ ಹಾಗೆ ಕ್ಲಾಸಸ್ ಹೇಗೆ ತಗೊಳ್ತಾರೆ ಸರ್ ಅಲ್ಲಿ? ಯಾವ ಕ್ಲಾಸು? ಈಗ ನಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ತೀವಿ ಅಲ್ಲ. ನಿಮ್ಮ ಈ ಡಿಗ್ರಿ ಕಾಲೇಜಿನ ಎಜುಕೇಶನ್ ನಮಗೆ ಎಜುಕೇಶನ್ ಅಲ್ಲ. ನೀವು ಫಸ್ಟ್ ರ್ಯಾಂಕ್ ತೊಗೊಂಡ್ರು, 60% ತೊಗೊಂಡು ಪಾಸ್ ಮಾಡಿದ್ರು, ಇಬ್ಬರಿಗೂ ಈಕ್ವಲ್ ವೇಟ್. ಫಸ್ಟ್ ರ್ಯಾಂಕ್ ಬಂದವನಿಗೆ ನೀವು ಯಾಕೆ ಕೊಡಲಿಲ್ಲ? ನೋ, ವಿ ಡೋಂಟ್ ಕೇರ್ ಮಚ್ ಅಬೌಟ್ ಇಟ್. ನಮಗೆ ನಮ್ಮ ಸ್ಟ್ಯಾಂಡರ್ಡ್ಸ್, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ಮೆಡಿಕಲ್ ಸ್ಟ್ಯಾಂಡರ್ಡ್ ಮತ್ತು ನಮ್ಮ ಟೆಸ್ಟ್ ಪಾಸ್ ಆಗ್ತೀರಾ ಅಂತ. ಓಕೆ, ಸೊ ಇಲ್ಲಿಯ ಶಿಕ್ಷಣ ಒಂದು ಎಂಟ್ರಿ ಲೆವೆಲಿಗೆ ಅಷ್ಟೇ ಅದು. ಈಗ ಉದಾಹರಣೆಗೆ ನೀಟ್ ಎಕ್ಸಾಮ್ ಬರೆಯೋರಿಗೆ ಅವರಿಗೆ PUCಯಲ್ಲಿ ಫಸ್ಟ್ ರ್ಯಾಂಕ್ ಬಂದರೂ ಅಥವಾ ಅವರಿಗೆ 60% ಮಾರ್ಕ್ ಬಂದರೂ ನೀವು ವ್ಯತ್ಯಾಸ ಉಂಟಾ? ಅವ್ನು ನೀಟ್ ಎಕ್ಸಾಮ್ ಬರೀಲೇಬೇಕಲ್ಲ. ಸೇಮ್ ಟೈಪ್ UPSC IAS ಎಕ್ಸಾಮ್ ಬರೀಲಿಕ್ಕೆ ಹೋದವರಿಗೆ ಅವನಿಗೆ ಯಾವುದೋ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲ್ ಸಿಕ್ಕಿದ್ದು ಹೇಳ್ಕೊಳ್ಳಿ ಪ್ರಿಫರೆನ್ಸ್ ಕೊಡ್ತಾರಾ? ಕೊಡೋದಿಲ್ಲ. ಅವನು ಎಂಟ್ರೆನ್ಸ್ ಎಕ್ಸಾಮ್ ಬರದೆ ಒಳಗೆ ಬರಬೇಕಲ್ವಾ? ಸೊ ದಿ ಎಂಟ್ರಿ ಲೆವೆಲ್ಗೆ ಮಾತ್ರ ಸೀಮಿತವಾದ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಲ್ಲಿದ್ದು, ಅದ ಮೇಲೆ ಅದಕ್ಕೆ ಸಂಬಂಧ ಇಲ್ಲ. ಇನ್ನು ಎರಡನೇದ್ದು, ನಮಗಲ್ಲಿ ಕೆಲಸ ಇಲ್ಲ ಅಂತ ಸೈನಿಕರನ್ನ ಕರ್ಕೊಳ್ಳೋದಲ್ಲ 4 ವರ್ಷ. ನಾವಲ್ಲಿ ಕರ್ಕೊಳ್ಳೋದು ಸೈನ್ಯದ ಕೆಲಸ ಮಾಡಲಿಕ್ಕೆ. ನೀವು ಸೈನ್ಯದ ಕೆಲಸ ಮಾಡ್ತೀರಾ, ಇಲ್ಲ ಪರೀಕ್ಷೆ ಬರೀತೀರಾ? ನೀವು ಸೈನ್ಯದ ಕೆಲಸ ಮಾಡ್ತೀರಾ, ಹೋಮ್ವರ್ಕ್ ಮಾಡ್ತೀರಾ? ನೀವು ಸೈನ್ಯದ ಕೆಲಸ ಮಾಡ್ತೀರಾ, ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡ್ತೀರಾ? ನಾವು ಹೇಳ್ತಿರೋದು 4 ವರ್ಷದ ಅನುಭವದ ಆಧಾರದಲ್ಲಿ ನಿಮಗೆ ಕ್ರೆಡಿಟ್ಸ್ ಕೊಡ್ತೇವೆ. ಅಷ್ಟು ಕ್ರೆಡಿಟ್ ಕಡಿಮೆ ಮಾಡಿದ್ರೆ ಆಯಿತು ಡಿಗ್ರಿಯಲ್ಲಿ. ನಾನು ಇಲ್ಲಿ ಅರ್ಧ ಮಾಡಿದ್ದು ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡ್ತೀರಾ ಅಂತ ಅಭ್ಯಂತರ ಇಲ್ಲ, ಫ್ರೀ ಟೈಮಲ್ಲಿ ಓದ್ಕೊಂಡು ಬರೀತೀರಾ ಅಂದರೆ ನಮ್ದು ಅಭ್ಯಂತರ ಇಲ್ಲ. ಆದರೆ ಆರ್ಮಿ ಅದನ್ನು ಮಾಡೋದಿಲ್ಲ. ಆರ್ಮಿ ಅದಕ್ಕೆ ಟೈಮ್ ಕೊಡ್ತದೆ, ನಿಮಗೆ ತರಬೇತಿ ಕೊಡೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಸ್ವಲ್ಪ ನೀರು ಬೇಕಿತ್ತ? ಜೈನ್ ಸರ್, ಐ ಆಮ್ ಕೆಡೆಟ್ ಗುರುದತ್ ನಾಯಕ್. ನೀರು ಸ್ವಲ್ಪ NCC ಸರ್ಟಿಫಿಕೇಟ್ ಇದಕ್ಕೆ ಅಗ್ನಿಪಥಿಗೆ ಯಾವುದಕ್ಕೆ? ಈ ಸ್ಕೀಮ್. ಹಾಂ, ನೀವು NCC ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಅರ್ಜಿ ಹಾಕುವಾಗ ಅದನ್ನು ಹಾಕಬೇಕು. ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ಏನು ರಿಟರ್ನ್ ಎಕ್ಸಾಮ್? ಸಿ ಸರ್ಟಿಫಿಕೇಟ್. ನೋ, ಈಗ ಮುಂಚೆ ಏನಿತ್ತು, ಸಿ ಸರ್ಟಿಫಿಕೇಟ್ ಆದವರಿಗೆ ರಿಟರ್ನ್ ಎಕ್ಸಾಮ್ ಇರಲಿಲ್ಲ, ಎಸ್ಪೆಷಲಿ ಫಾರ್ ಆಫೀಸರ್ ಪೋಸ್ಟ್. ಈಗ ಸೆಕೆಂಡ್ PUC ಈಗ ನನಗಿದಾದ ಮೇಲೆ ಸಿಕ್ಕಿ ನೀವು. ಓಕೆ, now you think of becoming an officer. I'm not saying that don't become a Agniveer, but you have the potential. You already cleared your C certificate. Okay, you take little interest, you can become an officer. Thanks. Okay, good. Thank you. Hello sir, Jai Hind. My name is Keertan. ಕೇತನ್, ಹತ್ರ ಇಟ್ಕೊಂಡು ಜೋರಾಗಿ ಮಾತಾಡು ಸರ್. ನನ್ನ ಪ್ರಶ್ನೆ ಅಂತಂತ ಹೇಳಿದರೆ, ಅಗ್ನಿವೀರದಲ್ಲಿ ಸೇರಿ ನಮಗೆ 4 ವರ್ಷ ನಂತರ ನಮಗೆ ಈಗ 11.7 lakhs ಸಿಗ್ತದೆ. ಇದರಿಂದಾಗಿ ಗೌರ್ಮೆಂಟ್ ಪೆನ್ಷನ್ ಸಿಗ್ತದಲ್ಲ ವರ್ಕ್ ಮಾಡಿದವರಿಗೆ, ಅದರಲ್ಲಿ ಕಟ್ ಆಫ್ ಎಂತ ಆಗ್ತದೆ? ಈಗ ನಮಗೆ ಕೊಡುವ ಕಾರಣ ಅದರಲ್ಲಿ ಎಂತ ಡಿಕ್ರೀಸ್ ಆಗಿ ಮಾನಿಟರಿ ಬೆನಿಫಿಟ್ಸ್ ಎಂತ ಉಂಟು ಗೌರ್ಮೆಂಟಿಗೆ? ಇದು ಪತ್ರಿಕೆ ಮಾಧ್ಯಮದಲ್ಲಿ ಓದಿದ್ದೀರಿ.
ನಿಮಗೆ ನಮ್ಮ ದೇಶದ ವಾರ್ಷಿಕ ಬಜೆಟ್ ಎಷ್ಟು ಗೊತ್ತಾ? ವಾರ್ಷಿಕ ಬಜೆಟ್ ನಮ್ಮ ದೇಶದ ಒಟ್ಟು ಯಾರಿಗೆ ಗೊತ್ತಿದೆ? ಹಾಂ, ಗುಡ್. ಎಷ್ಟು? ನೋ ನೋ, ಯಾರು ಹೇಳ್ತೀರಿ? ಎಸ್, 39.45 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷದ ಬಜೆಟ್. 39.45 lakh crores. ಎಷ್ಟಪ್ಪ ಈ ದುಡ್ಡಿದು? ಇಟ್ ಇಸ್ ಪೀನಟ್ಸ್. ಓಕೆ, ದೇಶಕ್ಕೆ ನೋಡಿ 36 ರಫಾಯಲ್ ಯುದ್ಧ ವಿಮಾನ. ಎಷ್ಟು ದುಡ್ಡು ಗೊತ್ತಾ ನಿಮ್ಗೆ? ಅದಕ್ಕೆ ಯಾರಿಗೆ ಗೊತ್ತಿದೆ? 39 ರಫಾಯಲ್ ಯುದ್ಧ ವಿಮಾನಕ್ಕೆ 59,000 ಕೋಟಿ ರೂಪಾಯಿ ಕೊಡ್ತದೆ ದೇಶ. ಈ ದೇಶದ ರಕ್ಷಣಾ ಬಜೆಟ್ ಎಷ್ಟು ವರ್ಷಕ್ಕೆ? ಹೋದ ವರ್ಷದ್ದು 5,25,000 ಕೋಟಿ ರೂಪಾಯಿ. 39.45 ಲಕ್ಷ ಕೋಟಿಯಲ್ಲಿ 5.25 ಲಕ್ಷ ಕೋಟಿ ರೂಪಾಯಿ ಡಿಫೆನ್ಸ್ ಬಜೆಟ್. ಆಲ್ ರೈಟ್. ಅದರಲ್ಲಿ ಪೆನ್ಷನ್ಗೆ ಹೋಗುವ ಹಣ ಎಷ್ಟು ಕೇಳಿದರೆ 1.20 lakh crores. ಒಂದು 36 ಸಾವಿರ ಜನ ಸೈನಿಕರಿಗೆ ಅಗ್ನಿವೀರರಾಗಿ ಹೊರಗೆ ಬರುವಾಗ 11.71 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಖರ್ಚಾಗ್ತದೆ? ಇದು ಪೆನ್ಷನ್ನ ಮೇಲೆ ಏನು ಪರಿಣಾಮ ಬೀರುವುದಿಲ್ಲ. ಓಕೆ, ಸುಮ್ಮನೆ ದಾರಿ ತಪ್ಪಿಸಲಿಕ್ಕೆ ವಿಕೃತ ಬುದ್ಧಿಜೀವಿಗಳು ಪತ್ರಿಕೆಯಲ್ಲಿ ಬೇಡದೆಲ್ಲ ಬರೀತಾರೆ. ದೇವರಾಣೆಗೆ ಅವರು ಇಲ್ಲಿಯವರೆಗೆ ಬಾರ್ಡರ್ ಅಂತಲೇ ಏನು ನೋಡಿಲ್ಲ. ನನ್ನ ಜೊತೆಗೆ ಒಬ್ಬರು ಚರ್ಚೆಗೆ ಕೂತ್ಕೊಂಡಿದ್ರು, ಮಂಗಳೂರಿನ ಒಬ್ಬ ಮಹಾನುಭಾವಿ. ನಾನು ಹೇಳಿದೆ, ಲೀಲಧಾಕ್ ನೋಡಿದ್ದೀರ ನೀವು ಅಂತ ಕೇಳಿದೆ. ನೋಡಿಲ್ಲ ಅಂತ ಹೇಳಿದೆ. ದಯವಿಟ್ಟು ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಅದನ್ನೆಲ್ಲ ತಲೆಗೆ ಹಚ್ಕೋಬೇಡಿ. ಓಕೆ, ನಿಮಗೆ ಗುರಿ ಸ್ಪಷ್ಟ ಇರಬೇಕು. ನಾನೊಬ್ಬ ಸೈನಿಕ ಆಗ್ತೇನೆ, ನನ್ನ ಪಾಲಿನ ದೇಶ ಸೇವೆ ಮಾಡ್ತೇನೆ. ದೇಶ ಏನು ಕೊಡುತ್ತೆ ಅದು ಡಿಫ್ರೆಂಟ್, ವಿ ವಿಲ್ ಟೇಕ್ ಕೇರ್. ಬಟ್ ಅದಕ್ಕಾಗಿದಲ್ಲ. ಆಲ್ ರೈಟ್, ಥ್ಯಾಂಕ್ ಯು ಸರ್. ಹಾಂ, ಆರ್ಮಿಯಲ್ಲಿ ಬಹಳ ಪ್ರಮುಖವಾದ ಒಂದು ಸಂಗತಿ ಹೇಳಿದರೆ, ವಿ ಲುಕ್ ಫಾರ್ ಪಾಸಿಟಿವಿಟಿ. ಎಸ್ ಸರ್, NCC ಹೇಳಿಕೊಡ್ತಾರಲ್ಲಪ್ಪ, ಎಸ್ ಸರ್ ಅಂತ ಯಾಕೆ ಹೇಳಿಕೊಡ್ತಾರೆ? ರವೀಂದ್ರ ಅವರೆಲ್ಲಿ ಆದರೂ ಹೆಸರು ಹೇಳಿದೆ, ಗುರುದತ್ ಇಲ್ಬಾ ಇದನ್ನು ಎತ್ತಿಡು ಅಂತ ಹೇಳಿದರೆ 100ರಲ್ಲಿ 90 ಜನ ಇಲ್ಲಿ ಬಂದು, ಸರ್ ನಾನು ಒಬ್ಬನೇ ಎತ್ತಿಡಬೇಕಾ ಸರ್, ಇದಲ್ಲ ಒಬ್ಬನಿಗೆ ಆಗೋದಿಲ್ಲ ಸರ್ ಅಂತ ಹೇಳ್ತಾರೆ. NCC ಕೆಡೆಟ್ಗೆ ಹೇಳಿ ಎಸ್ ಸರ್ ಅಂತ ಹೇಳ್ತಾನೆ. ಮತ್ತೆ ಬಂದು, ಸರ್ ದಿಸ್ ಇಸ್ ಲಿಟಲ್ ಹೆವಿ, ಐ ವಾಂಟ್ ಒನ್ ಮೋರ್ ಪರ್ಸನ್ ಅಂತ ಹೇಳಿ ಅವನು ಫಸ್ಟಿಗೆ ರಿಜೆಕ್ಟ್ ಮಾಡೋದು. ದಟ್ ಪಾಸಿಟಿವಿಟಿ. ದಿಸ್ ಇಸ್ ವಾಟ್ ವಿ ಟ್ರೈನ್. ಎಸ್ ಸರ್, ಐ ವಿಲ್ ಡೂ ಇಟ್. ಹೌ ಐ ವಿಲ್ ಡೂ ಇಟ್? ಐ ವಿಲ್ ಟೇಕ್ ಯುವರ್ ಹೆಲ್ಪ್. ಓಕೆ, ಜೈನ್ ಸರ್. ಜೈ ಹಿಂದ್. ನನ್ನ ಸಮನ್ವಿತ್ ಅಂತ. ಹಾಂ, ಇದು ಅಗ್ನಿಪಥ್ ಅಲ್ಲಿಗೆ ಹೋಗಿ 4 years 75% ಜನ ಹೊರಗೆ ಬರ್ತಾರೆ ಅಂತ. ಅವರಿಗೆ ವಾಪಸ್ ಆರ್ಮಿಗೆ ಅಂದರೆ ಆಫೀಸರ್ ಆಗಿ ಅಪ್ಲೈ ಮಾಡ್ಲಿಕ್ಕೆ ಆಗ್ತದ? ಡಿಗ್ರಿ ಆಗಿರಬೇಕು, ಮಿನಿಮಮ್ 60% ಮಾರ್ಕ್ ಪಡ್ಕೊಂಡಿರ್ಬೇಕು. ಅವನು ಏಜ್ ಲಿಮಿಟ್ ಇರಬೇಕು ಅವನಿಗೆ. ಅಂದರೆ ಒಂದು 21 years ಹತ್ರ ಆಗಿರ್ತದೆ ವಾಪಸ್. ಆರ್ಮಿನಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ನೀವು ಅಧಿಕಾರಿಯಾಗಿ ಸೇರಲಿಕ್ಕೆ ಏಜ್ ಲಿಮಿಟ್ ಬೇರೆ ಬೇರೆ ಇದೆ. ಉದಾಹರಣೆಗೆ ಟೆಕ್ನಿಕಲ್ ಆಫೀಸರ್ ಆದರೆ 27 ವರ್ಷ, ಡಾಕ್ಟರ್ ಆದರೆ 30 ವರ್ಷ, ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ 24 ವರ್ಷ. ಅದಕ್ಕೆ ಬೇಗ ಏನೋ ಬರ್ತೀನಿ ನಾನು, ಆಫೀಸರ್ ಆಗಿ ಸೇರ್ಲಿಕ್ಕೆ ಏನೆಲ್ಲ ಅವಕಾಶ ಇದೆ ಅಂತ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ಕ್ಯಾಡರ್ ಮಾಡಿದರೆ ಒಂದು ಸೆಷನ್ ತಗೊಳ್ಳಿಕ್ಕೆ ಬರ್ತೇನೆ. ಹೌ ಟು ಜಾಯಿನ್ ಆರ್ಮ್ಡ್ ಫೋರ್ಸಸ್ ಆ್ಯಸ್ ಅನ್ ಆಫೀಸರ್. ಓಕೆ, ಸೊ ನೀವು ಅಕಸ್ಮಾತ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಏನೋ ಕೋರ್ಸ್ ಮಾಡಿಕೊಂಡು 21 ವರ್ಷ ಆಗಿ ಹೊರಗೆ ಬರುವಾಗ ಡಿಗ್ರಿ ಪಡ್ಕೊಂಡಿದ್ರೆ ನೀವು ಅಧಿಕಾರಿಯಾಗಿ ಸೇರಲಿಕ್ಕೆ ಅರ್ಹರಾಗಿರ್ತೀರಿ. ಆದರೆ ಅಧಿಕಾರಿಯಾಗಿ ಸೇರುವಾಗ ಅಗ್ನಿವೀರದಕ್ಕೆ ಇಲ್ಲಿಯವರೆಗೆ ಪ್ರಿಫರೆನ್ಸ್ ಇಷ್ಟು ಅಂತ ಕೊಟ್ಟಿಲ್ಲ, ಪರ್ಸೆಂಟೇಜ್ ಕೊಟ್ಟಿಲ್ಲ. ಬಟ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಕನ್ಸಿಡರೇಷನ್. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಜೈ ಸರ್, ಐ ಆಮ್ ಕೆಡೆಟ್ ದೀಕ್ಷಾ. ಸರ್, ಇವಾಗ ಅಗ್ನಿಪಥ್ನ ಸ್ಕೀಮ್ನ ಪ್ರಕಾರ ಗರ್ಲ್ಸಿಗೆ ನೇವಿ ಆ್ಯಂಡ್ ಏರ್ ಫೋರ್ಸ್ ಎರಡೇ ಅಲ್ವಾ? 4 years ಅದರಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ ನಾವು ಆರ್ಮಿಗೆ ಅರ್ಜಿ ಸಲ್ಲಿಸ್ಬೋದಾ ಸರ್? ಖಂಡಿತವಾಗಿ. ಒಂದು ಅಗ್ನಿವೀರರೇ ಮತ್ತೆ ಅರ್ಜಿ ಸಲ್ಲಿಸಬೇಕು 25% ಕೋಟಾದಲ್ಲಿ. ಆಲ್ ರೈಟ್, ಅರ್ಥ ಆಯ್ತಾ? ಕೇಳಿ. ಅಗ್ನಿವೀರರು ಕೂಡ 4 ವರ್ಷ ಆದಮೇಲೆ ಕಂಟಿನ್ಯೂಯೇಷನ್ ಮಾಡೋ ಮನಸ್ಸಿದೆ ಅರ್ಜಿ ಹಾಕಬೇಕು. ನಿಮ್ಮ ಪರ್ಫಾರ್ಮೆನ್ಸ್ನ ಆಧಾರದಲ್ಲಿ, ವೇಕೆನ್ಸಿ ಆಧಾರದಲ್ಲಿ ನಿಮ್ಮನ್ನು ತಗೊಳ್ತಾರೆ 25%ವರೆಗೆ. ಒಂದು. ಎರಡನೇದು, ಅಕಸ್ಮಾತ್ ಈ ಯಾರು ಏನು ಹುಡುಗ ಹೆಸರು ಹೇಳಿದ್ದು, ಇಲ್ಲಿ ಒಬ್ಬ ಹುಡುಗ ಹೇಳಿದಲ್ಲ, ಏನು ಹೆಸರು? ಸಮನ್ವಿತ್ ಹೇಳಿದ ಹಾಗೆಯೇ
ನಾನು ಈ 4 ವರ್ಷದ ಅವಧಿಯಲ್ಲಿ ಅಥವಾ ಬಂದ ಕೂಡಲೇ ನಾನು ಡಿಗ್ರಿ ಮುಗಿಸ್ತೇನೆ. ನಾನು ಡಿಗ್ರಿ ಮುಗಿಸೋ ನನಗೆ 60% ಮಿನಿಮಮ್ ಮಾರ್ಕ್ ಇದೆ. ನಾನು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಬರೀತೇನೆ, ಪಾಸ್ ಆಗ್ತೇನೆ, ಅಧಿಕಾರಿಯಾಗಿ ಸೇರ್ಲಿಕ್ಕೆ ಅವಕಾಶ ಇದೆ. ಓಕೆ, 21 ವರ್ಷ ಡಿಗ್ರಿ ಮಾಡಿದ ಯುವಕನಿಗೆ ಹೊರಗೆ ಏನೆಲ್ಲ ಅವಕಾಶ ಇದೆ ಆ ಎಲ್ಲ ಅವಕಾಶ ನಿಮಗೂ ಇರುತ್ತೆ. ನಿಮಗೆ ಒಂದು ಪ್ರಿಫರೆನ್ಸ್ ಇರುತ್ತೆ, ಯಾಕೆಂದರೆ ನೀವು ಅಗ್ನಿವೀರರಾಗಿ 4 ವರ್ಷ ಸೇನೆಯಲ್ಲಿ ಕೆಲಸ ಮಾಡಿ ಬಂದಿರ್ತೀರಿ. ಒಂದಷ್ಟು ಅನುಭವ ಇರುತ್ತೆ, ಒಂದಷ್ಟು ಆತ್ಮವಿಶ್ವಾಸ ಇರುತ್ತೆ, ಒಂದಷ್ಟು ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತೀರಿ. ಇಡೀ ಜಗತ್ತು ಅಥವಾ ಇಡೀ ದೇಶ ಸುತ್ತಾಡಿದ ಅನುಭವ ಇರುತ್ತೆ ನಿಮಗೆ. ಓಕೆ ರೈಟ್. ನೀವು 3 ವರ್ಷ ಡಿಗ್ರಿ ಕಾಲೇಜಿಗೆ ಹೋದ್ರೆ ಏನು ಮಾಡ್ತೀರಪ್ಪ? ನಿಮ್ಮ ಫ್ರೆಂಡ್ಸಲ್ಲಿ ಏನು ಹೇಳ್ತಾರೆ ಗೊತ್ತಾ? ತುಳು ಬರ್ತದೆ ಎಲ್ರಿಗೆ ಸರ್, ನಾನು ನಿಕ್ಲಿ ಗಮ್ಮತ್ ಮಲ್ಪರ ತಿಕ್ಕುಜು ಒಂದೇ ಮೂಜಿ ವರ್ಷ ಹೇಳ್ತಾರಾ ಇಲ್ವಾ? ಹೇಳ್ತಾರಾ ಇಲ್ವಾ? ದುರಾದೃಷ್ಟ ನೀವು ಅವರನ್ನು ಫ್ರೆಂಡ್ ಅಂತ ಕರಿತೀರಿ. He is your biggest enemy. Whoever he is. These 3 years or 4 years are the most important aspect of your life. I could appear for my IAS exam. I could appear for my CDS exam. I could write my CAT exam and clear all the 3 because I was working hard in those 3-4 years. ನನಗೂ ಹೇಳಿದ್ರು ಫ್ರೆಂಡ್ಸು, 4 ವರ್ಷ ಗಮ್ಮತ್ತು ಮಾಡು ಮಾರೆ, ಮತ್ತೆ ಜೀವನದಲ್ಲಿ ಸಮಸ್ಯೆ ಆಮೇಲೆ ಅಂತ. ಈಗ ಗಮ್ಮತ್ತು ಮಾಡಬೇಕಾದ್ರೆ ಆ 4 ವರ್ಷ ಚೆನ್ನಾಗಿ ಪ್ರಯತ್ನ ಮಾಡಬೇಕು. ಅದಕ್ಕೆ ಹೇಳಿದಲ್ಲ, ಇವತ್ತು ಡಿಸೈಡ್ ಮಾಡಿ, ಐ ವಿಲ್ ಬಿ ಎ ಗುಡ್ ಸ್ಟೂಡೆಂಟ್, ಐ ವಿಲ್ ಬಿ ಎ ಸೀರಿಯಸ್ ಸ್ಟೂಡೆಂಟ್. ಲೆಟ್ ಮಿ ಸಿ ಹೂ ವಿಲ್ ಕಮ್ ಇನ್ ವೇ ಆಫ್ ಯು ಅಚೀವಿಂಗ್ ಸಕ್ಸಸ್. ಈ 3-4 ವರ್ಷ 5 ವರ್ಷ ನೀವು ಹಾಳು ಮಾಡಿದರೆ ಆಮೇಲೆ ನೀವು ಕೂಗ್ತಾ ಇರಬೇಕಷ್ಟೇ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಲೈಫ್ ಇಸ್ ಎ ಬ್ಯೂಟಿಫುಲ್ ಬ್ಲೆಸ್ಸಿಂಗ್. ಲೈಫ್ ಇಸ್ ಎ ಬ್ಯೂಟಿಫುಲ್ ಜರ್ನಿ. ಇಟ್ ವಿಲ್ ಟೇಕ್ ಯು ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಪ್ರೊವೈಡೆಡ್ ಯು ಟೇಕ್ ಇಟ್ ಸೀರಿಯಸ್ಲಿ. ನಾನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದೆ, ನಾನು ಪುತ್ತೂರಿನ ಹಳ್ಳಿಯಲ್ಲಿ ಹುಟ್ಟಿದೆ, ನಮ್ಮ ತಂದೆ ತಾಯಿ ಓದಿಲ್ಲ, ನನಗೆ ಮನೆಯಲ್ಲಿ ದುಡ್ಡು ಕಾಸು ಇಲ್ಲ. ನಥಿಂಗ್ ವಿಲ್ ಕಮ್ ಇನ್ ವೇ ಆಫ್ ಯುವರ್ ಸಕ್ಸಸ್ ಎಕ್ಸೆಪ್ಟ್ ಯುವರ್ ಸೆಲ್ಫ್. ಈಚ್ ಒನ್ ಆಫ್ ಯು ಈಸ್ ಕೇಪಬಲ್. ಅದಕ್ಕೆ ಹೇಳಿದೆ ಅಲ್ಲ, ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ. ಆ ಹುಡುಗಿ ಚೆನ್ನಾಗಿ ಭಾಗವತಿಕೆ ಮಾಡ್ತಾ ಇದ್ರು, NCC ಕೆಡೆಟ್. ನಮ್ಗೆ ಯಾರಿಗೂ ಸಿಗದಿರುವಂಥ ಅವಕಾಶ RD ಪರೇಡಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಶಿ ಈಸ್ ಸೋ ಕಾನ್ಫಿಡೆಂಟ್, ಶಿ ಈಸ್ ಸೋ ಪ್ರೌಡ್. ನನಗೂ ಅವ್ರಿಗೆ ಏನು ವ್ಯತ್ಯಾಸ ಇದೆ ಹಾಗಾದರೆ? ಅಲ್ಲಿ ಕೂತ 10 ಮಕ್ಕಳು ತಮ್ಗೇನು ಆಸಕ್ತಿ ಇದೆ ಆ ವಿಷಯದಲ್ಲಿ ಆಳಕ್ಕಿಳಿದಿದ್ದಾರೆ. ಸ್ಯಾಕ್ಸೋಫೋನ್ ಬಾರಿಸ್ತಾರೆ, ಭಾಗವತಿಕೆ ಮಾಡ್ತಾರೆ, ಚೆಂಡೆ ನುಡಿಸ್ತಾರೆ, ತಬಲಾ ನುಡಿಸ್ತಾರೆ. ನನಗೆ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ನನಗೆ ಚೆಂಡೆ ನುಡಿಸ್ಲಿಕ್ಕೆ ಆಗದೆ ಇರ್ಬೋದು, ನಾನು ಬೇರೆ ಏನೋ ಮಾಡ್ಬೋದಲ್ಲ ನಾನು. ಅದಕ್ಕೆ ಹೇಳಿದೆ, 2-3 ಗಂಟೆ ವಾಟ್ಸಪ್ಪಲ್ಲಿ ಸಮಯ ಹಾಳು ಮಾಡ್ತೀರಿ, ಬೇರೆ ಏನಾದರೂ ಮಾಡಿ. ಬೆಳಿಗ್ಗೆ ಎದ್ದು 1 ಗಂಟೆ ಓಡಿ, ಯು ವಿಲ್ ಬಿಕಮ್ ಫಿಸಿಕಲಿ ಸ್ಟ್ರಾಂಗ್. ಒಂದ್ಸಲಿ ಫಿಸಿಕಲಿ ಸ್ಟ್ರಾಂಗ್ ಅದು ಇಟ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಮಾಡೋದಿಲ್ಲ ನಾವು, ಕನಸು ಕಾಣ್ತೇವೆ. ಬೆಳಿಗ್ಗೆ 4-5:30 ಗಂಟೆಗೆ ಎದ್ದಬೇಕು, ಓಡ್ಲಿಕ್ಕೆ ಜಾಗಿಂಗ್ ಹೋಗ್ಬೇಕಂತ ಅಲಾರ್ಮ್ ಇಟ್ಟು ತಪ್ಪಂತ ಹೊಡೆದ್ಬಿಟ್ಟು ಮಲ್ಕೊಳ್ತೀವಿ, ನಾಳೆ ಮಾಡುವ ಅಂತ. ಮಾಡ್ತೀವ ಇಲ್ವಾ? ಚೇಂಜ್ ಫ್ರಮ್ ದಿಸ್ ಮಿನಿಟ್. ನನಗೆ ಹುಷಾರಿಲ್ಲ, ಕೇಳಿ ಅವ್ರ ಹತ್ರ. ಬಂದು 11 ಗಂಟೆಗೆ ಬರ್ತೇನೆ ಹೇಳಿದ್ದೇನೆ, ಬಂದಿದ್ದೇನೆ ನಾನು ಎತ್ಕೊಂಡು. ವಾಟ್ ಇಸ್ ದಿಸ್ ಫೀವರ್? ಇಟ್ ವಿಲ್ ಗೋ ಆಫ್ಟರ್ 24 hours. ಸೊ ದ್ಯಾಟ್ ಪಾಸಿಟಿವಿಟಿ ಆರ್ಮಿ ಲುಕ್ಸ್ ಫಾರ್. ಓಕೆ ರೈಟ್. ಓಕೆ ಹಾಂ ಸರ್ ನಮಸ್ತೆ ಸರ್. ಸ್ಟೂಡೆಂಟ್ಸ್ನ ಪರವಾಗಿ 2 ಕ್ವಶನ್ಸ್ ಸಲ್ಲಿದ್ದೇನೆ. ಸ್ಟೂಡೆಂಟ್ಸ್ ಪರವಾಗಿ ಓಕೆ, ಒಂದು 2 ಕ್ವಶನ್ಸ್. ಫಸ್ಟ್ ಕ್ವಶನ್ ಇರುವಂಥದ್ದು, ಅಗ್ನಿಪಥ್ ಯೋಜನೆ ಫಸ್ಟಿಗೆ ಬಂದಾಗ ಒಂದು ಪೇಪರಲ್ಲಿ ಬಂದಿತ್ತು, ಸ್ಟೂಡೆಂಟ್ಸ್ ಎಜುಕೇಷನ್ಗೋಸ್ಕರ ನಾವು ಇಗ್ನೋದೊಟ್ಟಿಗೆ ಒಪ್ಪಂದ ಮಾಡಿಕೊಳ್ತೇವೆ ಅನ್ನುವಂಥ ಒಂದು ಮಾತಿತ್ತು, ಎಜುಕೇಷನ್ ಕಂಟಿನ್ಯೂ ಮಾಡಲಿಕ್ಕೆ. ಸೆಕೆಂಡ್ ಕ್ವಶನ್ ಇರುವಂಥದ್ದು, NSC ಕಮರ್ಸ್ ಆಗಿರ್ಬೋದು, ಬ್ಲ್ಯಾಕ್ ಕ್ಯಾಟ್ಸ್ ಅಥವಾ NIA ಈ ರೀತಿಯಂಥ ನಮ್ಮ ತನಿಖಾ ಸಂಸ್ಥೆಯಲ್ಲಿ ಅಥವಾ EDಯಲ್ಲಿ ಅಲ್ಲಿ ನಾವು ಹೋಗಬೇಕಾದ್ರೆ ನಮ್ಮ ಅಲ್ಲಿ ಎಂಟ್ರಿ ಯಾವ ರೀತಿ ಆಗಿರಬೇಕು ಅನ್ನೋಂಥ ಕ್ವಶನ್ಸ್. ಓಕೆ, ಇದು 2 ಸಂಬಂಧ ಇಲ್ಲದೆ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂಥದ್ದು. ಆ ಕ್ರೆಡಿಟ್ಸ್ ಬಗ್ಗೆ ಮಾತಾಡಿದೆ ಅಲ್ಲ, ದಿಸ್ ಇಸ್ ವೇರ್ ಇಗ್ನೋ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ಇಗ್ನೋದಲ್ಲಿಯೂ ಕೂಡ ರಾಷ್ಟ್ರೀಯ, ನೀವು ಲೆಕ್ಚರ್ ಅಲ್ವಾ? ಎಸ್ ಸರ್. ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಇದೆ. ಅದರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಟ್ ಈಸ್ ನಾಟ್ ದಿ ಕೋರ್ಸ್ ದ್ಯಾಟ್ ಯು ಆಫರ್, ಇಟ್ ಇಸ್ ದಿ ಕ್ರೆಡಿಟ್ಸ್ ದ್ಯಾಟ್ ಯು ಆಫರ್. ಓಕೆ, ಆ ಕ್ರೆಡಿಟ್ಸನ್ನು ತಗೊಂಡು ಹೋಗಲಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಕ್ರೆಡಿಟ್ ಸಿಗುತ್ತೆ. ಇದು ಒಂದು. ಓಪನ್ ಯೂನಿವರ್ಸಿಟಿ, ನಾಟ್ ಓನ್ಲಿ ಇಗ್ನೋ, ಇಟ್ ಕ್ಯಾನ್ ಬಿ ಎನಿ ಓಪನ್ ಯೂನಿವರ್ಸಿಟಿ. ಯು ಕ್ಯಾನ್ ಆಕ್ಸೆಸ್ ಎಜುಕೇಷನ್. ನಿನಗೆ ಮಿಲಿಟರಿಲಿ 24 ಗಂಟೆ ಡ್ಯೂಟಿ ಇರೋದಿಲ್ಲ. ನೀವು ಮನಸ್ಸು ಮಾಡಿದರೆ ಕರೆಸ್ಪಾಂಡೆನ್ಸ್ ಕೋರ್ಸಿಗೆ ಸೇರಿಕೊಂಡು ಅಲ್ಲಿ ಇರಬೇಕಾದ್ರೆ ನೀವು ನಿಮ್ಮ ಸ್ಟಡಿ ಮುಂದುವರಿಸ್ಬೋದು. ಹಾಗೆ ಮಾಡೋರು ಈಗ ಕೂಡ ಇದ್ದಾರೆ. ಅಗ್ನಿಪಥ್ ಮಾತ್ರ, ಈಗಲೂ ಆ ಯೋಜನೆ ಇದೆ. ಇನ್ನು ಅಗ್ನಿವೀರರಿಗೆ ಸ್ಪೆಸಿಫಿಕ್ ಆಗಿ ಇಗ್ನೋದೊಟ್ಟಿಗೆ ಟೈಅಪ್ ಮಾಡ್ಕೊಳ್ತಾ ಹೇಳಿ ಬಂದರೆ, ನಾನು ಓದಿದ್ದೇನೆ,
ಅದರ ವಿವರ ಇನ್ನೂ ಆಗಿಲ್ಲ ಏನು ಅಂತ ಹೇಳುವಂಥದ್ದು. ಇದು ಮೊದಲನೇ ಯೋಜನೆ ದೇಶದಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು, ಅದು ಡಿಟೇಲ್ ಬಂದಾಗ ತಿಳಿಸ್ತೇನೆ. ಇನ್ನು ಎರಡನೇದ್ದು ಅವ್ರು ಹೇಳಿರುವಂಥ ಇದನ್ನು ನಾವು ಸೆಂಟ್ರಲ್ CAPF ಅಂತ ಹೇಳ್ತೇವೆ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ. ಅದರ ಕೆಳಗೆ ಈ ಹೇಳಿದ NSGಗಳು, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಎಲ್ಲ ಬರ್ತಾರೆ. ಇದೆಲ್ಲ ಪ್ಯಾರಾಮಿಲಿಟರಿ ಫೋರ್ಸ್. ಇದೆಲ್ಲ ನಾನೊಂದು 7-8 ಹೆಸರು ಹೇಳಿದೆ. ಈ ಎಲ್ಲ ಹುದ್ದೆಗಳಲ್ಲೂ ಕೂಡ ಅವಕಾಶ ಇದೆ. ಆದರೆ ಪ್ಯಾರಾಮಿಲಿಟ್ರಿ ಅಂತ ಹೇಳೋದಕ್ಕೂ NSG ಕಮಾಂಡೋ, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಕ್ಕೂ ವ್ಯತ್ಯಾಸ ಇದೆ. ಅದರ ಸಿಲೆಕ್ಷನ್ ಎಷ್ಟು ಟಫ್ ಇದೆ, ಇನ್ನಷ್ಟು ಜಾಸ್ತಿ ಕಷ್ಟ ಇರುತ್ತೆ. ಇನ್ಫೆಂಟ್ರಿಯಲ್ಲಿ ಘಾತಕ್ ಪ್ಲಟೂನ್ ಅಂತ ಇದೆ. ಹೇಳ್ಬೋದಾ? ಹೆಣ್ಮಕ್ಳಿದ್ದಾರೆ, ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಲ್ಲ. ಘಾತಕ್ ಪ್ಲಟೂನ್ ಹೇಳುವಂಥದ್ದು ಕಾರ್ಗಿಲ್ ಯುದ್ಧ ಆದ ಮೇಲೆ ನಾವು ಡೆವಲಪ್ ಮಾಡಿದ ಹೊಸ ಒಂದು ವಿಭಾಗ. ಹೇಳಿಬಿಡ್ತೇನೆ, ಪರವಾಗಿಲ್ಲ. ಅದರ ಉದ್ದೇಶ ಏನು ಅಂತ ಹೇಳಿದರೆ ಕೊಲ್ಲುವುದು. ಹೇಗೆ ಕೊಲ್ಲುವುದು? ಕಲ್ಲು ಸಿಕ್ಕಿದ್ರೆ ಕಲ್ಲು, ಅಥವಾ ನಿಮ್ಮಲ್ಲಿ ಏನು ಸಿಗ್ತದೆ ಹೇಳ್ಕೊಂಡು ಕೊಲ್ಲುವಂತ. ಅಂದರೆ ಯುದ್ಧ ಭೂಮಿಯಲ್ಲಿ ಗಲ್ವನ್ ಕಣಿವೆಯಲ್ಲಿ ಆಯ್ತಲ್ಲ, 20 ಜನ ನಮ್ಮ ಸೈನಿಕರು ಸತ್ತ ಹೋಗಿ 40 ಜನ ಸಾಯಿಸಿದ್ರಲ್ಲ ಹೋಗಿ, ಅದಾದದ್ದು ಘಾತಕ್ ಪ್ಲಟೂನಿಂದ. ಜೀವದ ಹಂಗು ತೊರೆದು ಶತ್ರುವನ್ನು ಸಾಯಿಸ್ಲಿಕ್ಕಿರುವಂಥ ರೀತಿಯಲ್ಲಿ. ಸೊ ಆ ರೀತಿಯ ಎಗ್ರೆಷನ್ ನಿಮ್ಮಲ್ಲಿದ್ದರೆ ನಿಮ್ಮನ್ನು NSGಗೆ ತಗೊಳ್ತಾರೆ, ಪ್ಯಾರಾ ಕಮಾಂಡೋಗೆ ತಗೊಳ್ತಾರೆ, ಅಥವಾ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗೆ ತಗೊಳ್ತಾರೆ. ಈ ದೇಶಕ್ಕೆ ಬೇಕಾದ ವ್ಯಕ್ತಿಗಳು. ಕತ್ತು ಸೀಳುವ ಘಟನೆ ನೋಡಿದಾಗ ನಿಮ್ಗೆ ಅನಿಸೋದಿಲ್ವಾ? ಅನಿಸೋದೇ ಇಲ್ವಾ? ನಮ್ಮ ಊರಲ್ಲೊಂದು ತುಳುವಲ್ಲಿ ಗಾದೆ, ಕಾರ್ಕಳದ ಕಡೆ ಇಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೀನಿ, ಎರುಕ್ಕು ಬಡುವೆ ಭಾಷೆ ಅಂತೇಳಿ. ಒಳ್ಳೆ ಮಾತಿನಿಂದ ಎಲ್ಲ ಸುಧಾರಣೆ ಆಗ್ತದೆ ಹೇಳಿದರೆ ನಮಗೆ ಸೈನ್ಯನೇ ಬೇಡ. ಗಾಂಧಿ ಅಲ್ಲ, ನೆಹರು ಇದೇ ಮೂರ್ಖತನ ಮಾಡಿ ಕೂತ್ಕೊಂಡದ್ದು. 62 ಯುದ್ಧದಲ್ಲಿ ಅಕ್ಸಾಚಿನ ಕಳ್ಕೊಂಡದ್ದು ಇದೇ ಕಾರಣಕ್ಕಾಗಿ. ನಾವು ಹಿಂದಿ ಚೀನಿ ಬಾಯಿ ಅಂತ ಮರ್ತು ಬಿಟ್ಟಿದ್ದು. ಕೈಗೆ ಬಳೆ ಹಾಕ್ಕೊಂಡಿಲ್ಲ ಅಂತ ಹೇಳಬೇಕಲ್ಲ ಜಗತ್ತಿಗೆ. ಘುಸ್ಕೆ ಮಾರಂಗೆ ಅಂತ ಹೇಳುವಂಥ ಪ್ರೈಮ್ ಮಿನಿಸ್ಟರ್ ಬೇಕೋ ಬೇಡೋ ಈ ದೇಶಕ್ಕೆ? ಬರೀ ಹೇಳೋರು ಮಾತ್ರಲ್ಲ, ಹೋಗಿ ನುಗ್ಗಿ ಹೊಡೆದು ಸಾಯಿಸಿ ಬರುವಂಥ ಪ್ರೈಮ್ ಮಿನಿಸ್ಟರ್ ಬೇಕು. ಆ ನಿರ್ಣಯ ತೆಗೆದುಕೊಂಡು ಬಂದದ್ದು. ದಿಸ್ ಇಸ್ ಆರ್ಮಿ ಆ್ಯಂಡ್ ವಿ ಆರ್ ಟ್ರೈನ್ ಫಾರ್ ದ್ಯಾಟ್. ಸರಿ ಇದೆಯೋ ಇಲ್ವೋ? ಒಂದು ಕೆನ್ನೆಗೆ ಹೊಡೆದ್ರೆ ಏನು ಹೇಳಿದರು? ಏನು ಮಾಡಬೇಕು? ಆ ಕೆನ್ನೆ ಹೊಡಿಲಿಕ್ಕೆ ಬರುವ ಕೈ ಮೇಲೆ ಬರದಿದ್ದಾಗಿ ನೋಡಬೇಕು. ಒಂದು ಕೆನ್ನೆಗೆ ಹೊಡಿ ಇನ್ನೊಂದು ಕೆನ್ನೆಗೆ ಹೊಡಿಲಿಕ್ಕೆ ಕೆನ್ನೆ ಕೊಡೋದಲ್ಲ. ನಾನ್ಸೆನ್ಸ್ ಅದು. ನಾನು ಒಪ್ಕೊಳ್ಳೋದಿಲ್ಲ. ಆ ಕೈ ಮೇಲೆ ಬರಬಾರದು. ಹಾಗಿರ್ಬೇಕು ನಮ್ಮ ದೇಶ. ದಿಸ್ ಇಸ್ ಮಾಡರ್ನ್ ಇಂಡಿಯಾ, ದಿಸ್ ಇಸ್ ದ ಯಂಗ್ ಇಂಡಿಯಾ. ಒಪ್ಕೊಳ್ತೀರಾ ಇಲ್ವಾ? That is the kind of ಅಗ್ನಿವೀರ್ಸ್ we want in this country. ಡ್ಯಾಮ್ ಇಟ್, ನನಗೆ 63 ವರ್ಷ, ನನಗೆ ಆ ಸ್ಪಿರಿಟ್ ಇದೆ. ಈಗ ನಿಮ್ಮಲ್ಲಿ ಇರಬೇಕೋ ಬೇಡವೋ ಅದು? ದಿಸ್ ಇಸ್ ವಾಟ್ ವಿ ವಾಂಟ್. ಇನ್ನೊಬ್ಬ ನಮ್ಮನ್ನು ಕೆಟ್ಟ ಕಣ್ಣಿಂದ ನೋಡಬಾರ್ದು. ನಾವಾಗಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ನಮ್ಮ ಕಲ್ಚರ್. ಅದು ನೀವು ಬಂದರೆ ನಿಮ್ಮ ಜೊತೆ ಸೇರಿ, ನೀವು ಬರದಿದ್ದರೆ ನಿಮ್ಮನ್ನು ಬಿಟ್ಟು, ನೀವು ಅಡ್ಡ ಬಂದರೆ ಇನ್ ಸ್ಪೈಟ್ ಆಫ್ ಯು. ಆ್ಯಂಡ್ ದ್ಯಾಟ್ ಇಸ್ ದ ಸ್ಪಿರಿಟ್. ಓಕೆ, ರೈಟ್? ನಮ್ಮ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಸ್ಪಂದಿಸುತ್ತಾ, ಎಲ್ಲ ವಿದ್ಯಾರ್ಥಿಗಳ ಸ್ಫೂರ್ತಿ ತುಂಬುವ ಮಾತುಗಳನ್ನಾಡಿದ ಶ್ರೀಯುತರಿಗೆ ವಂದಿಸುತ್ತಾ ಕಾರ್ಯಕ್ರಮದಲ್ಲಿ ಮುಂದುವರೆದು ಈಗ ಮುಂದಿನ ಹಂತವಾಗಿ ಸಭಾಧ್ಯಕ್ಷರಾದ ಶ್ರೀಯುತ ರವೀಂದ್ರ ಪಿ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮ ಹೊಟ್ಟೆಯ ಹಸಿವನ್ನು ಮರೆಯುವ ಹಾಗೆ ರಾಷ್ಟ್ರ ರಕ್ಷಣೆಯ ಹಸಿವು ಇನ್ನೂ 10 ಪಟ್ಟು ಜಾಸ್ತಿ ಆಗುವ ಹಾಗೆ 1.25 ಗಂಟೆಗಳ ಕಾಲ ನಮ್ಮ ಜೊತೆ ಒಬ್ಬ ಪ್ರಾಯಶಃ 16-18ರ ತರುಣನಿಗೆ ಇರುವುದಕ್ಕಿಂತ ಹೆಚ್ಚು 10 ಪಟ್ಟು ಉತ್ಸಾಹದಿಂದ ನಮಗೆ ಸ್ಫೂರ್ತಿ ಪ್ರೇರಣೆ ಮಾಡಿದಂಥ ಕಾರಣಿಕರೇ. ಸೈನಿಕ ಏನು ಅಂತ ಹೇಳಿದ್ರು ಪ್ರಾಯಶಃ ನಿಮಗೊಂದು ಸೀನ್ ನೋಡಿದ ಹಾಗೆ ಆಗ್ಬೋದು. ಒಂದು ಸೈನಿಕನ ಜೊತೆ ಇರೋ ಒಂದು ಸಣ್ಣ ಅನುಭವವನ್ನು ಹೇಳಿ ನಾನು ಮುಗಿಸ್ತೇನೆ. ನನಗೊಬ್ಬರು ತುಂಬ ಆತ್ಮೀಯ ಸೈನಿಕ, ಅವರು ಸಂಘದ ಕಾರ್ಯಕರ್ತರು ಕೂಡ ಹೌದಾಗಿದ್ದರು. ಈ ವಿವೇಕಾನಂದ ಕ್ಯಾಂಪಸ್ನಲ್ಲಿ ಒಂದು ದಿವಸದ ಸಂಘದ ಒಂದು ಕ್ಯಾಂಪ್ ನಡೀತಾ ಇತ್ತು.
ಅವ್ರು ನನಗೆ ಹೇಳಿದರು, ನಾನು ಕ್ಯಾಂಪಿನ ಹತ್ರ ಬರ್ತಾ ಇದ್ದೇನೆ ಮಾರಾಯ, ರಾತ್ರಿ ಊಟಕ್ಕೆ ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳಿದರು. ಸರಿ ಅಂತ ಹೇಳಿ ನನ್ನ ಮನೆಯಲ್ಲಿ ಊಟಕ್ಕೆಲ್ಲ ತಯಾರಿ ಮಾಡಿದ್ವಿ. ತಯಾರಿ ಮಾಡಿ ಒಂದು 4-5 ಬಗೆಯ ಭಕ್ಷ್ಯ ಭೋಜನ, ತುಂಬ ಆತ್ಮೀಯರು ನಮಗೆ. ಅವರು ಫಸ್ಟಿಗೆ ಸಂಜೆ ಕ್ಯಾಂಪಿನ ಹತ್ರ ಬಂದರು. ಕ್ಯಾಂಪಿನ ಹತ್ರ ಬಂದಾಗ ಎಲ್ಲ ಸ್ವಯಂ ಸೇವಕರನ್ನೆಲ್ಲ ಮಾತನಾಡಿಸಿದ್ರು. ಮಾತನಾಡಿಸಿದ ನಂತರ ಒಬ್ಬ ಅಧಿಕಾರಿ ಹೇಳಿದರು, ಬಾರಪ್ಪ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಆಗ ಇವರು, ನಾನು ಜೊತೆಯಲ್ಲಿದ್ದೆ, ನನ್ನ ಮುಖ ನೋಡಿದರು. ಇನ್ನೇನು ಮಾಡೋಣ, ಸ್ವಲ್ಪ ಊಟದ ಶಾಸ್ತ್ರ ಮುಗಿಸ್ಬೇಕಲ್ಲ, ನಾನು ಊಟಕ್ಕೆ ನನ್ನ ಮನೆಗೆ ಬರಬೇಕಲ್ಲ ಅಂತೇಳಿ ನಾನು ಅವರೊಟ್ಟಿಗೆ ಹೋದೆ. ಹೋದ ನಂತರ ಊಟಕ್ಕೆ ಕೂತರು. ಎಲ್ಲ ಅಧಿಕಾರಿಗಳು ಬಂದರು ಅಲ್ಲಿಗೆ, ಸಂಘದ ಅಧಿಕಾರಿಗಳು. ಆಮೇಲೆ ಊಟ ಬಡಿಸ್ಲಿಕ್ಕೆ ಶುರು ಮಾಡಿದರು. ಒಬ್ರು ಹೇಳಿದ್ರು ಅದು ಬಡಿಸು ಅಂತ, ಇನ್ನೊಬ್ರು ಹೇಳಿದ್ರು ಮತ್ತೊಂದು ಬಡಿಸು ಅಂತ. ಇದು ಬಡಿಸೋದು ನೋಡಿದರೆ ನನಗೆ ತಲೆಬಿಸಿ ಆಗ್ಲಿಕ್ಕೆ ಹೋಯ್ತು. ಮನೆಯಲ್ಲಿ ನನ್ನ ಹೆಂಡತಿ ತುಂಬ ತಯಾರಿ ಮಾಡಿಟ್ಟಿದ್ದಾರೆ, ಈಗ ಅಲ್ಲಿ ಬೆಗಲಿ ಕೇಳಬೇಕಲ್ಲ, ಅಲ್ಲಿ ಊಟ ಮಾಡೋದು ಯಾರು ಅಂತೇಳಿ ಯೋಚನೆ ಮಾಡಿಕೊಂಡು ಆಗಲಿ ಪರವಾಗಿಲ್ಲ ಅಂತ ನೋಡಿದೆ. ಊಟ ಮಾಡಿದ್ರು ಸಾಧಾರಣ 2 ಊಟ ಮಾಡುವಷ್ಟು ಅವರೊಬ್ಬರೇ ಊಟ ಮಾಡಿದರು. ಆಮೇಲೆ ಊಟ ಆಯಿತು, ಯಾರು ಅಂತ ಹೇಳಲಿಲ್ಲ. ಆಮೇಲೆ ಮತ್ತೆ ಕೊನೆಗೆ ಮನೆಗೆ ಹೋಗೋಣ ಅಂತ. ಮನೆಗೆ ಹೋದಾಗ ಹೇಳಿದ್ದೆ ನನ್ನ ಹೆಂಡತಿ ಹತ್ರ, ಹೀಗೀಗ ಆಯಿತು ಪರಿಸ್ಥಿತಿ, ಏನು ಚಿಂತೆ ಮಾಡಬೇಡ, ಊಟ ಆಗಿದೆ ಅವ್ರದ್ದು, ಚೆನ್ನಾಗಿ ಊಟ ಮಾಡಿದ್ದಾರೆ. ಈಗ ಅಷ್ಟಾದ ಮೇಲೆ ಈ ಸೈನಿಕರು ಹೇಳಿದರು, ಸರಿ ಊಟ ಕೇಳುವ ಅಂತ. ನನಗೆ ಆಶ್ಚರ್ಯ, ಬೇರೆ ಯಾರೂ ಅಲ್ಲ, ಇಲ್ಲಿ ಊಟ ಮಾಡಿದಷ್ಟೇ ಊಟ ಮತ್ತೆ ಮನೆಯಲ್ಲಿ ಮಾಡಿದ್ರು, ಅದು ಬೇರೆ ಯಾರೂ ಅಲ್ಲ, ಕಾರ್ಮಿಕರೇ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಹೇಳ್ತೇನೆ, ಅಂಥದ್ದೇ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಚುನಾವಣೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಡೆ ತಿರುಗಲಿಕ್ಕಿತ್ತು, ನಾನು ಜೊತೆಯಲ್ಲೇ ಇದ್ದೆ. ನಮಗೆ ಸೆನೆಟ್ ಚುನಾವಣೆ. ನಾವು ಹಿಂದಿನ ದಿವಸ ರಾತ್ರಿ ಹೊರಟ್ವಿ, ರಾತ್ರಿ ಊಟ ಮಾಡಿ ಮಲಗಿದ್ವಿ, ಬೆಳಿಗ್ಗೆ ಬೇಗ ಹೊರಡಬೇಕಾಗಿತ್ತು. ಬೆಳಗಿನಿಂದ ಸಂಜೆ ತನಕ ಅವತ್ತು ಎಲ್ಲೂ ಊಟ ಸಿಗಲಿಲ್ಲ. ಅವರ ಇದೇ ರೀತಿ ಜುಬ್ಬದ ಪ್ಯಾಕೆಟ್ನಲ್ಲಿ ಒಂದು 4 ಗೇರು ಬೀಜ ಮತ್ತು ಬಾದಾಮಿ ಇತ್ತು. ನಾವಿಬ್ಬರು ಬೆಳಗಿನಿಂದ ಸಂಜೆ ತನಕ, ರಾತ್ರಿ ತನಕ ಎಲ್ಲೂ ಊಟ ಇಲ್ಲದೇನೆ ಆ ಬಾದಾಮ್ ಮತ್ತು ದ್ರಾಕ್ಷಿ ಗೇರು ಬೀಜದಲ್ಲೇ ಕಳೆದ್ವಿ. ಅಂದರೆ ಸೈನಿಕ, ನಾವು ಅವರಾಗಲೇ ಹೇಳಿದರು, ಅವನ ಒಳಗಡೆ ಶಕ್ತಿ ಇರ್ತದೆ, ಅದನ್ನು ಹೊರಗಡೆ ತೆಗಿಬೇಕು ಅಂತ. ಪ್ರಾಯಶಃ ನಮ್ಮ ಶಿಕ್ಷಣದ ಉದ್ದೇಶವೂ ಇದೇನೆ. ಇವತ್ತು ನಿಮ್ಮ ಒಳಗೆ ಏನು ಶಕ್ತಿ ಇದೆ ಅನ್ನೋದನ್ನು ಅವರು ಜಸ್ಟ್ ಒಂದು ಬೆಂಕಿ ಪೆಟ್ಟಿಗೆಯಿಂದ ಕಡ್ಡಿ ಗೀರಿದಷ್ಟು ಇಷ್ಟೇ ಮಾಡಿದ್ದು. ಬೆಂಕಿ ಪೆಟ್ಟಿಗೆ ಕಡ್ಡಿ ಗೀರಿದಾಗ ಬರುವುದು ಅಗ್ನಿ. ಆ ಅಗ್ನಿಯನ್ನು ಒಂದ್ಸಲ ಪ್ರಜ್ವಲಿಸಿ ಬಿಟ್ಟಿದ್ದಾರೆ, ಹೊತ್ತಿಸಿ ಬಿಟ್ಟಿದ್ದಾರೆ. ಆ ಅಗ್ನಿಯಿಂದ 2 ಕೆಲಸ ಮಾಡ್ಬೋದು. ಅದನ್ನೊಂದು ದೀಪವನ್ನು ಹೊತ್ತಿಸಿದರೆ ಅಲ್ಲಿದ್ದಂಥ ಕತ್ತಲನ್ನೆಲ್ಲ ದೂರ ಮಾಡ್ಬೋದು. ಅದೇ ಕಡ್ಡಿ, ಅದೇ ಅಗ್ನಿಯಿಂದ ಸಮಾಜದಲ್ಲಿರುವ ಎಲ್ಲ ಕೊಳಕನ್ನೊಂದು ಕಡೆ ರಾಶಿ ಹಾಕಿದರೆ ಅಗ್ನಿ ಕೊಟ್ಟರೆ ಅದೆಲ್ಲ ಭಸ್ಮನವಾಗಿ ಹೋಗ್ಬೋದು. ಅಗ್ನಿಯ ಉದ್ದೇಶ ಇದು. ಒಂದು ಹೋಮಕ್ಕೆ ಎಲ್ಲವನ್ನು ಹಾಕಿದಾಗ ಅಗ್ನಿ ಹೊರಗಡೆ ಬರ್ತದಲ್ವಾ, ಇದರ ಉದ್ದೇಶ ಏನು ಅಂತಂದರೆ ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವುದು. ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಉದ್ದೇಶವು ಅಗ್ನಿಪಥದ ಉದ್ದೇಶವೇ, ಬೇರೆ ಯಾವುದೂ ಅಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶುಭಾರಂಭ ಇವತ್ತು ನಮ್ಮ ಸಂಸ್ಥೆಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಗಿದೆ. ಇದು ಮುಂದಕ್ಕೆ ಕಂಟಿನ್ಯೂ ಆಗ್ತದೆ, ಇಲ್ಲಿಗೆ ನಿಲ್ಲುವುದಿಲ್ಲ. ಇದು ಇವಾಗೊಂದು ನಾನು ಹೇಳಿದ್ನಲ್ಲ, ನಿಮಗೆ ಅವರು ಹುತ್ತಿಸಿದಷ್ಟೇ, ಕಡ್ಡಿಯನ್ನು ಗೀರಿದಷ್ಟೇ ಮಾಡಿದ್ದು. ಇನ್ನು ಮುಂದಕ್ಕೆ ಈ ಜರ್ನಿ ಇದು ನಡೀತದೆ. ಇದಕ್ಕೆ ನಮ್ಮ ಸಂಸ್ಥೆಯೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಒಂದು ರೀತಿ ರಾಷ್ಟ್ರದ ಒಂದು ಸೈನಿಕರ ರೀತಿ ಭಾವನೆ ಇರತಕ್ಕಂಥ ವಿದ್ಯಾರ್ಥಿಗಳು ಇವರನ್ನು ಮುಂದಿನ ದಿನಗಳಲ್ಲಿ ಯಾವ ಅಚ್ಚಿನಲ್ಲಿ, ಯಾವ ಮೌಲ್ಡ್ನಲ್ಲಿ ಇವ್ರನ್ನ ಹಾಕಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಮತ್ತೆ ಕೂಡ ನೀವು ಬರಬೇಕಾಗ್ಬೋದು, ಮತ್ತೆ ಬರಬೇಕಾಗ್ಬೋದು. ಆ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ನಮ್ಮ ಸಂಸ್ಥೆಯ ಕರೆಗೆ ಓಗೊಟ್ಟು ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಅಗ್ನಿಪಥ್ ಯೋಜನೆಯ ಮಾಹಿತಿಯನ್ನು ವಿಸ್ತಾರವಾಗಿ ಹಂಚಿಕೊಂಡು ನಮ್ಮ ಪ್ರಶ್ನೆಗಳಿಗೆ ಸ್ಪಂದಿಸಿ ಸಂಶಯಗಳನ್ನು ಬಗೆಹರಿಸಿದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರನ್ನು ಸಂಸ್ಥೆಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಮರಣಿಕೆಯನ್ನಿಟ್ಟು ಗೌರವಿಸಬೇಕಾಗಿ ಸಭಾಧ್ಯಕ್ಷರನ್ನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿರುವ ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥೆ ಉಪನ್ಯಾಸಕಿ ಶ್ರೀಮತಿ ಪುಷ್ಪಲತಾ ಇವರು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಕಾರ್ಯಕ್ರಮ ಸುಸಂಪನ್ನಗೊಂಡ ಈ ಹೊತ್ತಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ
ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುವ ಸಮಯ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಅಗ್ನಿಪಥದಲ್ಲಿ ಸಾಗಿ ಅಗ್ನಿವೀರರಾಗಲು ಅವಶ್ಯಕವೆನಿಸಿರುವ ಮಾಹಿತಿಯ ಕಣಜವನ್ನು ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇವರಿಗೆ ಶ್ರದ್ಧೆಯ ನಮನಗಳು. ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಲೇಜು ಆಡಳಿತ ಮಂಡಳಿ ಸಂಚಾಲಕರಾದ ಶ್ರೀ ಗೋಪಾಲಕೃಷ್ಣ ಭಟ್ ಇವರಿಗೆ ಗೌರವದ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಡೀ ಕಾರ್ಯಕ್ರಮದ ಯೋಚನೆಯ ರೂವಾರಿಯಾಗಿರುವ ಸಕಾಲಿಕ ವಿಚಾರವನ್ನು ಸಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಶ್ರಮಿಸಿದ ಪ್ರಾಂಶುಪಾಲರು ಶ್ರೀ ಮಹೇಶ್ ನೀಟಿಲಾಪುರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಭೆಯಲ್ಲಿ ಉಪಸ್ಥಿತರಿರುವ ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ ವತ್ಸಲಾರಾಜ್ಞಿ ಹಾಗೂ ಡಾಕ್ಟರ್ ಕೃಷ್ಣ ಪ್ರಸನ್ನ ಕೆ ಹಾಗೂ ಕಡಬ ಸರಸ್ವತಿ ವಿದ್ಯಾಲಯದ ಸಂಚಾಲಕರಾದ ಶ್ರೀ ವೆಂಕಟರಮಣ ರಾವ್ ಮಂಕುಡ ಇವರಿಗೆ ಗೌರವದ ವಂದನೆಗಳು. ತಾವೆಲ್ಲರೂ ಕಂಡಂತೆ ಇಂದಿನ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಶ್ರಮಿಸಿದವರು ನಮ್ಮ ಕಾಲೇಜಿನ ಅಧ್ಯಾಪಕ ವೃಂದದವರು ಹಾಗೂ ವಾದ್ಯವಾದನದ ಮೂಲಕ ಸ್ವಾಗತಗೈದ ವಿದ್ಯಾರ್ಥಿಗಳು, ಅವರೆಲ್ಲರ ಶ್ರಮಕ್ಕೆ ಮನದಾಳದ ಕೃತಜ್ಞತೆಗಳು. ಅತ್ಯಂತ ಆಸಕ್ತಿಯಿಂದ ಕಾರ್ಯಕ್ರಮದಲ್ಲಿ ದೊರೆತ ಮಾಹಿತಿಯನ್ನು ಸ್ವೀಕರಿಸಿದವರು ವಿದ್ಯಾರ್ಥಿಗಳು ತಾವುಗಳು. ಶ್ರದ್ಧೆಯಿಂದ ಆಲಿಸಿದ ತಮಗೆಲ್ಲರಿಗೂ ಪ್ರೀತಿಯ ನಮನಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುದ್ದಿ ಮಾಧ್ಯಮದವರಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಪೋಷಕರು ಹಾಗೂ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಒಟ್ಟಾರೆ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಶ್ರಮಿಸಿದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಮನದಾಳದ ವಂದನೆಗಳು. ವಿವೇಕಾನಂದ ವಿದ್ಯಾಸಂಸ್ಥೆಗಳ ಮೂಲ ಆಶಯದಂತೆ ರಾಷ್ಟ್ರ ನಿರ್ಮಾಣದ ಚಿಂತನೆಯನ್ನು ಚಿತ್ರಿಸುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾದ ಸಂತೃಪ್ತಿಯೊಂದಿಗೆ ಕೊನೆಯಲ್ಲಿ ತಾಯಿ ಭಾರತಿಗೆ ವಂದೇ ಮಾತರಂ ಸುಜಲಾಂ ಸುಫಲಾಂ ಗೀತೆಯ ಶೃಂಗವಾದನದ ರಾಗ ತೋರಣವನ್ನು ಕಟ್ಟೋಣ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತು ಕೈ ಮುಗಿದು ತಾಯಿ ಭಾರತಿಯನ್ನು ಗೌರವಿಸೋಣ. ಓವರ್ ಟು ಅನ್ವಿತಾ ಆ್ಯಂಡ್ ಕಿರಣಶ್ರೀ.
ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ. ಯಾವ ಗೌರವದಿಂದ ಅತಿಥಿಗಳನ್ನು ನಾವು ಬರಮಾಡಿಕೊಂಡೆವೋ ಅದೇ ಗೌರವದಲ್ಲಿ ಅವರನ್ನು ಕಳಿಸಿಕೊಡುವ. ಆ ನಂತರ ನಿಮಗೊಂದು ಸಣ್ಣ ಮಾಹಿತಿ ಕೊಡ್ಲಿಕ್ಕಿದೆ, ಆ ನಂತರ ನಿಮ್ಮನ್ನು ಕಳಿಸಿಕೊಡ್ತೇವೆ.